ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಅತ್ಯಂತ ಖುಷಿಯಿಂದ, ಸಂತೋಷದಿಂದ, ಜೊತೆಗೆ ಹೆಮ್ಮೆಯಿಂದ ನಾನು ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ದೀನಿ. ಕಾರಣ ನಮ್ಮ ತುಳುನಾಡು, ನಮ್ಮ ಕರಾವಳಿ ಭಾಗ ಹೆಮ್ಮೆ ಪಡುವಂತೆ ಮಾಡಿದಂತಹ ನಮ್ಮ ಪೊರ್ಲುದ ಆಯ್ತು ಒಟ್ಟಿಗೆ ನಮ್ಮ ಬಂಗಾರದ ಪೊಣ್ಣು ದಯಪನಗ ಆರು ಅರ್ನ ಒಂಜಿ ಕನಸು ಆಸೆನು ಈಡೇರಿಸಿರಾಯ್ತು ಒಟ್ಟಿಗೆ ನಮ್ಮ ತುಳುನಾಡಿಗೆ ಗೋಲ್ಡ್ ಮೆಡಲ್ ಕಂತು ಕೊರಿಯರು ಆಯ್ತು ಒಟ್ಟಿಗೆ ಅವೇತೋ ವರ್ಷದ ಕನಸು ಅರ್ನ ಮಾತ್ರ ತರ್ನ ಇಡೀ ಕುಟುಂಬದ ಮಾತ್ರ ತಿಡಿ ನಮ್ಮ ತುಳುನಾಡದಲ್ಲ ದಯಪನಗ ನಮ್ಮ ತುಳುನಾಡು ಮಮತಾ ಪೂಜಾರಿ ಈ ದುಂಬುಗು ಸಾಧನೆ ಮಲ್ದಿತ್ತೀರ ಅಂಚಿನೇ ಸಾಧನೆ ಕುಡುಂಜನ ಮಲ್ಪೆರಾಪ್ ಅಂದ್ ನಮ್ಮ ಮಾತ ಕಾತೊಂದಿತ್ತ ಅಂಚಿನ ಸಾಧನೆ ಆತಂಡ್ ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ. ಸಾಧನೆ ಮಾಡುವಂತ ಹಠ ಛಲ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ಆದ್ರೆ ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಚಾಲೆಂಜಸ್ಗಳು ಕೂಡ ಬರುತ್ತೆ. ಇವೆಲ್ಲದನ್ನ ಮೆಟ್ಟಿ ನಿಂತಹ ಹೆಮ್ಮೆಯ ಸಾಧಕಿ ಹೆಣ್ಮಗಳು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಬಹಳಷ್ಟು ಸದ್ದು ಸುದ್ದಿ ಮಾಡ್ತಾ ಇದೆ ಈಗ ನಮ್ಮ ಕರಾವಳಿ ಭಾಗದಲ್ಲಿ ಮಾತ್ರ ಅಲ್ಲ, ಇಡೀ ನಮ್ಮ ನಾಡಿನಾದ್ಯಂತ. ಯಾಕಂದ್ರೆ ನಮ್ಮ ದೇಶಕ್ಕೆ ಕಬಡ್ಡಿಯಲ್ಲಿ ವಿಶ್ವಕಪ್ ಸಿಕ್ಕಿದೆ, ವರ್ಲ್ಡ್ ಚಾಂಪಿಯನ್ ಆಗಿದೆ ಅಂತ ಬಂದಾಗ ಇದರಲ್ಲಿ ನಮ್ಮ ಕರಾವಳಿ ಭಾಗದ ನಮ್ಮ ತುಳುನಾಡಿನ ಹೆಣ್ಣು ಮಗಳೊಬ್ಬಳ ಬಹಳಷ್ಟು ಪರಿಶ್ರಮ ಇದೆ, ಆಕೆಯ ಸಾಧನೆಯೂ ಕೂಡ ಇದೆ. ಸುರತ್ಕಲ್ ಇಡ್ಯಾದ ಹೆಣ್ಣು ಮಗಳು ಆಳ್ವಾಸ್ ಕಾಲೇಜಿನಲ್ಲಿ ಕಲಿತಾ ಇರುವಂತಹ ಹೆಣ್ಣು ಮಗಳು ಮಾಡಿರುವಂತಹ ಸಾಧನೆ, ಧನಲಕ್ಷ್ಮಿ ಪೂಜಾರಿ ಅನ್ನುವಂತಹ ಹೆಣ್ಮಗಳು ಮಾಡಿರುವಂತಹ ಸಾಧನೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಎಲ್ಲಿ ತನಕ ಅಂತ ಬಂದಾಗ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಂತಹ ಭಾರತೀಯ ನಾರಿ ಶಕ್ತಿ ನಿಜವೂ ಕೂಡ ಹೆಮ್ಮೆ ತಂದಿರುವಂತಹ ಸಂಗತಿ. ಇವೆಲ್ಲದರ ನಡುವೆ ಧನಲಕ್ಷ್ಮಿ ಪೂಜಾರಿ ಅವರು ನಮ್ಮ ಕುಡ್ಲ ವಾಹಿನಿಗೆ ಬರಬೇಕು, ಜೊತೆಗೆ ಅವ್ರ ಜೊತೆ ಒಂದು ಸಂದರ್ಶನವನ್ನ ಮಾಡಬೇಕು, ಜೊತೆಗೆ ನಮ್ಮ ವೀಕ್ಷಕರ ಜೊತೆ ಮಾತಾಡಬೇಕು, ವೀಕ್ಷಕರು ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಜನರು ಬಹಳಷ್ಟು ಸಮಯಗಳಿಂದ ಕೇಳ್ತಾ ಇದ್ರಿ. ಬಹುಶಃ 1 ವಾರಗಳ ಕಾಲ ಟೈಮ್ ಆಯ್ತು. ಇವೆಲ್ಲದರ ನಡುವೆ ಇವತ್ತು ಅವರ ಬಿಡುವಿರದ ಬ್ಯುಸಿ ಶೆಡ್ಯೂಲ್ ಅಲ್ಲಿ ನಮ್ಮ ಜೊತೆ ಬಂದಿದ್ದಾರೆ. ಸೊ ಹಾಗಿದ್ದಾಗ ಬಹಳಷ್ಟು ಖುಷಿಯಿಂದ, ಅತ್ಯಂತ ಗೌರವದಿಂದ, ಹೆಮ್ಮೆಯಿಂದ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಬೇಕು. ಬಿಫೋರ್ ದಟ್ ಅವರು ಮಾಡಿರುವಂತಹ ಸಾಧನೆ ಪ್ರತಿಯೊಬ್ಬರಿಗೂ ಕೂಡ, ನಾಟ್ ಓನ್ಲಿ ಕ್ರೀಡಾ ಕ್ಷೇತ್ರ, ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ನನಗೆ ಬ್ಯಾಕ್ ಗ್ರೌಂಡ್ ಇಲ್ಲ, ನನ್ಗೆ ಆಗಲ್ಲ, ನಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವ, ಅಥವಾ ನನ್ನಿಂದ ಸಾಧನೆ ಮಾಡ್ಲಿಕ್ಕೆ ಕಷ್ಟ ಇದೆ, ಅಥವಾ ಸ್ಪೋರ್ಟ್ಸ್ ಅನ್ನುವಂಥದ್ದು ಬಹಳಷ್ಟು ಕಷ್ಟ ಅನ್ನುವಂಥದ್ದು ಹೇಳುವವರು ಇದ್ದಾರೆ. ಎಲ್ಲರಿಗೂ ಕೂಡ ಮಾದರಿ ಅಂಡ್ ಎಕ್ಸಾಂಪಲ್ ಆಲ್ಸೋ ನಮ್ಮ ಹೆಮ್ಮೆಯ ಧನಲಕ್ಷ್ಮಿ ಪೂಜಾರಿ ಅವರ ಸಾಧನೆ. ಕಂಪ್ಲೀಟ್ ಆಗಿರೋ ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಕಬಡ್ಡಿ ವಿಶ್ವಕಪ್ನಲ್ಲಿ ತುಳುನಾಡ ಕುವರಿಯ ಸಾಧನೆ. 2ನೇ ಬಾರಿ ವಿಶ್ವಕಪ್ ಗೆದ್ದ ಭಾರತೀಯ ಮಹಿಳಾ ತಂಡ. ಭಾರತೀಯ ಮಹಿಳಾ ತಂಡ 2ನೇ ಬಾರಿ ಕಬಡ್ಡಿ ವಿಶ್ವಕಪ್ ಗೆದ್ದಿದೆ. ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದ 2025ರ ಮಹಿಳಾ ಕಬಡ್ಡಿ ವಿಶ್ವಕಪ್ ಟೂರ್ನಿಯಲ್ಲಿ ಚೈನೀಸ್ ತೈಪೆ ತಂಡವನ್ನ 35-28 ಅಂಕಗಳ ಅಂತರದಲ್ಲಿ ಸೋಲಿಸುವ ಮೂಲಕ ಭಾರತ ತಂಡ ಭರ್ಜರಿ ಗೆಲುವು ಸಾಧಿಸಿದೆ. ವಿಶ್ವಕಪ್ ಮುಡಿಗೇರಿಸಿಕೊಂಡ ಭಾರತೀಯ ನಾರಿ ಶಕ್ತಿ. ಆ ಮೂಲಕ ಭಾರತೀಯ ನಾರಿಯರು ಸತತ 2ನೇ ಬಾರಿಗೆ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿದ್ದಾರೆ. 2012ರಲ್ಲಿ ಬಿಹಾರದಲ್ಲಿ ಕೊನೆಯ ಬಾರಿ ವಿಶ್ವಕಪ್ ಪಂದ್ಯ ನಡೆದಿತ್ತು. ಆ ಬಳಿಕ 13 ವರ್ಷಗಳ ನಂತರ 2ನೇ ಆವೃತ್ತಿಯ ಮಹಿಳೆಯರ ವಿಶ್ವಕಪ್ ಟೂರ್ನಿ ಆಯೋಜಿಸಲಾಗಿತ್ತು. ಮೊದಲ ಆವೃತ್ತಿಯಲ್ಲಿ ಕೂಡ ಭಾರತ ತಂಡ ಚಾಂಪಿಯನ್ ಆಗಿತ್ತು. 11 ದೇಶಗಳು ಭಾಗವಹಿಸಿದ್ದ ಪ್ರತಿಷ್ಠಿತ ಪಂದ್ಯಾವಳಿ. ಅಗ್ರಸ್ಥಾನಿಯಾಗಿ ಹೊರಹೊಮ್ಮಿದ ಭಾರತ. ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿ ಅಭಿನಂದನೆ. 11 ದೇಶಗಳು ಭಾಗವಹಿಸಿದ್ದ ಪಂದ್ಯಾವಳಿಯಲ್ಲಿ ಭಾರತ ಅಗ್ರಸ್ಥಾನದಲ್ಲಿ ಹೊರಹೊಮ್ಮಿತು. ಮಹಿಳಾ ಮಣಿಗಳ ಸಾಧನೆಗೆ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಸೇರಿ ಹಲವರು ಅಭಿನಂದಿಸಿದ್ದಾರೆ. ಟೂರ್ನಿಯುದ್ದಕ್ಕೂ ಅದ್ಭುತ ಪ್ರದರ್ಶನ ನೀಡಿದ ಭಾರತ ತಂಡ 33-21ರ ಅಂತರದಲ್ಲಿ ಇರಾನ್ನನ್ನ ಸೋಲಿಸಿ ಫೈನಲ್ಗೆ ಲಗ್ಗೆ ಇಟ್ಟಿತು. ಇನ್ನೊಂದೆಡೆ ಚೈನೀಸ್ ತೈಪೆ ಸೆಮಿಫೈನಲ್ನಲ್ಲಿ ಆತಿಥೇಯ ಬಾಂಗ್ಲಾದೇಶವನ್ನ 25-18 ಅಂತರದಿಂದ ಸೋಲಿಸಿ ಫೈನಲ್ಗೆ ತಲುಪಿತ್ತು. ಢಾಕಾದಲ್ಲಿ ತುಳುನಾಡ ಕುವರಿ ಧನಲಕ್ಷ್ಮಿ ಖದರ್. ಭಾರತೀಯ ಕಬಡ್ಡಿ ತಂಡದಲ್ಲಿ ಮಂಗಳೂರಿನ ಯುವತಿ ಧನಲಕ್ಷ್ಮಿ ಪೂಜಾರಿ ಪ್ರತಿನಿಧಿಸಿದ್ದರು. ಈ ಮೂಲಕ ಕರ್ನಾಟಕ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ. ಸುರತ್ಕಲ್ನ ಇಡ್ಯಾ ನಿವಾಸಿ ನಾರಾಯಣ ಪೂಜಾರಿ ಮತ್ತು ಶಶಿಕಲಾ ದಂಪತಿಯ ಪುತ್ರಿ ಧನಲಕ್ಷ್ಮಿ ಪೂಜಾರಿ. ದಕ್ಷಿಣ ಭಾರತದಿಂದ ಆಯ್ಕೆಯಾದ ಏಕೈಕ ಹುಡುಗಿ. ಸುರತ್ಕಲ್ನ ಇಡ್ಯಾದ ಧನಲಕ್ಷ್ಮಿ ಪೂಜಾರಿ ಇಡೀ ದಕ್ಷಿಣ ಭಾರತದಿಂದ ಆಯ್ಕೆಯಾದ ಏಕೈಕ ಆಟಗಾರ್ತಿ ಅನ್ನೋದು ಕರುನಾಡಿಗೆ ಹೆಮ್ಮೆ ತಂದಿದೆ. ಶಿಕ್ಷಣ, ಕ್ರೀಡೆಗೆ ಹೆಚ್ಚಿನ ಒತ್ತು ನೀಡುವ ಆಳ್ವಾಸ್ ಕಾಲೇಜಿನಿಂದ ಧನಲಕ್ಷ್ಮಿ ಆಯ್ಕೆಯಾಗಿರುವುದು ಆಳ್ವಾಸ್ ಕಾಲೇಜಿಗೆ ಖುಷಿ ತಂದಿದೆ. ಧನಲಕ್ಷ್ಮಿ ಪೂಜಾರಿ ಆಳ್ವಾಸ್ ಕಾಲೇಜಿನಲ್ಲಿ ಪದವಿ ಪೂರ್ವ ಪದವಿ ಶಿಕ್ಷಣ ಮುಗಿಸಿ ಈಗ ಡಿಪ್ಲೊಮೊ ವ್ಯಾಸಂಗ ಮಾಡುತ್ತಿದ್ದಾರೆ. ಆಳ್ವಾಸ್ನಲ್ಲಿ ಕ್ರೀಡಾ ದತ್ತು ನಿಧಿಯ ಮೂಲಕ ಉಚಿತ ಶಿಕ್ಷಣವನ್ನು ಧನಲಕ್ಷ್ಮಿ ಪಡೆಯುತ್ತಿದ್ದಾರೆ. ಬಾಲ್ಯದಿಂದಲೇ ಕಬಡ್ಡಿಯಲ್ಲಿ ಜಯಭೇರಿ.
ಧನಲಕ್ಷ್ಮಿ ಜೂನಿಯರ್ ನ್ಯಾಷನಲ್, ಸೀನಿಯರ್ ನ್ಯಾಷನಲ್ ಹಾಗೂ ಫೆಡರೇಷನ್ ಕಪ್ನಲ್ಲಿ ಒಟ್ಟು 12 ಬಾರಿ ಕರ್ನಾಟಕ ತಂಡವನ್ನ ಪ್ರತಿನಿಧಿಸಿದ್ದರು. ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ 4 ಬಾರಿ ರಾಷ್ಟ್ರೀಯ ತರಬೇತಿ ಕೂಟದಲ್ಲಿ ಭಾಗವಹಿಸಿದ್ದಾರೆ. ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಗೇಮ್ನಲ್ಲಿ ಮಂಗಳೂರು ಯೂನಿವರ್ಸಿಟಿಯನ್ನ ಪ್ರತಿನಿಧಿಸಿದ್ದಾರೆ. ಆಳ್ವಾಸ್ ಕಾಲೇಜಿನ ಕಬಡ್ಡಿ ಕೋಚ್ ಹಂಸಾವತಿ ಅವರ ಗರಡಿಯಲ್ಲಿ ಕಳೆದ 10 ವರ್ಷದಿಂದ ತರಬೇತಿ ಪಡೆಯುತ್ತಿದ್ದಾರೆ. ಈ ಹಿಂದೆ ತುಳುನಾಡಿನ ಪ್ರತಿಭೆ ಮಮತಾ ಪೂಜಾರಿ ಭಾರತ ಕಬಡ್ಡಿ ತಂಡದ ನಾಯಕಿಯಾಗಿ ಚಿನ್ನದ ಪದಕ ಗೆದ್ದಿದ್ದರು. ಢಾಕಾದಲ್ಲಿ 12 ರಾಷ್ಟ್ರಗಳ ತಂಡದ ಮಹಿಳಾ ವಿಶ್ವಕಪ್ ಪಂದ್ಯಾಟ ನಡೆಯಲಿದ್ದು, ಧನಲಕ್ಷ್ಮಿ ಪೂಜಾರಿ ಉತ್ತಮ ಆಟದೊಂದಿಗೆ ಕರುನಾಡಿಗೆ ಕೀರ್ತಿ ತರಲಿ ಅನ್ನೋದು ನಮ್ಮ ಹಾರೈಕೆ. ಸಾಧನೆ ನಿಜವಾಗೂ ಕೂಡ ಹೆಮ್ಮೆಯಾಗುತ್ತೆ. ಯಾಕಂದ್ರೆ ನಮ್ಮ ದೇಶಕ್ಕೆ ಕಬಡ್ಡಿಯಲ್ಲಿ ವಿಶ್ವಕಪ್ ಸಿಕ್ಕಿದೆ ಅಂತ ಬಂದಾಗ ಇದರಲ್ಲಿ ನಮ್ಮ ತುಳುನಾಡದ ಪೊಂಡು ಮಗಲ್ನ ಸಾಧನೆ ಉಂಡು, ಅಲ್ಲ ಪರಿಶ್ರಮ ಉಂಡು ಪನ್ನಾಗ ನಿಜವಾದ ಪೆರ್ಮೆ ಆಪಣ ಅವಲ್ಲ ನಮ್ಮ ಆಳ್ವಾಸ್ ಕಾಲೇಜ್ದ ಧನಲಕ್ಷ್ಮಿ ಪೂಜಾರಿ 6 ದಿನಂಚಿನ ಸಾಧನೆ ಆಯ್ತು. ಒಟ್ಟಿಗೆ ಇಡೀ ನಮ್ಮ ಸೌತ್ ಇಂಡಿಯಾಡೆ ಆಯ್ಕೆ ಆಯ್ನಂಚಿನ ಏಕೈಕ ಪೊಂಡು ಮಗಲ್ ಪನ್ನಾಗ ನಮ್ಮ ಕರ್ನಾಟಕದ ಅವು ನಮ್ಮ ಧನಲಕ್ಷ್ಮಿ ಪೂಜಾರಿ. ಸೊ ಅಂಚ ಅದುಪ್ನಾಗ ಭಾರಿ ಕಷ್ಟಡ್ ಬೈದಿನಂಚಿನ ಪೊಣ್ಣು ಯಾನ್ ಎಕಡೆ ಪಾಲ್ನಾಕನೆ ಒಂಜಿ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಬೋರ್ಡು ಅಥವಾ ಒಂಜಿ ನಮ್ಮ ಸ್ಪೋರ್ಟ್ಸ್ ಸಾಧನೆ ಮಾಡ್ಬಿಡು ಬಂದಾಗ ಒಂಜಿ ಇಲ್ಲಡ ಸೌಕರ್ಯತರ ರೆಡಿ ಇಲ್ಲ ಸ್ಪೋರ್ಟ್ಸ್ ಪೋಲ ಮಗ ಪನ್ಪುನಂಚಿನ ಒಂಜಿ ಅವಕಾಶ ಉಂಡು ನಮ್ಮಿಟ್ಟು. ಬಟ್ ಸ್ಟಿಲ್ ಅರ್ನ ಪಪ್ಪ ಹೋಟೆಲ್ ಸಪ್ಲೈಯರ್ ಆದ ಅರ್ನ ಅಮ್ಮ ಬೀಡಿ ಕಟ್ಟದ ಒಂಜಿ ಬದುಕನ್ನು ಕಟ್ಟೊಂದು ಆ ಒಂಜಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹಿಡಿದು ಬರ್ತದೆ. ಬಟ್ ಸ್ಟಿಲ್ ಯಾಂದಾಲ ಒಂಜಿ ಸಾಧನೆ ಮಲ್ಪಡು ಬಂದ ನಿಟ್ಟಿಡು ಸಾಧನೆ ಮಲ್ತದೆ. ಈತ ನಮ್ಮ ಮಾತಿರ್ಲ ತುಳುನಾಡದಕ್ಕೂ ಪೆರ್ಮೆ ಪನ್ಪುನಂಚಿನ ಒಂಜಿ ಬಾರಿ ಪೊರ್ಲದ ಒಂಜಿ ಸಾಧನೆ ಬಂದಿದೆ. ಸೊ ದ್ಯಾಟ್ಸ್ ವೈ ಅತ್ಯಂತ ಗೌರವದಿಂದ ಅತ್ಯಂತ ಹೆಮ್ಮೆಯಿಂದ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಧನಲಕ್ಷ್ಮಿ ಪೂಜಾರಿ ಅವರು ಜಾಯಿನ್ ಆಗಿದ್ದಾರೆ. ಧನಲಕ್ಷ್ಮಿ ಪೂಜಾರಿ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ವೆಲ್ಕಮ್ ಟು ಮೈ ಶೋ ಮೇಡಮ್. ನಮಸ್ತೆ. ಎಂಚೋಲರ್ ಕಂಗ್ರಾಚುಲೇಷನ್ಸ್ ಫಸ್ಟ್ ಬಾರಿ ಪ್ರೌಡ್ ಫೀಲ್ ನಿಜವಲ್ಲ ಯಾಪಣಗ ಒಂಜಿ ಸಾಧನೆ ಬಂದು ಎಂಚೊಪ್ಪುಡು ಬಂದು ತೊಚ್ಪಾದರು ಅಂಡ್ ಸಾಧನೆ ಮಲ್ಪುಡು ಬಂದ ಹಠ ಇತ್ತು ಮನಗೆ ದಾಲ ಮನ್ಪುಲಿ ಬಂದು ತೊಚ್ಪಾದರು. ಸೊ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್ ಫಾರ್ ದಟ್. ಅಂಡ್ ಇಡೀ ನಮ್ಮ ನಾಟ್ ಓನ್ಲಿ ನಮ್ಮ ತುಳುನಾಡು ತುಳುನಾಡು ಬರೋದು ತುಳುನಾಡು ಮಾತ್ರ ಇಡೀ ನಮ್ಮ ಕರಾವಳಿ ಭಾಗದ ಇಡೀ ನಮ್ಮ ದೇಶ ನಮ್ಮ ನೇಷನ್ ಪ್ರೌಡ್ ಫೀಲ್ ಮಾಡ್ಕೊಂಡ ಒಂಜಿ ಸಾಧನೆ ಮಲ್ದಿರೆ ಅವು ನಮ್ಮ ಸುರತ್ ಕಾಲದ ಇಂಡಿಯಾದ ಪನ್ನಗ ಶಾಕ್ ಹಾಕೊಂಡು. ಸೊ ದಾಟ್ಸ್ ವೈ ಹೆಂಗ ಧನಲಕ್ಷ್ಮಿ ಮೇಡಮ್ ಉಳ್ಳ ಇಂಥ ಕಾರ್ಯಕ್ರಮ ಮಸ್ತ್ ಜನ ಪನ್ನದಿತ್ತೇವೆ ಹೀರ್ ನಮ್ಮ ಕುಡ್ಲವ ಇಂದ ಸ್ಟುಡಿಯೋ ಬರೋಡು ಅರಿಂದಾನ್ ಲೇಜರ್ ಬಂದ ಎಪ್ಪನಾಗ ನಮ್ಮ ಕಾರ್ಯಕ್ರಮ ಮಸ್ತ್ ಜನ ಸಾಧಕರು ಬರ್ಪೇರು. ಸೊ ದಟ್ಸ್ ವೈ ಅದು ಧನಲಕ್ಷ್ಮಿ ಪೂಜಾರಿ ನಮ್ಮ ಹುಡ್ದಾರೆ ಈತ ಮಲ್ಲ ಸಾಧನೆ ಮಲ್ದೆ ದಯ ಬೈಜೇರ್ ಬಂದು ಎಂಗ್ಲ ಮಿತ್ ಆಪಾದನೆ ಇತ್ತು. ಸೊ ದಟ್ಸ್ ವೈ ಇನಿ ಬೈದೇರು ದಯಪನಾಗ 6 ಬಿಸಿ ಶೆಡ್ಯೂಲ್ಡ್ ಇತ್ತು. ದಯಪನಾಗ 6 ವಿನ್ನಾಯಿ ಬೊಕ್ಕ ಮಸ್ತ್ ಕೊಡಿಡ ನಮ್ಮ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಸರ್ 6 ಎತ್ತಿತ್ತೇರು 5 ಕಾರ್ಯಗೆ ಸದನಡ್ಲ ಆರೆಗೆ ಸನ್ಮಾನ ಪುರೈತನ್ ಗೌರವ ಐತನ್. ಸೊ ಅವಿನ್ ಮಾತ 6 ರಿಸೀವ್ ಮಾಡ್ತದ 6 ಒಂಜಿ ಬಿಸಿ ಶೆಡ್ಯೂಲ್ಡ್ ನನ್ನಲ್ಲ ಇನಿ ಒಂಜಿ ಬೈದೇರು ಎಂಕಲು ಮಸ್ತ್ ರಿಕ್ವೆಸ್ಟ್ ಮಾಡ್ದ. ಸೊ ದಟ್ಸ್ ವೈ ಬಾರಿ ಖುಷಿ ಅಂಡ್ ದಯಪನಾಗ ನಮ್ಮ ಪ್ರೌಡ್ ಫೀಲ್ ನಮ್ಮ ಧನಲಕ್ಷ್ಮಿ ಮೇಡಮ್ ಬೈದಿನಂಚಿನ. ಸೊ ದಾಳಪನ್ಪುರ ಮೇಡಮ್ ಈ ಒಂಜಿ ಖುಷಿ ಏತು ಉಂಡು ಈ ಸಂದರ್ಭ ದಯಪಣ ಮಾತಿರ್ಲ ಅತ್ಯಂತ ಖುಷಿಯಿಂದ ಸಂತೋಷದಿಂದ ತಮ್ಮ ವಿಕ್ಟರಿಯನ್ನ ತಮ್ಮ ವಿಕ್ಟರಿ ಅಂತ ನಮ್ಮ ವಿಕ್ಟರಿ ಅನ್ನೋದು. ಯಾಕಂದ್ರೆ ನಮ್ಮ ವಿಕ್ಟರಿ ಅಂತ ನಾವು ಸೆಲೆಬ್ರೇಟ್ ಮಾಡ್ಬೇಕು ಬಿಕಾಸ್ ಆಫ್ ಯು. ಏನ್ ಹೇಳ್ತೀರಾ ಮೇಡಮ್? ಸರ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ, ತುಂಬಾ ಪ್ರೌಡ್ ಫೀಲ್ ಆಗ್ತಿದೆ ನನಗೆ. ಅಂದ್ರೆ ಭಾರತಕ್ಕೆ ಚಿನ್ನ ಗೆದ್ದು ಬಂದಿದ್ದೇನೆ ಅನ್ನೋದು ಮತ್ತೆ ಎಲ್ಲರ ಜನರ ಪ್ರೀತಿ ಆಗಿರ್ಬೋದು ಎಲ್ಲ ನೋಡುವಾಗ ಇನ್ನೂ ನನಗೆ ತುಂಬಾ ಖುಷಿಯೂ ಆಯ್ತು, ತುಂಬಾ ಪ್ರೌಡ್ ಫೀಲು ಆಯ್ತು ಅಲ್ವಾ? ಸರ್ ಮೇಡಮ್ ಈಗ ನೀವು ಗೆದ್ದಿದ್ದೀರಿ ಅಂತ ಬಂದಾಗ ನೋಡಿ ಮೊನ್ನೆ ಢಾಕಾದಲ್ಲಿ ಆಯ್ತು ವಿಶ್ವಕಪ್ ಸಿಕ್ಕಿತ್ತು ಅಂತ ಬಂದಾಗ ತಾವು ಹೋಗುವಾಗ ಅನ್ಕೊಂಡಿದ್ರ ತಾವುಗಳು ಗೆಲ್ತೀರಿ ಅಥವಾ ತಾವುಗಳಿಗೆ ಚಾಂಪಿಯನ್ ಆಗಿ ಬರ್ತೀರಿ ಅನ್ನುವಂಥದ್ದು? ಸರ್ 100% ಗೆಲ್ತೀವಿ ಅಂತಾನೆ ಇತ್ತು ಸರ್ ಮೈಂಡ್ ಸೆಟ್ ಅಲ್ಲಿ ಎಲ್ಲರದು. ಅಲ್ಲಿ ಟೀಮ್ ಇಂಡಿಯಾ ಎಲ್ಲರ ಮೈಂಡ್ ಸೆಟ್ ಸೇಮ್ ಆಗಿತ್ತು. ಯಾಕಂದ್ರೆ ಆ ತರ ಪ್ರಿಪ್ರೇಷನ್ ಮಾಡಿದ್ವಿ ನಾವು ಕ್ಯಾಂಪ್ ಅಲ್ಲಿ. ಎಲ್ಲರೂ ಅದೇ ಮಾತಾಡ್ತಿದ್ವಿ ಕ್ಯಾಂಪ್ ಅಲ್ಲಿ ಪ್ರತಿಯೊಬ್ರು ಈ ಸಲ ನಾವು ಗೆಲ್ಲೇಬೇಕು, ಚಿನ್ನ ನಮ್ದಾಗಿಸ್ಕೊಳ್ಳೇಬೇಕು ಅನ್ನೋದು ಎಲ್ಲರ ಮೈಂಡ್ ಅಲ್ಲಿ ಇತ್ತು ಸರ್. ಹಾಗೆ ಟೀಮ್ ಗೇಮ್ ಆದ್ರಿಂದ ಎಲ್ಲರೂ 14 ಮೆಂಬರು ಒಟ್ಟಿಗೆ ಒಗ್ಗಟ್ಟು ಇದ್ದು ಟೀಮ್ ವರ್ಕ್ ಮಾಡಿದ್ರಿಂದ ಸರ್ ನಮ್ಮ ಟೀಮಿಗೆ ಗೋಲ್ಡ್ ಬಂದಿದೆ ಸರ್. ಅಲ್ವಾ? ಈಗ ಸೌತ್ ಇಂಡಿಯಾದಿಂದ ತಾವು ಒಬ್ಬರೇ ಆಯ್ಕೆ ಆಗಿದ್ದೀರಿ. ಸೊ ಹಾಗಿದ್ದಾಗ ಬೇರೆ ಯಾರೂ ಇಲ್ಲ ಅಂತ ಅದು ಕೂಡ ನಮ್ಗೊಂದು ಖುಷಿಯ ವಿಚಾರ. ಸೊ ಹಾಗಿದ್ದಾಗ ಈ ಕಬಡ್ಡಿಯಲ್ಲಿ ತಮ್ಮ ಇಂಟ್ರೆಸ್ಟ್ ಹೌ ಅನ್ನುವಂಥದ್ದು ಬೇರೆ ಬೇರೆ ಕ್ರೀಡೆಗಳ ನಡುವೆ ತಾವು ಧನಲಕ್ಷ್ಮಿ ಅವರು ಕಬಡ್ಡಿಯಲ್ಲಿ ಸಾಧನೆಯನ್ನ ಮಾಡ್ತಾರೆ ಅಂತ ಬಂದಾಗ ಏನ್ ಹೇಳ್ತೀರಾ ಮೇಡಮ್? ಕಬಡ್ಡಿಯಲ್ಲಿ ಇಂಟ್ರೆಸ್ಟ್ ಹೇಗೆ ಮೇಡಮ್?
ಸರ್ ಅದೇ ನಾನು ಸಣ್ಣದಿಂದ ನಾನು ಕ್ರೀಡೆಯಲ್ಲಿ ಭಾಗವಹಿಸ್ತಿದ್ದೆ, ಅಂದ್ರೆ ಊರಲ್ಲೆಲ್ಲ ಕ್ಲಬ್ ಟೂರ್ನಮೆಂಟ್ ಎಲ್ಲ ಆಗ್ತಿತ್ತು. ನಮ್ಮ ವಿದ್ಯಾರ್ಥಿ ಸ್ಕೂಲಲ್ಲಿ ಸರ್ 7th ಅಲ್ಲಿ ಕಬಡ್ಡಿ ಟೀಮ್ ಮಾಡ್ತಾರ ಅಂತ ಹೇಳಿದಾಗ ತುಂಬಾ ಖುಷಿಯಲ್ಲಿ ಹೋದೆ ಸರ್ ನಾನು. ಅಂದ್ರೆ ನಾನು ಆಡ್ಬೇಕು ಅನ್ನೋದೊಂದು ಎಲ್ಲ ಟೀಮ್ ಮಾಡ್ತಿದಾರಲ್ಲ ಅಂತ ಒಂದು ಖುಷಿಯಲ್ಲಿ ಹೋದೆ ಸರ್. ಆಮೇಲೆ ಟೀಮ್ ಕಟ್ಟಿದ್ರು ವಿನೋದ್ ಸರ್ ಮತ್ತೆ ರಾಲ್ ಸರ್. ಆಮೇಲೆ ಒಂದ್ ಒಳ್ಳೆ ಟೀಮ್ ಬಿಲ್ಡ್ ಆಯ್ತು ಸರ್. ಅಲ್ಲಿಂದ ನನಗೆ ಒಂದ್ ಪಾಯಿಂಟ್ ಅಲ್ಲಿ ಸೋತ್ವಿ ಅವತ್ತು ನಾವು ಹೋಬಳಿ ಮಟ್ಟದಲ್ಲಿ NMPT ಸ್ಕೂಲ್ ಮೇಲೆ. ಆಮೇಲೆ ನನಗೊಂದು ಇಂಟ್ರೆಸ್ಟೇ ಬೇರೆ ಆಯ್ತು ಸರ್, ಈ ತರ ಫೈಟ್ ಇರ್ತದೆ ನನ್ ಮೈಂಡ್ ಸೆಟ್ ಅಲ್ಲಿ ನೆಕ್ಸ್ಟ್ ಬಂತು, ನಾನು ಅವರನ್ನ ಎಷ್ಟು ಸೋಲಿಸ್ಬೇಕು ಅನ್ನೋದಂತ ಆ ತರ ಮೈಂಡ್ ಸೆಟ್ ಬಂದು ಇನ್ನು ನಾನು ಆಡ್ಬೇಕು ಅನ್ನೋ ಫೀಲ್ ಬಂತು ಸರ್. ಆಮೇಲೆ ನಾನು NMPT ಸ್ಕೂಲ್ ಅವರು ಮನೆ ಬಂದು ನಮ್ಮ ಸ್ಕೂಲ್ಗೆ ಜಾಯಿನ್ ಆಗಿ ಅಂತ ಕರ್ಕೊಂಡು ಹೋದ್ರು ಸರ್. ಆಮೇಲೆ ಅದೇ ನಾನು ಅಂದ್ರೆ ನನ್ನ ಮೈಂಡ್ ಸೆಟ್ ಹೀಗಿತ್ತು ಸರ್, ಅಂದ್ರೆ ಯಾರ ಜೊತೆನೂ ಸೋಲ್ಬಾರ್ದು, ನಾನು ವಿನ್ ಆಗ್ಬೇಕು ಅನ್ನೋ ಮೆಂಟಾಲಿಟಿ ಇತ್ತು. ಬಟ್ ಸರ್ ಸೋತ್ರು ಸರ್, ಅದರಿಂದ ನಾನು ಲರ್ನ್ ಮಾಡ್ಕೊಂಡು ಹೋದೆ. ಲೈಫ್ ಅಲ್ಲಿ ಸೋಲು ಗೆಲುವು ಇದ್ದದ್ದೇ, ನಾನು ಲರ್ನ್ ಮಾಡಿದೆ. ಇವತ್ತು ಸೋತೆ, ನಾನು ಇನ್ನು ಅವ್ರ ಜೊತೆನೆ ಚಂದ ಮಾಡಿ ಪ್ರಾಕ್ಟೀಸ್ ಮಾಡಿ ನಾನು ಗೆಲ್ಬೇಕು ಅನ್ನೋ ಒಂದು ಹಠ ಇತ್ತು ಸರ್ ನನ್ನ ಜೊತೆ. ಸೊ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ ಕಬಡ್ಡಿ ಅಂದ್ರೆ. ಇವಾಗ್ಲೂ ಅಷ್ಟೇ ಸರ್, ನಾನು ನನ್ನ ಮೈಂಡ್ ಅಲ್ಲಿ ಎಲ್ಲಿವರೆಗೆ ನಾನು ಕಬಡ್ಡಿ ಆಡ್ಬೇಕು, ನನ್ನ ಎಲ್ಲಿವರೆಗೆ ನನ್ಗೆ ಆಗುತ್ತೆ ಅಲ್ಲಿವರೆಗೆ ನಾನು ಕಬಡ್ಡಿ ಆಡ್ತಾನೆ ಇರ್ಬೇಕು ಅನ್ನೋದು ನನ್ನ ಮೈಂಡ್ ಅಲ್ಲಿ ಇದೆ ಸರ್. ಗ್ರೇಟ್. ಯಾಕೆ ಗೊತ್ತಾ, ಅವರು ಫಸ್ಟ್ ಗೇಮ್ ಅಲ್ಲಿ ಸೋತಿದ್ದಾರೆ ಹೌದಾ, ಬಟ್ ಸ್ಟಿಲ್ ಅವರು ನಾನು ಗೆಲ್ಬೇಕು ಅನ್ನೋ ಹಠವನ್ನು ತೊಟ್ಟಿದ್ದಾರೆ. ಫಸ್ಟ್ ಬಹಳಷ್ಟು ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಗೇಮ್ ಅಲ್ಲಿ ಸೋತ್ರೆ ಇದು ನನ್ಗೆ ಆಗ್ ಬರಲ್ಲ, ಇದು ನನ್ನ ಕ್ಯಾಟಗರಿ ಅಲ್ಲ, ಇದು ನನ್ನ ಕ್ಷೇತ್ರ ಅಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ. ನಿಜವಾಗ್ಲೂ ಕೂಡ ನಾನು ಅದನ್ನೇ ಹೇಳಿರುವಂತದ್ದು. ಯಾಕಂದ್ರೆ ಬಹಳಷ್ಟು ಸಾಧನೆಗಳು ಶುರುವಾಗುವಂತದ್ದು ಅಲ್ಲಿಂದ, ಸೋಲು ಅನ್ನುವಂಥದ್ದು ಮತ್ತೆ ಗೆಲುವಿನ ಮೆಟ್ಟಿಲ ಅಂತ ಹೇಳ್ತಾರೆ. ಸೊ ಧನಲಕ್ಷ್ಮಿ ಅವರು ಮಾಡಿರುವಂತಹ ಕೆಲಸ ಅದೇ. ಸೊ ದಟ್ಸ್ ವೈ ಶಿ ಇಸ್ ಇನ್ಸ್ಪಿರೇಷನ್ ಅಂತ ಬಂದಾಗ ಆ ಒಂದು ವಿಚಾರಕ್ಕೋಸ್ಕರ ಅವರು ಇನ್ಸ್ಪಿರೇಷನ್ ಆಗ್ತಾರೆ. ಸೊ ಆಗಿದ್ದಾಗ ಅವ್ರ ಜೊತೆ ಮಾತಾಡಬೇಕು. ಬಹಳಷ್ಟು ಕರೆಗಳು ಬರ್ತಾ ಇದೆ, ತಮ್ಮ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೇನೆ ಇನ್ನು ಮುಂದಕ್ಕೆ. ಯಾಕಂದ್ರೆ ಅವರಿಗೂ ಈ ಒಂದು ಸಾಧನೆಯನ್ನ ಮಾಡಿದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ, ಖುಷಿ ಪಡುವಂತಹ ಸಾಧನೆ ಮಾಡಿದ್ದಾರೆ. ಸೊ ಹಾಗಿದ್ದಾಗ ತಮ್ಮ ಅಭಿನಂದನೆಗಳು, ತಮ್ಮ ಬೆಸ್ಟ್ ವಿಶಸ್ಗಳು, ಮತ್ತಷ್ಟು ಪ್ರೀತಿ ಪ್ರೋತ್ಸಾಹ, ಮತ್ತಷ್ಟು ಸಾಧನೆಯನ್ನ ಮಾಡಲಿಕ್ಕೆ ಅವರಿಗೆ ಇನ್ನು ಮುಂದಕ್ಕೆ ಅವಕಾಶಗಳು ಸಿಗುತ್ತೆ. ಸೊ ದಟ್ಸ್ ವೈ. ಹಾಗಿದ್ದಾಗ ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಉಮೇಶ್ ಶೆಟ್ಟಿ ಅಂತ ಸುರತ್ಕಲ್ ಆಪತ್ಮನ್ ಸಂಘದಿಂದ ಮಾತನಾಡ್ತಿದ್ದೀನಿ. ನಮಸ್ತೆ ಉಮೇಶ್ ಸರ್. ನಮಸ್ತೆ ಸರ್, ಮಾತಾಡಿ ಸರ್. ನಮ್ಮ ಜೊತೆ ಧನಲಕ್ಷ್ಮಿ ಅವರು ಇದ್ದಾರೆ. ಎಸ್ ಸರ್. ತುಂಬಾ ಅಭಿನಂದನೆಗಳು ಧನಲಕ್ಷ್ಮಿ ಅವರಿಗೆ. ಥ್ಯಾಂಕ್ ಯು ಸರ್. ದೇಶಕ್ಕೆ, ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆ ಹೆಸರು ತಂದಿದ್ದಾರೆ. ನಿಜ. ಇನ್ನಷ್ಟು ಅವರ ಭಗವಂತ ಆಶೀರ್ವಾದ ಕೊಟ್ಟು ಇನ್ನಷ್ಟು ಅವರು ಮೇಲೆತ್ತರಕ್ಕೆ ಬರಬೇಕು. ನನ್ನ ಒಂದು ರಿಕ್ವೆಸ್ಟ್ ಅಂದ್ರೆ, ಈ ಹಲವು ಸಂಘ ಸಂಸ್ಥೆಗಳಿದೆ, ಹಲವು ಕಂಪನಿಗಳಿದೆ, ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ಮಂಗಳೂರಿನ ಕಂಪನಿಗೆ ಬರಗಾಲ ಇಲ್ಲ. ಆ ಕಂಪನಿಯಿಂದ ಕೇವಲ ಸನ್ಮಾನ ಅಲ್ಲ, ಆ ಮಗುವಿಗೆ ಅವರ ಆರ್ಥಿಕತೆ ಏನು ಅಗತ್ಯ ಉಂಟು ಅದನ್ನು ಕೊಡ್ಬೇಕು. ಕರೆಕ್ಟ್. ಏನ್ ಹೇಳ್ತೀರಿ ಸರ್? ಅವಳ ಕನಸು ತುಂಬಾ ಇದೆ. ಹೌದಪ್ಪ. ಸಾಕಷ್ಟು ಕನಸು ಕಂಡಿದ್ದಾಳೆ ಅವಳು. ಅವರ ಬದುಕು ಇನ್ನಷ್ಟು ಮೇಲೆ ಬರಬೇಕು. ಎಷ್ಟು ಅವಳು ಕಷ್ಟಪಟ್ಟು ಕಬಡ್ಡಿ ಆಡಿದಾಳೆ, ಅದಕ್ಕಿಂತ 3 ಪಟ್ಟು ಅವಳ ಬದುಕು ಉತ್ತಮ ಆಗ್ಬೇಕು ಅಲ್ವಾ? ಅವಳ ಕನಸು ಏನಿದೆ, ಆ ಕನಸು ಆಗ್ಬೇಕಿದ್ರೆ ಕಂಪನಿಗಳು ಮುಂದೆ ಬಂದು ಅವರ ಆರ್ಥಿಕವಾಗಿ ಅವಳಿಗೆ ನೆರವಾಗಬೇಕು. ಏನ್ ಹೇಳ್ತೀರಿ ಸರ್? ಕರೆಕ್ಟ್ ಸರ್, 100ಕ್ಕೆ 100. ಬೇರೆ ಬೇರೆ ಕಂಪನಿಗಳು ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯ ಆರ್ಥಿಕವಾಗಿ ನೆರವು ನೀಡ್ತದೆ. ಇಂಥ ದೇಶಕ್ಕೆ ತಂದ ಒಂದು ಆ ಹುಡುಗಿಗೆ, ದೇಶಕ್ಕೆ ಕೀರ್ತಿ ತಂದ ಹುಡುಗಿಗೆ ಯಾಕೆ ಒಂದು ಆರ್ಥಿಕವಾಗಿ ಅವರಿಗೆ ನೆರವಾಗಬಾರ್ದು ಅಲ್ವಾ? ಯಾಕಂದ್ರೆ ತುಂಬಾ ಬಡ ಕುಟುಂಬದಿಂದ ಬಂದ ಆ ಜೀವ. ನಾವೇ ತುಂಬಾ ಹತ್ತಿರದಿಂದ ಅವರನ್ನು ಬಲ್ಲೆ ನಾನು, ಯಾಕಂದ್ರೆ ನಾನು ಅದೇ ಪರಿಸರದಲ್ಲಿ ಇರುವವ ನಾನು. ಅವರ ಇಡೀ ನನ್ನ ಕುಟುಂಬ, ಅವರ ಕುಟುಂಬ ನಂಗೆ ತುಂಬಾ ಪರಿಚಯ ಗೊತ್ತಿದೆ. ಹಾಗಾಗಿ ನಾನು ಎಲ್ಲ ಈ ಮಾಧ್ಯಮದ ಮುಖಾಂತರ ಒಂದು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ಎಲ್ಲಾ ಕಂಪನಿಗಳು, ಬೇಕಾದಷ್ಟು ಕಂಪನಿ ಮಂಗಳೂರಲ್ಲಿ ಇದೆ, ಆರ್ಥಿಕವಾಗಿ ಅವರಿಗೆ ನೆರವು ಆಗ್ಲೇಬೇಕು. ಕೇವಲ ಅವರನ್ನು ಕರೆಯುವುದು ಅದಕ್ಕಿಂತ ಮುಖ್ಯವಾದ ಕಂಪನಿಗಳಿಗೆ ನಾನೊಂದು ಮನವಿ ಮಾಡ್ತಿದ್ದೇನೆ. ಅವರ ಕನಸು ಇನ್ನೂ ಬಾಕಿ ಇದೆ. ಆ ಕನಸು ಆದಷ್ಟು ಬೇಗ ಅವಳನ್ನ ನೆರವೇರಲಿ. ಕರೆಕ್ಟ್. ಎಸ್ ಸರ್, ಥ್ಯಾಂಕ್ ಯು. ಇಲ್ಲ ಸರ್, 100ಕ್ಕೆ 100. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಕ್ರೀಡೆಗೆ ಎಷ್ಟು ಬೆಲೆ ಸಿಗುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಬೆಲೆ ಸಿಗ್ಲೇಬೇಕು ಅಂತ ನಾವು ಹೇಳ್ತಾ ಇರೋದು. ಯಾಕಂದ್ರೆ ಈಗ ಧನಲಕ್ಷ್ಮಿ ಅವರು ಮಾಡಿರುವಂತಹ ಸಾಧನೆ, ಅವರು ಈ ಸಂದರ್ಭ ನಾವುಗಳು ಅವರ ಜೊತೆ ನಿಂತ್ವಿ ಅಂತ ಹೇಳಿದ್ರೆ ಬಹಳಷ್ಟು ಹೆಣ್ಮಗಳು, ಅದರಲ್ಲೂ ಕೂಡ ನಾವು ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬೇಕು, ಹೆಣ್ಮಗಳು ಮಾಡಿರೋ ಸಾಧನೆ ಇದು. ಕಬಡ್ಡಿಯಲ್ಲಿ ಹೆಣ್ಮಗಳು ಮಾಡಿರೋ ಸಾಧನೆ, ಅದು ಕೂಡ ನಮ್ಮ ಕರಾವಳಿ ಭಾಗ, ನಮ್ಮ ತುಳುನಾಡು ಅಂತ ಬಂದಾಗ ತುಂಬಾ ರಿಸರ್ವ್ ಆಗಿರ್ತಾರೆ ಅಲ್ವಾ? ಅದರಲ್ಲೂ ಕೂಡ ಅವರಿಗೆ ಆಪತ್ ಬಾಂಧ ಸಂಘದ ಸಣ್ಣ ಬಿರುದು ಕೊಡ್ತಿದೆ, ಕ್ರಿಕೆಟ್ ಧ್ರುವ ತಾರೆ ಅಂತ. ಓಕೆ ಅಲ್ವಾ? ನಮ್ಮ ಇದೇ ಗ್ರಾಮದ ಒಂದು ಕ್ರಿಕೆಟ್ ಧ್ರುವ ತಾರೆ ಅವರು.
ಕ್ರಿಕೆಟ್ ಆಡ್ತೀರಾ? ಕಬಡ್ಡಿ ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಉಮೇಶ್ ಅವರು, ಧನ್ಯವಾದಗಳು ಸರ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್ ಸರ್, ಬರ್ತೀನಿ. ಬಿಫೋರ್ ದಟ್ ತಾವು ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಮೇಡಮ್, ಈಗ ನೀವು ಹೇಳಿದ್ರಿ ಯಾವ ರೀತಿ ನಿಮ್ಮ ಏನು ಕುಟುಂಬದ ಬ್ಯಾಕ್ ಗ್ರೌಂಡ್ ಬಹಳಷ್ಟು ಕಷ್ಟ ಇದೆ, ಬಟ್ ಸ್ಟಿಲ್ ತಾವುಗಳು ಮಾಡಿರೋ ಸಾಧನೆ ನಮ್ಗಳಿಗೆ ಗೊತ್ತಿದೆ. ಇವೆಲ್ಲದರ ಜೊತೆಗೆ ನಾನು ತಮ್ಮ ಒಂದು ಅಂದ್ರೆ ಫಸ್ಟ್ ತಾವು ಹೋದಾಗ ತಾವುಗಳು ಸೋಲ್ತೀರಿ ಅಲ್ವಾ, ಫಸ್ಟ್ ಮ್ಯಾಚ್ ಅಲ್ಲಿ ಸೋಲ್ತೀರಿ ಅಂತ ಬಂದಾಗ, ಬಟ್ ಹೇಗೆ ತಮ್ಗೆ ಅದರಲ್ಲಿ ಮುಂದೆ ಬರ್ಬೇಕು ಅನ್ನುವಂತ ಒಂದು ಇದು ಬಂತು ಅಂತ ಹೇಳಿ ಏನ್ ಹೇಳ್ತೀರಿ? ಅಂದ್ರೆ ಸರ್ ಅದೇ ನಾನು ಅದೇ ಫಸ್ಟ್ ನಾನು ಆಡಿರೋದು ಅಂದ್ರೆ ಕಬಡ್ಡಿ ಆತರ 12 ಜನ 7 ಜನ ಒಳಗಡೆ, ಅಲ್ಲಿವರೆಗೆ ನಾನು ಆಡಿರ್ಲಿಲ್ಲ, ಯಾವ ತರ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಅದೇ ಅಲ್ಲಿಂದ ನಾನು ಸ್ಟಾರ್ಟ್ ಮಾಡಿರೋದು ಕಬಡ್ಡಿ. ಆಮೇಲೆ ಅದೇ ಅದ್ರ ಮೇಲೆ ಇರುವ ನನಗೆ ಪ್ರೀತಿ ಆಗಿರ್ಬೋದು, ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಆಗ್ತಾ ಹೋಯ್ತು. ಸೊ ಅಲ್ಲಿಂದ ಸರ್ ಅದೇ ನಾನು ಮತ್ತೆ 8th ಸ್ಟ್ಯಾಂಡರ್ಡ್ಗೆ ನಾನು NMPT ಜಾಯಿನ್ ಆದೆ ಸರ್. ಅವತ್ತು ನಾನು 7th ಅಲ್ಲಿ ಹೋಬಳಿ ಮಟ್ಟದಲ್ಲಿ ಸೋತ್ರು ನನ್ನ NMPT ಸ್ಕೂಲ್ ಅವ್ರು ನನ್ನ ಗೇಮ್ ನೋಡ್ಕೊಂಡು ತಾಲೂಕು ಆಡಿಸಿದ್ರು ಸರ್. ತಾಲೂಕಿಂದ ನ್ಯಾಷನಲ್ ವರೆಗೆ ನನ್ನನ್ನು ಕರ್ಕೊಂಡು ಹೋದ್ರು ಅವರ ಟೀಮ್ಗೆ ಜಾಯಿನ್ ಆದ್ರೆ. ನಾನು ಎಜುಕೇಶನ್ ನಾನು ವಿದ್ಯಾರ್ಥಿ ಸ್ಕೂಲಲ್ಲೇ ಮಾಡ್ತಿದ್ದದ್ದು ಆವಾಗ್ಲೂ. ಸೊ ನನ್ನನ್ನು ಸೆಲೆಕ್ಷನ್ ಮಾಡಿ ಅವರು ನ್ಯಾಷನಲ್ ವರೆಗೆ ತಕೊಂಡೋದ್ರು ಸರ್. ಅವತ್ತು ನಾವು ಬ್ರಾನ್ಸ್ ಮೆಡಲ್ ಆದ್ವಿ ನ್ಯಾಷನಲ್ಸ್ ಅಲ್ಲಿ. ಅದು ಸರ್ ಅದೊಂದು ತುಂಬಾ ಮೆಮೊರೇಬಲ್ ಮೂಮೆಂಟ್ ನನಗೆ. ಸರ್ ನಾವು ಸೋತ್ರು, ನಮ್ಮನ್ನ ಗೇಮ್ ನೋಡಿ ನನ್ನ ವಿದ್ಯಾರ್ಥಿ ಸ್ಕೂಲ್ ಇಂದ NMPT ಸ್ಕೂಲ್ಗೆ ಸೆಲೆಕ್ಷನ್ ಮಾಡಿದ್ರು ಸರ್. ಅಲ್ಲಿಂದ ಅದೇ ಕ್ಯಾಂಪ್ ಎಲ್ಲ ಮಾಡ್ತಿದ್ರು. ಡಿಸ್ಟಿಕ್ ತಾಲೂಕು ವಿನ್ ಆದ್ವಿ, ಮತ್ತೆ ಡಿಸ್ಟಿಕ್ ವಿನ್ ಆದ್ವಿ ಸರ್. ಹಾಗೆ ಸೆಲೆಕ್ಷನ್ ಆಗ್ತಾ ಹೋಗುತ್ತೆ ಸರ್. ಆಮೇಲೆ ನ್ಯಾಷನಲ್ ವರೆಗೆ ನನ್ನನ್ನು ಇಟ್ಕೊಂಡು ಚೆನ್ನಾಗಿ ಆಡಿ ಬ್ರಾನ್ಸ್ ಮೆಡಲ್ ಮಾಡಿದ್ವಿ ಸರ್ ಅವತ್ತು. ಕೃಷ್ಣಾನಂದ್ ಸರ್ ಮತ್ತೆ ಆನಂದ್ ಸರ್, ಇದು ಕೃಷ್ಣನ ಮತ್ತೆ ಆನಂದ್ ಸರ್ ಕೋಚ್ ಆಗಿದ್ರು. ಓಕೆ, ಗ್ರೇಟ್. ನಿಜವಾಗ್ಲೂ ತಮ್ಗೆ ಒಂದು ಹಠ ಇದ್ದಿದ್ರೆ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಯಾರು ಮಾಡ್ತಾರೆ ನೋಡಿ ಅವರಿಗೆ ಬೇರೆಯವರು ದೇವರ ರೂಪದಲ್ಲಿ ಬರ್ತಾರೆ ಅಂತ 100% ಸತ್ಯ. ಯಾಕಂದ್ರೆ ಬಿಕಾಸ್ ನೋಡಿ ಅವರು ಮ್ಯಾಚ್ ಅಲ್ಲಿ ಸೋಲ್ತಾರೆ, ಬಟ್ ಸ್ಟಿಲ್ ಅವರ ಗೇಮ್ ಅನ್ನ ನೋಡ್ತಾರೆ ಅಲ್ವಾ. ನಾವು ಪ್ರಯತ್ನ ಪಡ್ಬೇಕು, ಪ್ರತಿಫಲ ದೇವರಿಗೆ ಬಿಟ್ಟದಂತ ಹೇಳ್ತಾರೆ, ಅದು 100% ಸತ್ಯ. ಯಾಕಂದ್ರೆ ನನ್ನ ಧನಲಕ್ಷ್ಮಿ ಅವರ ನಾಟ್ ಓನ್ಲಿ ತಾವು ಗೆದ್ದಿದ್ದೀರಿ ಅನ್ನೋ ವಿಚಾರಗಳಲ್ಲ, ತಮ್ಮ ಒಂದು ಬದುಕು ಕೂಡ ಇತರರಿಗೆ ಸ್ಫೂರ್ತಿ. ನಾನು ಅದನ್ನ ಹೇಳುವಂತದ್ದು ಬಹಳಷ್ಟು ಇದೆ ನಿಮ್ಮ ಬದುಕಿನಿಂದ ಕಲಿಯುವಂತದ್ದು. ಬಹಳ ಜನರಿಗೆ ಸಮಸ್ಯೆಗಳಿದೆ ಅಂತ ಬಂದಾಗ ಅದನ್ನೆಲ್ಲ ಸ್ವಲ್ಪ ಬದುಕಿಟ್ಟು ಈ ರೀತಿ ಕೂಡ ಆಗುತ್ತೆ ಮಿರಾಕಲ್ ಅನ್ನುವಂಥದ್ದು. ಅವಾಗ ಪರಿಶ್ರಮ ಇರಬೇಕು, ಕಷ್ಟಪಡ್ಬೇಕು. ಅದಕ್ಕೋಸ್ಕರ ಧನಲಕ್ಷ್ಮಿ ಅವರು ಒಂಥರ ಬೇರೆ ರೀತಿಯಲ್ಲಿ ಇನ್ಸ್ಪಿರೇಷನ್ ಆಗ್ತಾರೆ. ಸೊ ದಟ್ಸ್ ವೈ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ, ನಮಸ್ತೆ ಸರ್. ಕೇಳ್ತಾ ಇದೆ ಸರ್. ತಮ್ಮ ಹೆಸರು ಎಲ್ಲಿಂದ ಸರ್? ಧನರಾಜ್ ಕಾಟಿಪಾಳ್ಯದಿಂದ. ನಮಸ್ತೆ ಸರ್ ಧನರಾಜ್ ಅವರೇ, ಮಾತಾಡಿ ಸರ್. ನಮ್ಮ ಜೊತೆ ಧನಲಕ್ಷ್ಮಿ ಅವರು ಇದ್ದಾರೆ, ಮಾತಾಡಿ ಸರ್. ಧನಲಕ್ಷ್ಮಿ ಅವರಿಗೆ ಥ್ಯಾಂಕ್ ಯು. ತುಂಬಾ ಒಂದು ಕಷ್ಟಪಟ್ಟು ಈ ಒಂದು ಕ್ರೀಡೆಗೆ ತಮ್ಮ ಆಸಕ್ತಿಯನ್ನು ತೋರಿಸಿದ್ದಾರೆ. ಯಾಕಂದ್ರೆ ಇವರನ್ನ ತುಂಬಾ ಹತ್ತಿರದಿಂದ ನೋಡಿದವರು. ಇವರಂದ್ರೆ ಇವತ್ತೊಮ್ಮೆ ಕಾಲುಗಳೊಮ್ಮೆ ಫ್ರಾಕ್ಚರ್ ಆಗಿತ್ತು. ಆ ಟೈಮ್ನಲ್ಲಿ ನಾವು ಥಿಂಕ್ ಮಾಡಿದ್ವಿ ಇವರು ಆಡ್ಲಿಕ್ಕೆ ಇಲ್ಲ, ಇಲ್ಲಿಗೆ 55 ಆಯ್ತು ಕ್ಯಾರಿಯರ್ ಮುಗಿದಿಲ್ಲ ಅಂತ. ಆಮೇಲೆ ಕೂಡ ಇವರು ಕಂಪ್ಲೇಂಟ್ ಮಾಡಿದ್ದಾರೆ, ಮತ್ತೆ ಕಬಡ್ಡಿ ಕೋರ್ಟಿಗೆ ಹೋಗಿ ಪ್ರಾಕ್ಟೀಸ್ ಮಾಡಿ ಈಗ ನಮ್ಮ ಭಾರತ ತಂಡಕ್ಕೆ ಒಂದು ಚಿನ್ನದ ಒಂದು ಪದಕವನ್ನು ತಂದು ಕೊಟ್ಟಿದ್ದಾರೆ ನಮ್ಗೆ. ಹೌದಪ್ಪ, ಏನು ಆಕ್ಸಿಡೆಂಟ್ ತುಂಬಾ ಖುಷಿ ಆಗ್ತದೆ ನೋಡುವಾಗ. ಅದೇ ರೀತಿ ಇವರಿಗೆ ಇವರ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದಲ್ಲಿ ಇವರ ಅಕ್ಕ ಮತ್ತೆ ಭಾವ ಇವರು ಕೂಡ ತುಂಬಾ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಅವರನ್ನು ಕೂಡ ಈಗ ನಾವು ನೆನೆಸ್ಬೇಕಾಗ್ತದೆ. ಅಲ್ವಾ? ನಮ್ದೊಂದು ಬೇಡಿಕೆ ಅಂದ್ರೆ ಸರ್, ಈಗ ಅವರಿಗೆ ಈ ನಮ್ಮ ಅಮಿಷನ್ ಕಾಲ್ ಮಾಡಿದ್ರು, ಎಲ್ಲ ಸಂಘ ಸಂಸ್ಥೆ ಸ್ವಲ್ಪ ಆರ್ಥಿಕವಾಗಿ ಕೂಡ ಸಹಾಯ ಮಾಡ್ಬೇಕಂತ ಹೇಳಿದ್ರು. ಖಂಡಿತ ಅದು ಕೂಡ ಮಾಡಲೇಬೇಕು. ಅದೇ ರೀತಿ ನಮ್ಮ ಸರ್ಕಾರಕ್ಕೆ ಒಂದು ಮನವಿ ಅಂದ್ರೆ, ಈಗ ಈ ಒಂದು ಸ್ಪೋರ್ಟ್ಸ್ ಇದ್ರಲ್ಲಿ ಏನೊಂದು ಗವರ್ಮೆಂಟ್ ಜಾಬ್ ಇರುತ್ತಾ ಅಂದ್ರೆ ಅವರಿಗೆ ಯಾವ ಒಂದು ಆಸೆ ಇಲ್ಲ ಆ ಒಂದು ಜಾಬ್ ಒಂದು ಕೊಡ್ಬೇಕಂತ. ಕರೆಕ್ಟ್. ನಿಜ ಇಲ್ಲ ಸರ್, ಕರೆಕ್ಟ್. ಅದು ಈಗ ಕ್ರಿಕೆಟ್ ಎಲ್ಲ ವರ್ಲ್ಡ್ ಕಪ್ ಗೆದ್ದು ಬಂದ್ರೆ ಯಾವ ರೀತಿ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ, ಆದ್ರೆ ಕಬಡ್ಡಿಗೆ ಯಾಕೆ ಕೊಡ್ತಾ ಇಲ್ಲ? ಅದು ಕೂಡ ಒಂದು ಹೆಣ್ಣುಮಕ್ಕಳಾಗಿದ್ದು ಪ್ರಥಮ ಬಾರಿಗೆ ಇದು ದ್ವಿತೀಯ ಬಾರಿ ನಮ್ಮ ದಕ್ಷಿಣ ಭಾರತದಿಂದ ಕರೆಕ್ಟ್ ಆಗಿರುವಂತದ್ದು. ಹೌದಪ್ಪ, ನಿಜ. ಈಗ ಮಮತಾ ಪೂಜಾರಿ ಇದ್ರು, ಈಗ ನಮ್ಮ ಧನಲಕ್ಷ್ಮಿ ಪೂಜಾರಿ ಅವರು. ಕರೆಕ್ಟ್. ಹಾಗಾಗಿ ಅವರಿಗೆ ಒಂದು ಗವರ್ಮೆಂಟ್ ಜಾಬ್ ಒಂದು ಒಳ್ಳೆ, ಅವರಿಗೆ ಯಾವ ಗವರ್ಮೆಂಟ್ ಜಾಬ್ ಬೇಕು ಅದನ್ನು ಕೊಟ್ಟರೆ ಒಳ್ಳೇದಂತ ಅಲ್ವಾ? ಎಸ್ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅದೇ ಆಸೆ ಇರುವುದು. ಯಾಕಂದ್ರೆ ಹೆಣ್ಮಗಳು ಬಹಳಷ್ಟು ಕಷ್ಟಪಟ್ಟು ಮುಂದೆ ಬಂದಿದ್ದಾಳೆ. ಸೊ ಅವರಿಗೆ ಒಂದು ಬದುಕಿಗೆ ಇನ್ನಾದರೂ ಒಳ್ಳೇದು ಏನಾದರೂ ಕೆಲಸ ಸಿಗಬೇಕು, ಸರ್ಕಾರಿ ಕೆಲಸ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಜನರ ನಮ್ಮ ತುಳುನಾಡು, ನಮ್ಮ ಕರಾವಳಿ ಭಾಗದ ಪ್ರತಿಯೊಬ್ಬರು ಕೂಡ ಒಕ್ಕರ್ಲ ಕೂಗು ಅದೇ ಆಗಿರುವಂಥ. ಯಾಕಂದ್ರೆ ಕಷ್ಟಪಟ್ಟು ಇತರರಿಗೆ ಇನ್ಸ್ಪಿರೇಷನ್ ಆಗಿರುವಂತಹ ಹುಡುಗಿ. ಸೊ ಹಾಗಿದ್ದಾಗ ಅವರ ಸ್ಟೋರಿ
ಪ್ರತಿಯೊಬ್ಬರಿಗೆ ಇನ್ಸ್ಪಿರೇಷನ್ ಆಗಿ ಉಳಿಬೇಕು ಕೊನೆಯವರೆಗೂ ಕೂಡ. ಯಾಕಂದ್ರೆ ಒಂದು ಸ್ಪೋರ್ಟ್ಸ್ಗೆ ಹೋಗ್ಬೇಕು ಅನ್ನೋದನ್ನಿದ್ದಾಗ ಎಸ್ ಅವರನ್ನ ನೋಡಿ ಎಸ್ ಅವರು ಆ ರೀತಿ ಆಗಿದ್ದಾರೆ, ನಾನು ಆ ರೀತಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗುವಂತವರು ಇರಬೇಕು. ಸೊ ಹಾಗಿದ್ದಾಗ ಇದು ನಮ್ಮ ಸರ್ಕಾರಕ್ಕೂ ಕೂಡ ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆಯೂ ಕೂಡ ಹೌದು. ತಮ್ಮ ಒಂದು ನಿರ್ಧಾರದ ಮೇಲೆ ಈ ಒಂದು ಕ್ರೀಡೆಯ ಭವಿಷ್ಯ ನಿಂತಿದೆ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ತಾವುಗಳು ಮನಸ್ಸು ಮಾಡಿದ್ರೆ ಮಾತ್ರ, ಯಾಕಂದ್ರೆ ಇತರ ದೇಶದಲ್ಲಿ ನಾವು ಮುನ್ನೆ ತಾನೇ ಆಗಿರುವಂತಹ ಘಟನೆಗಳು, ಮೆಸ್ಸಿ ಬಂದಾಗ ನಮ್ಮ ದೇಶದಲ್ಲಿ ಆಗಿರುವಂತಹ ಒಂದು ಏನು ಆ ಒಂದು ಸಂಚಲನ ಯಾವ ರೀತಿ ಇತ್ತು, ಅದೇ ರೀತಿ ನಮ್ಮದೇ ದೇಶದ ಒಂದು ಸಾಧಕ ಫುಟ್ಬಾಲ್ ಪ್ಲೇಯರ್ಗಳು ಇದ್ದಾಗ ಅವ್ರಿಗೆ ಕೊಟ್ಟಿರುವಂತಹ ಒಂದು ಏನು ಗೌರವ ಎಷ್ಟಿತ್ತು, ಇದೆಲ್ಲವೂ ಕೂಡ ನಾವು ಮಾಡಬೇಕಾಗಿರುವಂತಹ ವಿಚಾರ. ಸ್ಪೋರ್ಟ್ಸ್ ಮೆನ್ ಸ್ಪಿರಿಟ್ ಅನ್ನೋದು ಯಾವಾಗ ಉಳಿತದೆ ಅಂತ ಬಂದಾಗ ನಿಜವಾಗಿರುವಂತಹ ಕ್ರೀಡೆಯಲ್ಲಿ ಸಾಧನೆ ಮಾಡಿರೋ ನಾವು ಎಷ್ಟು ಗೌರವ ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಅದು ಉಳಿದಿರುವಂಥದ್ದು. ಸೊ ಹಾಗಿದ್ದಾಗ ಬಹಳಷ್ಟು ಕಷ್ಟಪಟ್ಟಂತ ಹೆಣ್ಮಗಳು, ನಮ್ಮ ಕರಾವಳಿ ಭಾಗದ ಶಾಸಕರು ಸಂಸದರು ಕೂಡ ಈ ಹೆಣ್ಮಗಳ ಪರವಾಗಿ, ಸಾಧಕೀಯ ಪರವಾಗಿ, ಹೆಣ್ಮಗಳ ಪರವಾಗಿ, ಸಾಧಕೀಯ ಹೆಣ್ಮಗಳ ಪರವಾಗಿ, ಯಾಕಂದ್ರೆ ಅವರು ಮಾಡಿದಂಥ ಸಾಧನೆ ಪ್ರತಿ ಕೂಡ ಇನ್ಸ್ಪಿರೇಷನ್. ಸೊ ದ್ಯಾಟ್ಸ್ ವೈ. ಹಾಗಿದ್ದಾಗ ಮೇಡಮ್ ಈಗ ಮತ್ತೊಂದು ಕರೆ ಇದೆ, ಬಿಫೋರ್ ದಟ್ ಬರ್ತೀನಿ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ. ಜೊತೆಗೆ ನನಗೆ ನಿಮ್ಮಲ್ಲಿ ನಾನು ಬಹಳಷ್ಟು ಆಶ್ಚರ್ಯ ಆಗುವಂಥದ್ದು ನೋಡಿ, ಏನ್ ಗೊತ್ತಾ, ಬಹಳಷ್ಟು ಅಂಬಲಿದಿರಿ ತಾವು. ಅಂದ್ರೆ ಪಾಪ ಅಂತ ಹೇಳಿದ್ರೆ ಪಾಪ, ಬಟ್ ಸ್ಟಿಲ್ ಏನ್ ಗೊತ್ತಾ, ನಾನು ನಿಮ್ಮನ್ನ ವಿಜುವಲ್ಸ್ ಅಲ್ಲಿ ನೋಡಿದಾಗ ಅಟ್ಯಾಕಿಂಗ್ ಹೋಗ್ತಿರಲ್ಲ, ರೈಡಿಂಗ್ ಹೋಗ್ತಿರಲ್ಲ ಕಬಡ್ಡಿಯಲ್ಲಿ, ಶಾಕ್ ಆಗ್ತದೆ ನೋಡುವಾಗ. ಅಂದ್ರೆ ನೀವು ಅಷ್ಟು ಅಟ್ಯಾಕಿಂಗ್ ಇದ್ದೀರಿ ಅಂಡ್ ಇಷ್ಟು ಸಿಂಪಲ್ ಇದ್ದೀರಿ, ಇಷ್ಟು ಪಾಪ ಇದ್ದೀರಿ, ಬಟ್ ಹೌ ಅನ್ನೋದು ನಾನು ಕೇಳುವಂಥದ್ದು. ಈಗ ನೋಡೋ ಶಾಕ್ ಆಗುತ್ತೆ. ಕಬಡ್ಡಿ ಅಂತ ಹೇಳೋ ಭಯಂಕರ ಸ್ಟ್ರಾಂಗ್ ಆಗಿರ್ತಾರೆ. ಆಸ್ ಯೂಶುವಲ್ ನಾನು ವಿಜುವಲ್ಸ್ ನೋಡಿದಾಗ್ಲೂ ಕೂಡ ಭಯಪಟ್ಟೆ. ಸೊ ದಟ್ಸ್ ವೈ ಅಷ್ಟೊಂದು ಡೇರಿಂಗ್ ಇರುತ್ತೆ, ತಮಾಷೆನೇ ಅಲ್ಲ. ಓಕೆ, ಏನ್ ಹೇಳ್ತೀರಿ? ಅಂಡ್ ಆ ಒಂದು ವಿಲ್ ಪವರ್, ಆ ಒಂದು ಇದು ಏನ್ ಹೇಳ್ತೀರಿ? ಹೌದು ಸರ್, ಯಾವತ್ತು ನಾನು ಅಂದ್ರೆ ಅಪೋಸಿಟ್ ಟೀಮ್ ಅನ್ನು ನೋಡಿ ಯಾವತ್ತು ಭಯ ಪಟ್ಟಿಲ್ಲ. ನನಗೆ ಭಯ ಅನ್ನೋದು ಹಾಗೇ ಇಲ್ಲ ಇದುವರೆಗೆ. ಅಂದ್ರೆ ನಾನು ಹುಟ್ಟಿ ಬೆಳೆದ ರೀತಿ ಆಗಿರ್ಬೋದು, ಅದಕ್ಕೆ ನನಗೆ ಆ ತರ ಭಯ ಆಗಿರ್ಬೋದು. ಅಪೋಸಿಟ್ ಟೀಮ್ ಇಳ್ದ ಮೇಲೆ ನಾನು ಏನಾದ್ರೂ ಒಂದು ಮಾಡ್ಲೇಬೇಕು ಅನ್ನೋದಿದು. ಒಂದ ಸೋಲ್ಬೇಕು, ಒಂದ ಗೆಲ್ಬೇಕು ಅಷ್ಟೇ. ಸೋತ್ರೆ ನೆಕ್ಸ್ಟ್ ನಾನು ಅದರಿಂದ ಲರ್ನ್ ಮಾಡ್ಬೇಕು. ಇಳ್ದ ಮೇಲೆ ನಾನು ಕೋರ್ಟ್ ಮೇಲೆ ಇಳ್ದ ಮೇಲೆ ನನ್ನಿಂದ ಏನಾಗುತ್ತೆ ಅದನ್ನ ನಾನು ಮಾಡ್ಬೇಕು, ಟೀಮ್ ಅನ್ನು ವಿನ್ ಮಾಡ್ಬೇಕು. ನನ್ನ ಮೈಂಡ್ ಸೆಟ್ ಅಲ್ಲಿ ಇದಿರ್ಲಿಲ್ಲ, ನಾನು ಇವತ್ತು ಆಡಿ ಇಂಡಿವಿಜುವಲ್ ಪ್ರೈಸ್ ತೆಗಿಬೇಕು, ನಾನು ಹಾಗೆ ಆಡ್ಬೇಕು, ನಾನು ಫೇಮಸ್ ಆಗಿ, ಇದುವರೆ ನನ್ನ ಮೈಂಡ್ ಅಲ್ಲಿ ಬಂದಿಲ್ಲ. ನನ್ನ ಟೀಮ್ ಅನ್ನು ವಿನ್ ಮಾಡ್ಬೇಕು ಅನ್ನೋದೇ ಮೈಂಡ್ ಅಲ್ಲಿ ಇತ್ತು. ಸೊ ಎಂತ ಸಿಚುವೇಶನ್ ಬಂದ್ರು ನಾನು ಟೀಮಿಗಾಗಿ ನಿಂತಿದ್ದೆ, ರೆಡಿ ಇದ್ದೆ. ಭಯ ಅನ್ನೋದು ಇದುವರೆಗೆ ನನಗೆ ಆಗೇ ಇಲ್ಲ, ಒಂದು ಬಾರಿ ಕೂಡ ಆಗಿಲ್ಲ. ಓಕೆ ಓಕೆ ಓಕೆ. ಸೋಲ್ತೇನೆ ಅನ್ನುವಂತ ಭಯ ಕೂಡ? ಸೋಲ್ತೆ ಅನ್ನೋ ಭಯ ಅಲ್ಲ. ನಾನು ಕೊನೆವರೆಗೂ ಮ್ಯಾಚ್ ಅನ್ನು ಬಿಟ್ಟೇ ಕೊಟ್ಟಿಲ್ಲ. ಅವರು 10 ಪಾಯಿಂಟ್ ಲೀಡ್ ಇರ್ಲಿ, 15 ಪಾಯಿಂಟ್ ಲೀಡ್ ಇರ್ಲಿ, ನಾನು ಕೊನೆವರೆಗೂ ಆಡ್ತಾನೆ ಇದ್ದೆ. ಸೋಲು ಅನ್ನೋದಿದ್ದದೆ, ಯಾಕಂದ್ರೆ ಕೆಲವು ನಮ್ಗಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿ ಬಂದಿರ್ತದೆ, ಅವರು ಬಂದಿರಬಹುದು. ಒಮ್ಮೆ ವಿನ್ ಆಗ್ಲೇಬೇಕು, ಒಮ್ಮೆ ನಾವು ಸೋಲ್ಲೇಬೇಕಲ್ಲ ಸರ್. ಅದು ಒಂದು ನಾನು ಮೈಂಡ್ ಅಲ್ಲಿ ಇತ್ತು. ನಾನು ಜಾಸ್ತಿ ಮ್ಯಾಚಸ್ ಎಲ್ಲ ಹೋದಾಗ ಓಪನ್ ಟೂರ್ನಮೆಂಟ್ ಹೋಗ್ತಿದ್ವಿ, ಅಲ್ಲಿ ಸೋತು ಬಂದ್ರೆ ನಾನು ಮ್ಯಾಮ್ ಹತ್ರ ಡಿಸ್ಕಷನ್ ಮಾಡ್ತಿದ್ವಿ, ಮ್ಯಾಮ್ ನೆಕ್ಸ್ಟ್ ಓಪನ್ ಟೂರ್ನಮೆಂಟ್ ಹೋದಾಗ ನಾವು ವಿನ್ ಆಗ್ಲೇಬೇಕು ಅಂತ. ಎಲ್ಲ ಟೀಮ್ ವರ್ಕ್ ಮಾಡ್ತಿದ್ವಿ ಸರ್. ನೆಕ್ಸ್ಟ್ ಹೋದಾಗ ನಾವು ವಿನ್ ಆಗಿ ಮೆಡಲ್ ತೆಗೆದು ಬಂದಿದ್ವಿ. ಅದೊಂದು ಹ್ಯಾಪಿನೆಸ್ ತುಂಬಾ ಇತ್ತು ಸರ್. ಅಂದ್ರೆ ನಮ್ದು ಏನು ಮಿಸ್ಟೇಕ್ ಇತ್ತು ಅದನ್ನ ನೆಕ್ಸ್ಟ್ ಇಲ್ಲಿ ಬಂದು ನಾವು ಟ್ರೈನ್ ಮಾಡ್ಕೊಂಡು ಕರೆಕ್ಷನ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೋಲನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೆಕ್ಸ್ಟ್ ನಾವು ವಿನ್ ಆಗಿ ಬರ್ತಾ ಇದ್ವಿ. ನಿಜ. ಜೊತೆಗೆ ಧನಲಕ್ಷ್ಮಿ ಅವರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಅನ್ನುವಂಥ ವಿಚಾರಗಳು ಮಾತ್ರ ಅಲ್ಲ, 100%. ಯಾಕಂತ ಬಂದಾಗ ಅವರು 10 ವರ್ಷದಿಂದ ಹಾಸ್ಟೆಲ್ ನಲ್ಲಿ ಇದ್ದುಕೊಂಡು ಕಬಡ್ಡಿಯನ್ನ ಉಳಿಸಬೇಕು, ಜೊತೆಗೆ ನಾನು ಸಾಧನೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ನಾನು ಬಹಳಷ್ಟು ವಿಚಾರಗಳಲ್ಲಿ, ಸಾಧನೆಗಳ ವಿಚಾರವಾಗಿ ನೋಡಿದಾಗ ನಾನು ಆಗ್ಲೇ ಹೇಳಿದೆ, ಬ್ಯಾಕ್ ಗ್ರೌಂಡ್ ಆ ವಿಚಾರಗಳ ಬದಿಗಿಟ್ಟು ಮತ್ತೊಂದು ವಿಚಾರ ಸ್ಯಾಕ್ರಿಫೈಸ್ ಅನ್ನುವಂಥದ್ದು ಹೇಳ್ತಾರೆ. ಸ್ಯಾಕ್ರಿಫೈಸ್, ನಾವು ತ್ಯಾಗ ಮಾಡಬೇಕು ಅನ್ನುವಂಥದ್ದು ಹೇಳ್ತಾರೆ ಬಹಳಷ್ಟು ಜನ ನಾನು ಕೇಳ್ಪಟ್ಟ ಪ್ರಕಾರ. ಆವಾಗ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇಂತಹ ಗೆಲುವುಗಳು, ಇಂತಹ ಪುರಸ್ಕಾರಗಳು, ಸನ್ಮಾನಗಳು, ಗೌರವಗಳು ಸಿಗುತ್ತೆ. ಆ ಸ್ಯಾಕ್ರಿಫೈಸ್ ಅನ್ನ ಮಾಡಿದ್ರೆ 10 ವರ್ಷದಿಂದ ಅವರು ಹಾಸ್ಟೆಲ್ ಜೀವನ ನಡೆಸ್ತಾ ಇದ್ದಾರೆ. ಅಂದ್ರೆ ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನಲ್ಲಿ ಅವರು ಹಾಸ್ಟೆಲ್ ಜೀವನದಲ್ಲಿ ಈ ಒಂದು ಸಾಧನೆಯನ್ನ ಮಾಡಿರುವಂತ 10 ವರ್ಷ, ಇದು ಸ್ಯಾಕ್ರಿಫೈಸ್ ಬಹುಶಃ ಅಲ್ವಾ? ಸೊ ಇದೆಲ್ಲವೂ ಕೂಡ ನಿಮ್ಗೆ ಈಗ ಪೂರಕವಾಗಿ ಸಿಕ್ಕಿರುವಂತ ರಿಸಲ್ಟ್ ಏನ್ ಹೇಳ್ತೀರಿ? ಅಂಡ್ ಎಷ್ಟು ಅಂದ್ರೆ ಯಾಕೆ ಬೇಕಾಗಿತ್ತು ಅಷ್ಟು ನೀಡಿ? ಏನಿತ್ತು 10 ವರ್ಷ ಹಾಸ್ಟೆಲ್ ಜೀವನ, ಬಟ್ ನಾನು ಸಾಧನೆ ಮಾಡ್ಬೇಕು ಅನ್ನೋಂಥದ್ದು ಏನು ಕತೆ? ಸರ್, ಹಾಸ್ಟೆಲ್ ಅನ್ನು ನಾನು ಆಳ್ವಾಸದು ಹಾಸ್ಟೆಲ್ ಅನ್ನು ನಾನು ಸೆಕೆಂಡ್ ಮನೆ ಅಂತಾನೆ ನಾನು ತಿಳ್ಕೊಂಡಿದ್ದೀನಿ ಸರ್. ಯಾಕಂದ್ರೆ ನಾನು ಮನೆಗೆ ಬಂದಿರೋದು ಕಮ್ಮಿ, ಯಾಕಂದ್ರೆ ನನಗೆ ಪ್ರಾಕ್ಟೀಸ್ ಮಿಸ್ ಆಗ್ತದಂತ ನಾನು ಮನೆಗೆ ಜಾಸ್ತಿ ಹೋಗ್ತಾ ಇರ್ಲಿಲ್ಲ. ಇದ್ರು 1 ದಿವಸ 2 ದಿವಸ ಅಷ್ಟೇ. ಅಮ್ಮನವ್ರು ಹೇಳ್ತಿದ್ರು 1 ದಿವಸ ಇರು, ಇಲ್ಲ ಬೆಳಗ್ಗೆ ಬಂದು ಸಂಜೆ ಹೋಗ್ತಿದ್ದೆ, ಪ್ರಾಕ್ಟೀಸ್ ಮಿಸ್ ಆಗ್ತದೆ ಅಂತ. ನನಗೆ ಅಂದ್ರೆ ಅಷ್ಟು ಡೆಡಿಕೇಶನ್ ಆಗಿತ್ತು. ಅಲ್ಲಿ ಸ್ಪೋರ್ಟ್ಸ್ ಆಳ್ವಾಸ್ ಸಂಸ್ಥೆನೂ ನನಗೆ ಅಷ್ಟು ಸಪೋರ್ಟಿವ್ ಆಗಿತ್ತು. ಅಂದ್ರೆ ನಾನು ಫಿಟ್ನೆಸ್ ಎಲ್ಲಿ ಮಿಸ್ ಆಗುತ್ತೋ ಪ್ರಾಕ್ಟೀಸ್, ಇವಾಗ ಮನೆಗೆ ಬಂದು
ಪ್ರತಿಯೊಂದು ಅದು ನಮ್ಗೆ ಕರೆಕ್ಟ್ ಆಗಿ ಫೆಸಿಲಿಟಿ, ಗ್ರೌಂಡ್ ಫೆಸಿಲಿಟಿ ಆಗಿರ್ಬೋದು, ಪ್ರತಿಯೊಂದು ನಮ್ಗೆ ಕರೆಕ್ಟ್ ಆಗಿ ಸಿಗುದಿಲ್ಲ. ಅದೊಂದು ನನ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಆಗಿ ಸಿಕ್ಕಿತ್ತು ಆಳ್ವಾಸ್ ಸಂಸ್ಥೆ. ಅದಕ್ಕೆ ನಾನು 1 ವರ್ಷ ಅಲ್ಲ 10 ವರ್ಷ ತನಕ ಅಲ್ಲೇ ಇದ್ದುಕೊಂಡು ಏನಾದ್ರು ಒಂದು ಲೈಫಲ್ಲಿ ಅಚೀವ್ ಮಾಡ್ಬೇಕು ಅನ್ನೋ ಒಂದು ಕನಸು ಹೊತ್ತಿದ್ದೆ ನಾನು. ಇವತ್ತದು ಆಗಿದೆ. ಆ ಪ್ಲಾಟ್ಫಾರ್ಮ್ ಆಳ್ವಾಸ್ ಅನ್ನೋ ಸಂಸ್ಥೆ ನಾನು ಚೂಸ್ ಮಾಡ್ತಿಲ್ಲ ಅಂದ್ರೆ ಖಂಡಿತವಾಗ್ಲೂ ಆಗ್ತಿರ್ಲಿಲ್ಲ ಸರ್. ಯಾಕಂದ್ರೆ ನನಗೆ ಫ್ರೀ ಎಜುಕೇಶನ್ ಕೊಟ್ಟು ಪ್ರತಿಯೊಂದು ಕೊಟ್ಟು ನನ್ನಲ್ಲಿ ಬೆಳೆಸಿದ್ದಾರೆ. ಪ್ರತಿಯೊಂದು ಕೋಚಿಂಗ್ ಆಗಿರ್ಬೋದು, ಪ್ರತಿಯೊಂದು ರೀತಿಯಲ್ಲಿ ನನ್ನ ನೋಡ್ಕೊಂಡಿದ್ದಾರೆ ಸರ್. ಅದು ಆ ಸಂಸ್ಥೆಯನ್ನು ನಾನು ಆಯ್ಕೆ ಮಾಡಿದ್ದೆ ನಂದೊಂದು ಜೀವನದೊಂದು ಒಳ್ಳೆ ನಿರ್ಧಾರ ಅಂತ ಹೇಳ್ತೇನೆ ಸರ್. ಆಳ್ವಾಸ್ ಅಂದ್ರೆ ಕ್ರೀಡಾ ದತ್ತು ನಿಧಿಯ ಪ್ರಕಾರ ಅಂದ್ರೆ ಯಾರು ಕ್ರೀಡೆಯಲ್ಲಿ ತುಂಬಾ ಚೆನ್ನಾಗಿರ್ತಾರೆ ಅವರಿಗೆ ಕನ್ಸೆಷನ್, ಫೀಸ್ ಕನ್ಸೆಷನ್ ಅನ್ನೋದು ಉಚಿತವಾಗಿರುವಂತದ್ದು ಸರ್. ಅಂದ್ರೆ ಫ್ರೀ ಎಜುಕೇಶನ್ ಇದೆ ಸರ್ ಎಲ್ಲರಿಗೂ. ಅಂದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಬರೋರಿಗೆಲ್ಲ ಫ್ರೀ ಎಜುಕೇಶನ್ ಇದೆ. ತುಂಬಾ ಜನ ಇದ್ದಾರೆ ಸರ್ ಹಾಗೆ ಬಂದವರು. ಅಂದ್ರೆ ಇವಾಗ ಸರ್ ಎಲ್ಲರೂ ರಿಚ್ ಅವ್ರು ಇರುವುದಿಲ್ಲ ಸರ್, ಪಾಪದವ್ರು ಇರ್ತಾರೆ. ಅವ್ರಿಗೆಲ್ಲ ಒಳ್ಳೆ ಪ್ಲಾಟ್ಫಾರ್ಮ್ ಸರ್ ಅದು. ಯಾಕಂದ್ರೆ ಒಂದು ಪ್ರೈವೇಟ್ ಸಂಸ್ಥೆಯಾಗಿ ಆತರ ಒಂದು ಮಾಡಿರ್ತಾರೆ ಅಂದ್ರೆ ಹೇಳಿದ್ರೆ ಸರ್ ನಮ್ಗೆ ಒಂದು ಗ್ರೇಟ್ ಫೀಲ್ ಆಗುತ್ತೆ ನಿಜವಾಗ್ಲೂ ಕೂಡ. ಯಾಕಂದ್ರೆ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಆಳ್ವಾಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು. ಅವರು ಮಾಡಿರುವಂತಹ ಈ ಒಂದು ಸೇವೆ ನೋಡೋಣ. ಯಾಕಂದ್ರೆ ಒಂದ್ ಕಡೆ ವಿಶೇಷ ಚೇತನರಿಗೆ ಕೊಡುವಂತಹ ಒಂದು ಸೇವೆ ಸೌಲಭ್ಯ ನಮಗೆ ಗೊತ್ತಿದೆ. ಕಳೆದ ಬಾರಿ ನಾನು ಮಾತಾಡಿದೆ ಆ ಒಂದು ವಿಷಯದ ಬಗ್ಗೆ. ಇದೀಗ ಅಂತಲ್ಲ, ಈ ಹಿಂದಿನಿಂದ ಕೂಡ ಕ್ರೀಡಾ ದತ್ತು ನಿಧಿಯ ಪ್ರಕಾರ ಬಹಳಷ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ಉಚಿತವಾಗಿ ವಿದ್ಯಾರ್ಜನವನ್ನ ಮಾಡಿದ್ದಾರೆ. ಸೊ ದಾಟ್ಸ್ ವೈ ನಾವುಗಳು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಬಂದಾಗ ಧನಲಕ್ಷ್ಮಿ ಅವರ ಗೆಲುವು, ನಮ್ಮ ಗೆಲುವು, ಜೊತೆಗೆ ನಮ್ಮ ವಿಶ್ವಕಪ್ ಗೆದ್ದಿರುವಂತಹ ನಮ್ಮ ಭಾರತ ಅನ್ನೋದು ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಬಂದಾಗ ಅಲ್ಲಿ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು, ಅವರ ಆಳ್ವಾಸ್ ಶಿಕ್ಷಣ ಸಂಸ್ಥೆ, ಅವರು ಕೊಟ್ಟಿರುವಂತಹ ಒಂದು ಸವಲತ್ತುಗಳು, ಅವ್ರು ಕೊಟ್ಟಿರೋ ಸಪೋರ್ಟ್ ನಿಜವಾಗ್ಲೂ ಕೂಡ. ಯಾಕಂದ್ರೆ ಅವ್ರು ಹೇಳಿದ್ರು ನನ್ನ 2ನೇ ಮನೆ ಅಂತ ಹೇಳಿದ್ದು ಆಳ್ವಾಸ್ ಹಾಸ್ಟೆಲ್ ಅನ್ನುವಂಥದ್ದು. ಸೊ ಅಂತ ಒಂದು ಫೀಲ್ ಬರುತ್ತೆ. ಒಂದು ಕಲಿಯುವವರಿಗೆ ಜೊತೆಗೆ ಕಲಿಕೆಯ ಜೊತೆಗೆ ಕ್ರೀಡೆಗೆ ಅಷ್ಟು ಪ್ರೋತ್ಸಾಹ ಸಿಗುವಂತದ್ದು ಆಳ್ವಾಸ್ ಬಿಟ್ರೆ ಬಹುಶಃ ಬೇರೊಂದು ಕಡೆ ಇಲ್ಲ ಅಂತ ಅನ್ಕೊಳ್ತೀನಿ ಸರ್. ಅಂದ್ರೆ ನಾನು 10 ವರ್ಷ ಆಯ್ತು ಸರ್, ಇದುವರೆಗೆ ನಂದು ಲಗೇಜ್ ಅನ್ನು ಒಮ್ಮೆ ಸಹ ನಾನು ಮನೆಗೆ ತಕೊಂಡು ಹೋಗ್ಲಿಲ್ಲ. ಅಂದ್ರೆ ನಾನು ಹಿಟ್ಟು ಬರ್ತೇನೆ ಅನ್ನೋದು. 10 ವರ್ಷದ್ದು ಎಲ್ಲ ಲಗೇಜ್ ನಾನು ಹಾಸ್ಟೆಲ್ ಅಲ್ಲೇ ಇದೆ. ಆತರ ಒಂದು ಅಲ್ಲಿಗೆ ನಾನು ಅಡ್ಜಸ್ಟ್ ಆಗಿದೆ. ಅಲ್ಲ, ಹೇಗಿದೆ ನಿಮ್ಮ ದೈನಂದಿನ ಜೀವನ? ಈ ಕಬಡ್ಡಿಗೆ ಪ್ರಾಕ್ಟೀಸ್ಗೆ ಹೋಗ್ತೀರಿ ಅಂತ ಬಂದಾಗ ತಮ್ಮ ಶೆಡ್ಯೂಲ್ ಯಾವ ರೀತಿ ಇರುತ್ತೆ? ಫಿಟ್ನೆಸ್ ಬಗ್ಗೆ ತಾವುಗಳು ಒಲವು ಇಡಬೇಕಾಗುತ್ತೆ, ಅದ್ರ ಬಗ್ಗೆ ಕೇರ್ ತಗೊಳ್ಬೇಕು ಸ್ಪೆಷಲ್ ಆಗಿ. ಹೇಗಿರುತ್ತೆ ತಮ್ಮ ಒಂದು ಅಥ್ಲೆಟಿಕ್ ಒಂದು ಜೀವನ ತಮ್ಮದು? ಅಂದ್ರೆ ಸರ್ ನಾವು ಬೆಳಗ್ಗೆ ಪ್ರಾಕ್ಟೀಸ್ಗೆ ಹೋದ್ರೆ ಸರ್ 6 ಇಂದ 8 ವರೆಗೆ ಮಾರ್ನಿಂಗ್ ಪ್ರಾಕ್ಟೀಸ್. ಸರ್ ಪ್ರಾಕ್ಟೀಸ್ ಸೆಕ್ಷನ್ ಆಗುತ್ತೆ. ಆಮೇಲೆ ಸರ್ ಕಾಲೇಜ್ ಹೇಳ್ತೀರಿ ಬೇಗ? ಸರ್ ನಾನು 5:20ಗೆ ಎಲ್ಲರ ಮೀಟ್ ಹೇಳ್ತೇನೆ. 6ಗೆ ಸ್ಟಾರ್ಟ್. ಆಮೇಲೆ 8 ವರೆಗೆ ಇರುತ್ತೆ ಸರ್. ಬಂದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಆಗಿ ಮತ್ತೆ 10ಗೆ ಕಾಲೇಜ್ ಹೋಗ್ಬೇಕು. ಆಮೇಲೆ PUC ಅಲ್ಲಿ ಆಫ್ಟರ್ನೂನ್ ವರೆಗೆ ಇತ್ತು ಸರ್. ಅಲ್ಲಿಂದ ಬಂದು ಸ್ವಲ್ಪ ರೆಸ್ಟ್, ಮತ್ತೆ ಈವ್ನಿಂಗ್ 4:30 to 7 o'clock ತನಕ ಪ್ರಾಕ್ಟೀಸ್ ಇತ್ತು ಸರ್. ಸಂಡೇ ಒಂದು ರೆಸ್ಟ್ ಇತ್ತು. ಅಂದ್ರೆ ನಮ್ದು ಕೋಚ್ ಯಾವ ತರ ಶೆಡ್ಯೂಲ್ ಮಾಡ್ತಾರೆ, ಫಿಟ್ನೆಸ್ ಆಗಿರ್ಬೋದು, ಮ್ಯಾಚ್ ಟೈಮ್ ಬರುವಾಗ ಆ ತರ ಪ್ರಿಪರೇಷನ್ ಅಲ್ಲಿ ಒಂದೊಂದು ರೀತಿ ವರ್ಕೌಟ್ ರೆಡಿ ಮಾಡ್ತಿದ್ರು ಸರ್. ಸೊ ಎರಡನ್ನು ಮೇಂಟೈನ್ ಮಾಡಿ. ನೈಟ್ ಅಲ್ಲಿ ಮಲಗುವಂತ ಟೈಮ್ ಸರ್ ಪ್ರಾಕ್ಟೀಸ್ ಎಲ್ಲ ಬೇಗ ಮಲಗ್ತಿದ್ವಿ ಸರ್. ಅಂದ್ರೆ ಸ್ಟಡಿ ಅವರ್ ಇರ್ತದೆ. 8:30 to 10 ವರೆಗೆ ಸ್ಟಡಿ ಅವರ್ ಇರುತ್ತೆ ಸರ್. ಆಮೇಲೆ ಮಲ್ಗೋದೆ. ಬೆಳಿಗ್ಗೆ ಅಷ್ಟು ಬೇಗ ಎದ್ದು ಕೆಲಸ ಮಾಡಿ, ಜೊತೆಗೆ ನಾವು ಏನೋ ಕಾಲೇಜಿನ ಕೆಲಸಗಳು ಕೂಡ ಮಾಡಬೇಕು, ವಿದ್ಯಾಭ್ಯಾಸದ ಕೆಲಸ. ತದನಂತರ ಈ ಸ್ಪೋರ್ಟ್ಸ್ ಅನ್ನೋದು ಕೂಡ ಅವರು ಬಿಡಬಾರ್ದು ಯಾವತ್ತು ಕೂಡ. ಅದರಲ್ಲೂ ಕೂಡ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಈ ಒಂದು ಶಿಸ್ತುಬದ್ಧವಾಗಿರುತ್ತೆ ಜೀವನ. ಅದಕ್ಕೆ ಹೇಳುವಂತ ಸ್ಯಾಕ್ರಿಫೈಸ್ ಅನ್ನೋದು. ಇವೆಲ್ಲದರ ಜೊತೆಗೆ ಬಹಳಷ್ಟು ಜನರು ಕರೆ ಮಾಡ್ತಾ ಇದ್ರೆ, ಮತ್ತೊಂದು ಕರೆ ಇದೆ. ಬಿಫೋರ್ ದಟ್ ಬಹಳಷ್ಟು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಅನ್ನು ಕೂಡ ಹಾಕ್ತಾ ಇದ್ರಿ, ಕರೆಗಳು ಸಿಗ್ತಾ ಇಲ್ಲ ಅನ್ನುವಂಥದ್ದು. ತಮ್ಮ ಕರೆಗಳನ್ನು ತೆಗೆದುಕೊಳ್ತೀವಿ, ಆದರೆ ದಯಮಾಡಿ ತಮ್ಮ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಎಸ್ ಧನ್ಯರಾಜ್ ಕೊಟ್ಟಾರಿ ಅವರು, ಜೊತೆಗೆ ನಾರಾಯಣ ಬಿಲ್ಲವ್ ಅವರು, ಜೊತೆಗೆ ಅಶೋಕ್ ಅವರು, ಹೀಗೆ ಬಹಳಷ್ಟು ಜನರು ಕಮೆಂಟ್ಸ್ ಅನ್ನು ಹಾಕಿದ್ದೀರಿ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ತಾರೆ ಪ್ರಕಾಶ್ ಪಡುಕೋಣೆ ಕೂಡ ನಮ್ಮ ಕರಾವಳಿಯವರು, ಅದೇ ರೀತಿ ಧನಲಕ್ಷ್ಮಿ ಅವರ ಸಾಧನೆ ಕೂಡ ನಮ್ಗಳಿಗೆ ಹೆಮ್ಮೆ ತರ್ತಾ ಇದೆ ಅನ್ನುವಂಥದ್ದು. ಅಂಡ್ ಅಮೇಸಿಂಗ್ ಸ್ಟೋರಿ ಅಂಡ್ ಇನ್ಸ್ಪಿರೇಷನಲ್ ಫಾರ್ ಅವರ್ ಯಂಗರ್ ಜನರೇಷನ್ ಅಂತ ಹೇಳಿ ಮನೋಜ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಅಂಡ್ ಇಂದಿರಾ ಶೆಟ್ಟಿ ಅವರು ಕಂಗ್ರ್ಯಾಚುಲೇಷನ್ಸ್ ಧನಲಕ್ಷ್ಮಿ ಅವರಿಗೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ತುಳುನಾಡಿನಲ್ಲಿ ಕ್ರೀಡೆಗೆ ಮತ್ತಷ್ಟು ಪ್ರಾಶಸ್ತ್ಯ ನೀಡಬೇಕು, ಧನಲಕ್ಷ್ಮಿ ಅವರು ನೋಡಿ ಕಲಿಬೇಕು ಅನ್ನೋದು ಹೇಳ್ತಾ ಇದ್ದಾರೆ. ಅಂಡ್ ಕರಾವಳಿಗೆ ಖುಷಿಯ ವಿಚಾರ, ನಿಜಗಳು ಅಭಿನಂದನೆ ಅಂತ ಹೇಳಿ ನವೀನ್ ಅವರು ಹೇಳ್ತಾ ಇದ್ದಾರೆ. ಹೀಗೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ಗಳು ಕೂಡ ಪ್ರಶಂಸೆಗಳು ಬರ್ತಾ ಇದೆ ನಮ್ಮ ಧನಲಕ್ಷ್ಮಿ ಪೂಜಾರಿ ಅವರ ಸಾಧನೆಗೆ. ಇವೆಲ್ಲದರ ಜೊತೆಗೆ ಎಸ್ ತಮ್ಮ ಒಂದು ಸಾಧನೆಯನ್ನು ನಾವು ನೋಡಿದೀವಿ ಮೇಡಮ್. ಈಗ ಇವೆಲ್ಲದರ ಜೊತೆಗೆ ತಮ್ಮ ಕಷ್ಟವನ್ನು ಕೂಡ, ಯಾಕಂದ್ರೆ ಬಹಳಷ್ಟು ಕಷ್ಟಪಟ್ಟು ಬಂದಂತ ಹೆಣ್ಮಗಳು ತಾವು. ತ್ಯಾಗ, ಸ್ಯಾಕ್ರಿಫೈಸ್ ಎಷ್ಟು ಮಾಡ್ತೀವಿ ಅವಾಗ ಮಾತ್ರ ಇಂಥ ಸಾಧನೆಗಳು ಬರುತ್ತೆ. ಇಲ್ಲದ್ರೆ ಬಹಳಷ್ಟು ಕಷ್ಟ ಇದೆ, ಸಾಧ್ಯವೇ ಇಲ್ಲ. ಸೊ ಹಾಗಿದ್ದಾಗ ಎಸ್ ತಮ್ಮ ಒಂದು ಫ್ಯಾಮಿಲಿ, ತಮ್ಮ ಒಂದು ತಂದೆ ತಾಯಿ ಏನ್ ಮಾಡ್ತಾ ಇದ್ದಾರೆ?
ಅಂದ್ರೆ ನನ್ನ ಅಮ್ಮ ಬೀಡಿ ಕಟ್ತಾ ಇದ್ರು, ಅಂದ್ರೆ ಮುಂಚೆಯಿಂದನೂ ಅಂದ್ರೆ ಮದುವೆಯಾಗಿ ಇಲ್ಲಿ ಬಂದಾಗಿಂದನೂ ಬೀಡಿ ಕಟ್ತಾ ಇದ್ರು. ಅಪ್ಪ 28 ಇಯರ್ಸ್ ಜೀವಂತಾರ ಹೋಟೆಲ್ ಅಲ್ಲಿ ವೇಟರ್ ಆಗಿ ವರ್ಕ್ ಮಾಡ್ತಿದ್ರು ಬಾರಲ್ಲಿ. ಆಮೇಲೆ ಸ್ವಲ್ಪ ಕಷ್ಟ ಆಯ್ತಂತ ಹೇಳಿ ಇವಾಗ ಒಂದು ವರ್ಷ 2 ವರ್ಷ ಅಣ್ಣ ಜೊತೆ ಸಾಮ್ಯಾಣ ಅದರದ್ದು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ತಮ್ಮ ಅಮ್ಮ ಬೀಡಿ ಕಟ್ಟುವ? ಹೌದು ಸರ್, ನಾವು ಕೂಡು ಕುಟುಂಬದಲ್ಲಿ ಇರೋದು, ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಸರ್. ನಾವು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರಿದ್ದಾರೆ, ಅಣ್ಣ ತಮ್ಮಂದಿರು ಎಲ್ಲರಿದ್ದಾರೆ, ಒಟ್ಟಿಗಿದ್ದೀವಿ ಸರ್. ಒಂದೇ ಮನೇಲಿದ್ದಾರೆ ಸರ್. 15 ಜನ ಇದ್ದೇವೆ ಸರ್. ಈಗಾಗಲೇ ನಂದು ಅಜ್ಜ 2 days 3 days ಆಯ್ತು ನಿಧಾನರಾದ್ರು ಸರ್. ಮತ್ತೆ ಅದೇ ನಮ್ ಜಾಯಿಂಟ್ ಫ್ಯಾಮಿಲಿ ಸರ್, ಎಲ್ಲ ಈಗ 14 ಜನ ಮನೆಯಲ್ಲಿ ಇದ್ದೇವೆ ಸರ್. 15 ಜನರು ಒಂದು ಮನೆಯಲ್ಲಿ ಸರ್. ಪ್ರತಿಯೊಬ್ರು ಸಪೋರ್ಟ್ ಮಾಡ್ತಾರೆ. ಇವತ್ತು ನಾನು ಇಲ್ಲಿ ನಿಂತಿದ್ದೇನಂದ್ರೆ ನಾನು ಅಜ್ಜನೇ ಅಂತಾನೆ ಹೇಳ್ತೇನೆ ಸರ್. ಅವರನ್ನು ನೋಡಿ 2 ದಿವಸದಲ್ಲಿ ಸರ್ 3 days ಬ್ಯಾಕ್. ಅವರಿಗೆ ತಮ್ಮ ಈ ಗೆಲುವು ಗೊತ್ತಾಗಿದೆ? ಸರ್, ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ರು ಸರ್. ತುಂಬಾ ಅಂದ್ರೆ ತುಂಬಾ ಖುಷಿ ಪಟ್ರು. ಓಕೆ, ಅವರಿಗೆ ಒಂದು ಸಾರ್ಥಕತೆ ಇದೆ, ಮೊಮ್ಮಗಳು ಈ ರೀತಿ ಸಾಧನೆ ಮಾಡಿದಾರೆ ಅಲ್ವಾ? ಅದು ನಿಜವಾಗ್ಲೂ ಕೂಡ ಆಗ್ಬೇಕು. ಬಟ್ ಖುಷಿಯಿಂದಲೇ ಅವರು ಹೋಗಿರ್ಬೋದು. ಬಟ್ ಸ್ಟಿಲ್ ನೋ ಡೌಟ್ ಆ ಒಂದು ವಿಚಾರ ನೋವು ಇರುತ್ತೆ ತಮ್ಮಲ್ಲಿ, ನೋ ಡೌಟ್ ಮೇಡಮ್. ಬಟ್ ಸ್ಟಿಲ್ ಅವರಿಗೆ ಒಂದು ಸಾರ್ಥಕತೆ ಇದೆ. ಮೊಮ್ಮಗಳು ದೇಶ ಮೆಚ್ಚುವಂತ ಸಾಧನೆಯನ್ನ ಮಾಡಿದ್ದಾಳೆ ಅನ್ನೋಂಥದ್ದು. ಆ್ಯಂಡ್ ಆ ಕಷ್ಟ ಗೊತ್ತಿದೆ ಅವರಿಗೆ. ತಾಯಿ ಬಿಡಿ ಕಟ್ತಾ ಇದ್ರು, ಜೊತೆಗೆ ತಂದೆ ಕೂಡ ಹೋಟೆಲ್ ಸಪ್ಲೈಯರ್ ಆಗಿ 28 ವರ್ಷಗಳಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ತನಕ ಅಂತ ಈ ಸಾಧನೆ ಅಂತ ಬಂದಾಗ ಬಹಳಷ್ಟು ಸ್ಯಾಕ್ರಿಫೈಸ್ ಬೇಕು ಅಂತ ಹೇಳ್ತೀವಿ. ಇದು ತಮಾಷೆ ಮಾತೇ ಅಲ್ವಾ? ಯಾಕಂದ್ರೆ ಬಹುಶಃ 100ಕ್ಕೆ 100 ಸತ್ಯ ಇವರ ಜೀವನ ಚರಿತ್ರೆಯಲ್ಲಿ ನೋಡೋಟ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಕೆಲವೊಂದು ವಿಚಾರಗಳಿಗೆ ನಾವು ಸಣ್ಣ ಪುಟ್ಟ ವಿಚಾರಗಳಿಗೆ ನಾವು ಸಾಧನೆ ಮಾಡ್ಲಿಕ್ಕಾಗಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತೇವೆ. ಆಗುತ್ತೆ ಯಾವಾಗ ಅಂತ ಬಂದಾಗ ದೊಡ್ಡ ಮಟ್ಟದ ತ್ಯಾಗ ಬೇಕು ಅನ್ನೋದು ಲೈಕ್ ರಿಯಲ್ ಎಕ್ಸಾಂಪಲ್, ನೋ ಡೌಟ್. ಆದ್ರೆ ಈಗ ಇಡೀ ದೇಶಕ್ಕೆ ಖುಷಿಯಾಗಿದೆ ಅಂತ ಬಂದ ಅವರ ತಂದೆ ತಾಯಿಗೂ ಕೂಡ ಅಲ್ವಾ? ನಿಜವಾಗ್ಲೂ ಕೂಡ. ಬರ್ತೀನಿ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ನಮಸ್ತೆ. ಭರತ್ ಸರ್, ನಮಸ್ತೆ ಸರ್. ಪಾತರ್ಲೆ ಸರ್. ತಂಗಡಿ ಆಯ್ನ ಧನಲಕ್ಷ್ಮಿ ಪೂಜಾರ್ಲೆಗ್ ಅಭಿನಂದನೆ ಕೋಟಿ ಕೋಟಿ ಸುರುಡ್ದಾದು. ನನಲಾತ ಅವ್ರನ್ನ ಕ್ರೀಡಾ ಜೀವನ ಬೆಳಗಡೆಂದು ನಮ್ಮನ ಮಾತ್ರ ದೈವ ಪ್ರಾರ್ಥನೆ ಸಾಧನೆ ಕೇಂದ್ರ ಬಾರಿ ಖುಷಿ ಅಂದು ನಿಜ. 2 ಅಂಚೂರು ಉಂಡಾ ನಿಂಗೆ ಬಂಗಡ ಬತ್ತಿರು ಬಂದ್ತಿ ಆ ರಾತು ಖುಷಿ ತುಲ್ಲೇರು ಕಾರಣ ಫ್ಯಾಷನ್ ಇಟ್ಟು ಐದು ಖುಷಿ ಇಟ್ಟಿನೇತು ಆ ಕಬಡ್ಡಿ ಎಂತ ಗೊತ್ತು ನನಗೆ ನಮ್ಮ ಕಬಡ್ಡಿಯಿಂದ ಬಂದ ಒಂದು ಪ್ಲೇಯರ್ ಅದು ಬಂತೀನಿ ಹತ್ತದಲ್ಲ ಗೊತ್ತಿದ್ದೆ. ಕಬಡ್ಡಿ ಪೂರಲ ಬೋರ್ಡು ಐಟು ಮಾನವೀಯತೆಲ್ಲ ಬೋರ್ಡು, ಮೆಂಟಲ್ ಸ್ಟ್ರೆಂತ್ ಬೋರ್ಡು, ಫಿಸಿಕಲ್ ಸ್ಟ್ರೆಂತ್ ಬೋರ್ಡು, ಸ್ಪೀಡ್ ಬೋರ್ಡು, ತಾಳ್ಮೆ ಬೋರ್ಡು. ಕರೆಕ್ಟ್. ಅಂಚಂದ ಮಾತ್ರ ಕಬಡ್ಡಿ ಪೂರ ಇಪ್ಪಿನಾಗಿ ಮಾತ್ರ ಕಬಡ್ಡಿ ಒಬ್ಬ ಆಪಿನಾಗಿ ಒಂದು ತಾಳ್ಮೆದ ಅಂತ ಆಮೂಡು ಆಂಗಾರೋಡ ಪೋಯ ಅಂತ ರೆಡ್ ರೈಡ್ ಆನಾಗ ಇವತ್ತು ಬರೀ ಕಬಡ್ಡಿ ಕಬಡ್ಡಿ ಬಂದ ನಮ್ಮನ್ನ ದೇಶದ ನಮ್ಮ ನಾಡಿನ ಮಣ್ಣದ ಕ್ರೀಡೆ. ಅವಳು ಪೂರ ನಮ್ಮ ಬೊಗ್ಗುನಾಯಿನ ದೈವದೇವನೇ ತುಂಬ ಒಪ್ಪುನು ಎನ್ನ ಏಟೇ ಒಪ್ಪಾಡು ಅನ್ನ ಬಾಕಿದ ಪೂರ ಈರ್ನ ಮಿಟ್ಟು ಬಿಡ್ತಾನ್ ಅನ್ಯಾಯ ಮಲ್ಪ ಇಂಕ ಅನ್ಯಾಯ ಎರೆಬಿಡುತ್ತೀನಿ. ಕಬಡ್ಡಿ ಇಂಕ ಈ ಪೊಣ್ಣು ಬಾಲೆಲು ಕಬಡ್ಡಿ ಬರ್ತನೆ ಬೊಕ್ಕಲಾತು ಖುಷಿ. ಮಮತಾ ಪೂಜಾರ್ಲೆ ಒಂಜಿ ಬಾಜನೆ ಪೋಯಪ್ಪಲ ಅಂದಪ್ಪ ಆ ಒಂಜಿ ಮಕ್ಳಿಗೆ ಈ ಇಂಚಿತನ ಹೊಸ ಜೋಕ್ಲೆಗೆ ಒಂಜಿ ಇನ್ಸುರೇಷನ್ ಮಲ್ತು ಕೊರಿಯರು ಮೆರಡು ತೂತು ನಲವತ್ತು ಜೋಕುಲು ಈ ಗೊಬ್ಬು ಕಬಡ್ಡಿಂದು ಗೊಬ್ಬು ಉಂಡದ್ದು ಇದನ್ನು ಬಾರಿ ಪರಿಪೂರ್ಣವಾಗಿ ಮನುಷ್ಯ ಅದು ಮಲ್ಪುಲು ಇನ್ವಾಲ್ವ್ ಅಂದಪ್ಪ ನೂದೇಕುನುದು ಸರ್. ಬರತಣ್ಣ ಸರ್ ಒಂಜಿ ವಿಷಯ ಗೊತ್ತನೆ ಎಂಕ್ ಧನಲಕ್ಷ್ಮಿ ಮೇಡಮ್ ನ ಒಂಜಿ ಸಾಧನೆ ದಾಯ ಖುಷಿ ಪನ್ನಾಗ ಏನ್ ಎಕಟ್ ಪಡತುಲೆ ಮಸ್ತ್ ಇತ್ತ ಮಸ್ತ್ ಅಂತ ಒಂಜಿ ಸಮಸ್ಯೆ ಉಂಡು ದಾಯಪಡ ಎಂಗ್ದ ಬ್ಯಾಕ್ ಗ್ರೌಂಡ್ ಇಜ್ಜಿ ಅವು ಇಜ್ಜಿ ಉಂದಿಜ್ಜಿ ಪನ್ನ ವಿಚಾರ ಮಸ್ತ್ ಕಷ್ಟ ಉಂಡು. ಬಟ್ ಅವತ್ತ ಅವೇನ್ ಪುರ ಆಕದ್ ಬೈದಿನಾರ. ಸೊ ಅವು ಏಪಲಾರು ನಮ್ಮ ಲಿವಿಂಗ್ ಲೆಜೆಂಡ್ ಅಂತ ಪನ್ಪೇರು ನಮ್ಮ ಒಂಜಿ ನಮ್ಮ ಸಮಾಜದ ಸ್ಫೂರ್ತಿ ಬೊಕ್ಕೊಂಡತೆ ಅರೆಗಿತನ ದುಂಬಾಗ ನನದ ಜೋಗು ಬಂದಾಗ ಬಂಗೊಂಡಿಗೆ ಕಬಡ್ಡಿ ಇದು ನನ್ನ ಆಡ ಎಂಟು ಒಂದೇತು ಖುಷಿ ಉಂಟು ಸಾಧನೆ ಮಲ್ಪೋಡು
అందప్ప నిజ నిಜ ಒಂದು ಸ್ಫೂರ್ತಿ ನೀ ಪನ್ಪಿನಿ ಈಗ ಧನಲಕ್ಷ್ಮಿ ಆರು ಬಾಲಯ್ಯ ಪನಾಡು ಇಜ್ಜಿ ಮನದಿತ್ತು ಆ ಕಷ್ಟಲಜ್ಜಿ ಒಬ್ಬುಗು ಬಂದಾಗ ಕರೆಕ್ಟ್ ಕರೆಕ್ಟ್ ಸರ್ ಒಂಜಿ ಒನ್ ವಿಷಯ ಗೊತ್ತೊಂದು ಸರ್ ಒಂದು ವಿಷಯ ಒಂದು ಕಬಡ್ಡಿಗೆ ಮಾತ್ರ ಸೀಮಿತ ಅರ್ನ ಮೈಂಡ್ ಸೆಟ್ ಉಂಡತ್ತೆ ಅರ್ನ ಒಂಜಿ ಒಂಜಿ ಪರಿಶ್ರಮ ಉಂಡತ್ತೆ ಮಾತ್ರ ಕ್ಷೇತ್ರ ಪನ್ಪಿನಿ ಕಬಡ್ಡಿಗೆ ಸೀಮಿತ ಮಲ್ದಿದ್ದೇನೆ ಸರಿ ಸರಿ ಗೊತ್ತಾನು ಸರ್ ಗೊತ್ತಾನು ಕಬಡ್ಡಿ ಆಡು ಕುಸ್ತಿ ಆಡು ಓಲ ಆ ಗೊಬ್ಬೆ ಅಂಚ ಅಂದು ಸಾಧನ ಮಲ್ಪಾರ ಇದು ಕುಸ್ತಿ ಬಟ್ಟೆ ಇಲ್ಲದಿಲ್ಲ ಅಂಚೇನೆ ಹೂ ಗೇಮ್ ಅಂಚೇನೆ ಇರಗೊಂತ ಕಾಂಡಲಕ್ಕದಿಂದ ಬೇಗ ಅಂದೆ ಅಂದೆ ಅದು ಗೇಮ್ ಅನ್ನೋದು ಪ್ರತಿಯೊಂದು ಬದುಕಡೆ ಯಶಸ್ಸು ಅವರನ್ನ ಶಿಸ್ತು ಬೋಡು ಅವೇನು ಮಾತ್ರ ಇವಾಗ ಟ್ಯಾಲೆಂಟ್ ಬೆಲೆ ಅಂದು ಕರೆಕ್ಟ್ ಕರೆಕ್ಟ್ ಎಸ್ ಸರ್ ಹಿಂದಿನ ಗೊಬ್ಬಂಡ ಯಾವಂಡೆ ಏನ್ ಹೇಳಿ ವಾಲಿಬಾಲ್ ಗೊಬ್ಬನಾಡ ಒಂದು ದಿನ ಗೊಬ್ಬಂಡ ಯಾವಂಡೆ ಥ್ಯಾಂಕ್ ಯು ಸರ್ ಸರ್ ಪ್ರತಿ ಕ್ಷಣ ಅಂಚೆನೆ ಮೈಂಡ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ದಯಮಾಡಿ ಮಾತ್ರ ಸಾಧ್ಯ ಓಕೆ ಸರಿ ಸರ್ ಗೊತ್ತಾണ് ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಸ್ತ್ ಕಾಲ್ ಬರೋದು ದಯಮಾಡಿ ಕ್ಷಮಿಸೋಡು ಸೋಲ್ಮೇಲೆ ಬರುತ್ತೆ ಸರ್ ಥ್ಯಾಂಕ್ ಯು ಸೋ ಮಚ್ ಅವೇ ಆಯ್ತು ಒಟ್ಟಿಗೆ ಇವರ ಒಂದು ನಾನು ಆಗ್ಲೇ ಹೇಳಿದೆ ಇವರ ಒಂದು ಅಟ್ಯಾಕಿಂಗ್ ಪವರ್ ಆ ಒಂದು ರೈಡ್ ಮಾಡುವಂತಹ ಒಂದು ವಿಧಾನ ನಿಜವಾಗ್ಲೂ ಅಮೇಸಿಂಗ್ ನನಗೆ ಅವರ ದೃಶ್ಯಗಳನ್ನ ಪ್ಲೇ ಮಾಡಿ ಮುಂದಕ್ಕೆ ಇನ್ನೊಂದು ರೆಡ್ ಕಲರ್ ಡ್ರೆಸ್ ಅಲ್ಲಿ ಅವರು ರೈಡ್ ಮಾಡ್ತಾರೆ ಆ ಒಂದು ದೃಶ್ಯಾವಳಿಯನ್ನ ಹಾಕಿ ಎಸ್ ಮೇಡಮ್ ಇದು ವಿಕ್ಟರಿ ಆಗಿರುವಂತಹ ಸಂದರ್ಭ ಅಲ್ವಾ ಏನ್ ಹೇಳ್ತೀರಿ ಈ ದೃಶ್ಯಾವಳಿಗಳನ್ನ ಈಗ ನೋಡಿದಾಗ ನೋಡಿ ಫಸ್ಟ್ ಅಲ್ಲಿ ಇದೀರಿ ತಾವು ಫಸ್ಟ್ ನನಗೆ ಮೆಡಲ್ ಆಗಿದ್ದು ತುಂಬಾ ಖುಷಿ ಆಯ್ತು ಫ್ಲಾಗ್ ಕೂಡ ಇಟ್ಕೊಂಡಿದ್ದೀರಿ ನೋಡಿ ಅಲ್ವಾ ಎಸ್ ನೋಡಿ ಇಲ್ಲಿ ನೋಡಿ ನಾನು ಇದನ್ನು ನೋಡಿ ಹೇಳುವಂತದ್ದು ನೀವು ಬಹಳಷ್ಟು ಪಾಪ ಇದ್ದೀರಿ ಈಗ ನೋಡಿದಾಗ ಸೊ ಆ ರೀತಿ ನೋಡಿ ಇದು ಎಸ್ ಇದು ಯಾರ ಜೊತೆ ಮೇಡಮ್ ಆಗಿರುವಂತ ಒಂದು ಇದು ತಮಿಳುನಾಡು ಮ್ಯಾಚ್ ಓಕೆ ಓಕೆ ಎಷ್ಟನೇ ಮ್ಯಾಚ್ ಇದು ಇದು ಸೆಮಿಯಾ ಫೈನಲ್ ಅನ್ಸುತ್ತೆ ಸರ್ ಓಕೆ 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 ಹೇಳಿ ಆಗ ಅಲ್ಲಿ ಎಲ್ಲವೂ ಕೂಡ ತಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ತಾವೆಲ್ಲರೂ ಕೂಡ ಬೇರೆ ಬೇರೆ ಯಾವ ಕಡೆಗಳೆಲ್ಲ ಅವರಿದ್ರು ತಮ್ಮ ಟೀಮ್ ಅಲ್ಲಿ ಹಿಮಾಚಲ್ ಪ್ರದೇಶ ಹರಿಯಾಣ ಛತ್ತೀಸ್ಗಢ ಯುಪಿ ಮಹಾರಾಷ್ಟ್ರ ಜಾಸ್ತಿಯಾಗಿ ಎಲ್ಲಿಂದ ಇದ್ರು ಅದೇ ಹರಿಯಾಣ ಮತ್ತೆ ಹಿಮಾಚಲ್ ಹೌದಾ ಎಷ್ಟು ಜನರು ಇದ್ರು ಹರಿಯಾಣ ಮತ್ತೆ ಹರಿಯಾಣದಿಂದ 5 ಇದ್ರು ಹಿಮಾಚಲಿಂದ 5 ಇದ್ರು ಓಕೆ 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 ಹಿಮಾಚಲದಿಂದ 5 ಜನ ಇದ್ರು 5 ಜನ ಹರಿಯಾಣದಿಂದ 5 ಜನ ಇದ್ರು ಜೊತೆಗೆ ಇನ್ನು ಉಳಿದವರು ಒಂದು ನಾನು ಒಂದು ಛತ್ತೀಸ್ಗಢ ಒಂದು ಮಹಾರಾಷ್ಟ್ರ ಓಹೋ ಓಕೆ 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 ಹರಿಯಾಣದಲ್ಲಿ ಹರಿಯಾಣ 6 ಇದ್ರು ಹಿಮಾಚಲ 5 ಇದ್ರು ಹೌದು ಅಲ್ಲ ಅಲ್ಲಿ ಕಬಡ್ಡಿಗೆ ಬಹಳಷ್ಟು ಪ್ರೋಸೆಸ್ ಇದೆ ಪ್ರೋಸೆಸ್ ಅಲ್ಲ ಓಕೆ ಓಕೆ ಇಲ್ಲಿ ಹೇಗೆ ಮೇಡಮ್ ತಾವು ಸೆಲೆಕ್ಟ್ ಆಗಿರುವಂತಹ ವಿಧಾನ ಹೇಗೆ ಅಂದ್ರೆ ಸರ್ 3 ಬಾರಿ ಇದು ಕ್ಯಾಂಪ್ ಆಯ್ತು ಸ್ಟಾರ್ಟಿಂಗ್ ಕ್ಯಾಂಪ್ ಅಲ್ಲಿ 34 ಮೆಂಬರ್ ಇದ್ರು ಸೆಕೆಂಡ್ ಕ್ಯಾಂಪ್ ಅಲ್ಲಿ ಅದನ್ನು 25 ಆದ್ರು ಆಮೇಲೆ 24 ಮೆಂಬರ್ ಅಲ್ಲಿ 2 ಬಾರಿ ಕ್ಯಾಂಪ್ ಮಾಡಿದ್ರು ಅದರಲ್ಲಿ ಮತ್ತೆ
ಫೈನಲ್ ಕ್ಯಾಂಪಲ್ಲಿ 14 ಮಾಡಿದ್ರು. ಓಕೆ ಓಕೆ. ಎಲ್ಲಿ ನಿಮ್ಮ ಕ್ಯಾಂಪ್ ಎಲ್ಲ ಸರ್ 2 ಬಾರಿ ಇಲ್ಲಿ ಹರಿಯಾಣ ಸಾಯಿಯಲ್ಲಿ ಆಯ್ತು, ಸೋನಿಪತ್ತಲ್ಲಿ, ಮತ್ತೆ ಲಾಸ್ಟ್ ಫೈನಲ್ ಕ್ಯಾಂಪ್ ಗುಜರಾತ್ ಅಲ್ಲಿ ಆಯ್ತು, ಗುಜರಾತ್ ಸಾಯಿಯಲ್ಲಿ ಆಯ್ತು. ಓಕೆ ಓಕೆ ಓಕೆ. ಬರ್ತೇನೆ ಮೇಡಮ್. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಮಸ್ತೆ ಸರ್. ಹಲೋ ಸರ್ ನಮಸ್ತೆ. ನಮಸ್ತೆ ನಮಸ್ತೆ. ತಮ್ಮ ಹೆಸರು ಸರ್? ಎಲ್ಲಿಂದ? ನನ್ನ ಹೆಸರು ಜಗದೀಶ್ ಅಂತ ಹೇಳಿ. ಜಗದೀಶ್ ಅವರು. ಜಗದೀಶ್. ನಮಸ್ತೆ ಸರ್, ಮಾತಾಡಿ ಸರ್. ಅದೇ ಧನಲಕ್ಷ್ಮಿ ಪೂಜಾರಿ ಅವ್ರದ್ದು ವಿದ್ಯಾದಾನಿಯಲ್ಲಿ ಕಲಿತು ಮತ್ತೆ ಅಲ್ಲಿ ಆಲೋಚನೆ ಹೋದ್ರು. ಫಸ್ಟ್ ಟೈಮ್ ಇಂತ ಒಂದು ಈ ಸಾಧನೆ ಮಾಡಿದವರು ನಮ್ಮ ಏರಿಯಾದಲ್ಲಿ ಫಸ್ಟ್ ಟೈಮ್ ಅಲ್ವಾ? ಇಷ್ಟವರು ಯಾರು ಇಷ್ಟು ದೊಡ್ಡ ಸಾಧನೆ ಮಾಡಲಿಲ್ಲ. ಕರೆಕ್ಟ್. ಈ ಗವರ್ಮೆಂಟ್ ಸರ್ಕಾರದ ಕಡೆಯಿಂದ ಅವರಿಗೆ ಒಂದು 10 ಲಕ್ಷ ಕೊಡ್ತಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಮೊನ್ನೆ. 10 ಲಕ್ಷ ಅದೇ ಅಲ್ಲಿಗೆ ಅದು ಒಂದು ಪರಿಸ್ಥಿತಿ ಹೇಳಿದ್ರೆ 50 ಲಕ್ಷ ಆದ್ರೂ ಕೊಡ್ಬೇಕು. ಕರೆಕ್ಟ್. ಹೌದು ಹೇಳಿದ್ರು. ಅದು ಅವ್ರಿಗೆ ಅಂದ್ರೆ ಮುಂದಿನ ಜೀವನಕ್ಕೆ ಒಂದು ಕೆಲಸ, ಸರ್ಕಾರಿ ಉದ್ಯೋಗ. ಹೌದು ಹೌದು. ಎಲ್ಲ ರೈಲ್ವೆ ಕೊಡ್ತಾರೆ, ಕೊಟ್ಟಿದ್ದಾರೆ, ತುಂಬಾ ಜನ ಕೊಟ್ಟಿದ್ದಾರೆ. ಇದು ಇಷ್ಟು ದೊಡ್ಡ ಸಾಧನೆ ನಮ್ಮ ಏರಿಯಾದಲ್ಲಿ ಮಾಡಿದವರಿಗೆ. ಕರೆಕ್ಟ್. ಅದಕ್ಕೆಲ್ಲ ಇಲ್ಲಿ ಅವರೆಲ್ಲ ಒಟ್ಟಾಗಿ ನಮ್ಗೆಲ್ಲ ಪಾಪದವ್ರು. ಮತ್ತೆ ಅವರು ತಂದೆ ನೋಡಿ, ಅವರು ಹೋಟೆಲ್ ಸಪ್ಲೈ, ತಾಯಿ ಪಾಪ ನಮ್ಮ ಟೆನ್ಷನ್ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಗೋಲ್ಡ್ ಅದ್ರಲ್ಲಿ ಎಷ್ಟು ಈಗ ಸಂಪಾದನೆ ಬರ್ಬೋದು, ಎಷ್ಟು ಕಷ್ಟಪಟ್ಟು ಕಲ್ತಿದ್ದಾರೆ ಮಕ್ಕಳಿಗೆ, ಅದನ್ನೆಲ್ಲ ನೋಡ್ಬೇಕಲ್ಲ. 10 ಲಕ್ಷ ರೂಪಾಯಿ ಯಾವ ಕಡೆಗೆ ಈಗ ಒಂದು ಶಾಲೆಗೆ ಸ್ಪೀಚ್ಗೆ ಒಂದು ವರ್ಷಕ್ಕೆ 5 ಲಕ್ಷ ಆಗ್ತದೆ. ಇಲ್ಲ ಇಲ್ಲ, 100ಕ್ಕೆ 100 ಪ್ರತಿಯೊಬ್ಬರ ಒಂದು ಆಸೆ. 50 ಲಕ್ಷ ಆದ್ರೂ ಮಿನಿಮಮ್ ಕೊಡ್ಬೇಕಂತ ಹೇಳಿ ನಂದು ಕೋರಿಕೆ ಅಲ್ವಾ. ಒಂದು ಕರೆಕ್ಟ್ ಸರ್ಕಾರದಿಂದ. ಓಕೆ, ಥ್ಯಾಂಕ್ ಯು. ಇಲ್ಲ, ಬಹಳಷ್ಟು ಜನರ ಒಂದು ಆಸೆ ಇರುವಂತದ್ದು ಅದೇ. ಯಾಕಂದ್ರೆ ಧನಲಕ್ಷ್ಮಿ ಅವರಿಗೆ ಸರ್ಕಾರದ ಒಂದು ಒಳ್ಳೆಯ ಕೆಲಸವನ್ನ ನೀಡಬೇಕು, ಜೊತೆಗೆ ಒಂದು 5 ಲಕ್ಷ ಅಮೌಂಟ್ ಅನ್ನ ಸದ್ಯ ಕೊಟ್ಟಿರುವಂತದ್ದು. ಬಹಳಷ್ಟು ಕಡೆಗಳಲ್ಲಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು ಸರ್. ಬಹಳಷ್ಟು ಕಡೆಗಳು ಬರ್ತದೆ, ಸಾರಿ ಫಾರ್ ದಟ್. ಅಂಡ್ ಬಹಳಷ್ಟು ಕಡೆಗಳಲ್ಲಿ ನಮ್ಮ ಕ್ರೀಡೆಗೆ ಪ್ರೋತ್ಸಾಹಗಳು ಸಿಗುತ್ತೆ. ಅಲ್ಲಿ ಹರಿಯಾಣದಿಂದ ಆಗಿರ್ಬೋದು, ಛತ್ತೀಸ್ಗಢದಿಂದ ಆಗಿರ್ಬೋದು, ಬಹಳಷ್ಟು ಕ್ರೀಡೆಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಸಿಗುತ್ತೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಕಡಿಮೆ ಇದೆ ಸ್ಪೋರ್ಟ್ಸ್ಗೆ ಸಿಗುವಂತಹ ಒಂದು ಬೆಲೆ ಅನ್ನೋದು ಬಹಳಷ್ಟು ಹೇಳ್ತಾರೆ. ನೋಡೋಟ ಒಂದು ವಿಚಾರಗಳಲ್ಲಿ ಯಾವಾಗ ಇಂತಹ ಪ್ರತಿಭೆಗಳಿಗೆ ನಾವುಗಳು ಪ್ರೋತ್ಸಾಹವನ್ನ ಕೊಡ್ತೀವಿ. ಯಾಕಂದ್ರೆ ಈಗಾಗಲೇ ಸಂಸದರಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಧ್ವನಿ ಎತ್ತಿದ್ದಾರೆ, ಅದರದ್ದು ಕಾರ್ಯರೂಪಕ್ಕೆ ಬರಬೇಕು ಅನ್ನೋದು ಕಳಕಳಿಯ ವಿನಂತಿ. ಯಾಕಂದ್ರೆ ಇಂಥವರಿಗೆ ನಾವು ಸಾಧಕರಿಗೆ ನಾವು ಸಪೋರ್ಟ್ ಮಾಡಿದಾಗ ಮತ್ತಷ್ಟು ಸಾಧಕರು ಹುಟ್ಕೊಳ್ತಾರೆ. ಇಲ್ಲದಿದ್ರೆ ಸ್ಪೋರ್ಟ್ಸ್ ಅನ್ನೋದು ಬಹಳಷ್ಟು ಕಷ್ಟ ಇದೆ ಅನ್ನೋದು ಬಹಳಷ್ಟು ಜನರು ಹಿಂದಕ್ಕೆ ಹೋಗ್ತಾರೆ. ಅದು ಆಗ್ಬಾರ್ದು, ಇತರರಿಗೆ ಮಾದರಿ ಆಗ್ಬೇಕು. ತಮ್ಮ ಕಾಲಘಟ್ಟದಲ್ಲಿ ಈ ರೀತಿ ಧನಲಕ್ಷ್ಮಿ ಅವರು ಗೋಲ್ಡ್ ಮೆಡಲ್ ತಂದಿದ್ದಾರೆ, ವಿಶ್ವಕಪ್ ಅನ್ನ ಗೆದ್ದಿದ್ದಾರೆ. ತಮ್ಮ ಕಾಲಘಟ್ಟದಲ್ಲಿ ಅಂತಹ ಸಾಧಕಿಗೆ ನಾವು ಇಂತಹ ಒಳ್ಳೆಯ ಕೆಲಸವನ್ನ ತೆಗೆದುಕೊಟ್ಟಿದ್ದೀವಿ, ಅಥವಾ ಇಂತಹ ಸಾಧಕಿಗೆ ಇಂತಹ ಒಳ್ಳೆಯ ಬಹುಮಾನವನ್ನ ನಾವು ಕೊಟ್ಟಿದ್ದೀವಿ. ಯಾಕಂದ್ರೆ ಅವರು ನಮ್ಗಳನ್ನ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಅದೇ ರೀತಿ ನಾವುಗಳು ಕೂಡ ಅವರಿಗೆ ಮುಖದಲ್ಲಿ ಖುಷಿಯನ್ನ ಕೊಡಬೇಕು, ಅವರ ಕುಟುಂಬಕ್ಕೆ ಇನ್ನಾದ್ರೂ ಕೂಡ ಖುಷಿಯನ್ನ ಕೊಡಬೇಕು. ಸೊ ದ್ಯಾಟ್ಸ್ ವೈ ಆಗಿದ್ದಾಗ ಅದನ್ನು ನೋಡ್ಕೊಂಡು ಬಹಳಷ್ಟು ಒಳ್ಳೆಯ ಕ್ರೀಡೆಯಲ್ಲಿ ಸಾಧನೆ ಮಾಡಬೇಕಾಗಿರುವಂತಹ ಹೆಣ್ಮಕ್ಳು, ಹುಡುಗರು ಮುಂದಕ್ಕೆ ಬರ್ತಾರೆ. ಇಲ್ಲದ್ರೆ ಬಹಳಷ್ಟು ಕಷ್ಟ ಇದೆ. ಏನ್ ಹೇಳ್ತೀರಾ ಮೇಡಮ್? ಬಹಳಷ್ಟು ಜನರಿಗೆ ಒಂದು ಆಸೆ ಇರುವಂತದ್ದು, ನಿಮ್ಗೆ ಒಂದು ಒಳ್ಳೆಯ ಕೆಲಸ ಸಿಗ್ಬೇಕು, ಸರ್ಕಾರಿ ಕೆಲಸ ಸಿಗಬೇಕು, ಅಂಡ್ ಒಳ್ಳೆಯ ಒಂದು ಬಹುಮಾನ ಮೊತ್ತ ಸಿಗ್ಬೇಕು. ಯಾಕಂದ್ರೆ ಮೊನ್ನೆ ತಾನೇ ಮುಖ್ಯಮಂತ್ರಿ ಅವರು ತಮ್ಮನ್ನು ಅಭಿನಂದಿಸಿದ್ದಾರೆ. ಖುಷಿ ಇದೆ, ಎಲ್ಲರ ಪರವಾಗಿ ನಾವು ಪ್ರತಿನಿಧಿಯಾಗಿ ಹೋಗಿದ್ದೀರಿ. ಅಂಡ್ ಎಷ್ಟು ಖುಷಿ ತಂತ ಆ ಒಂದು ಸಂದರ್ಭ ಸರ್? ತುಂಬ ಖುಷಿ ಆಯಿತು ಸರ್ ನನಗೆ. ಒಂದು ಆ ಥರ ನಾನು ಇದು ಮಾಡಿದ್ದು. ಬಟ್ ಎಲ್ಲರೂ ಕೋರಿಕೆ ಇದೆ, ಗೌರ್ಮೆಂಟ್ ಜಾಬ್ ಆಗಬೇಕು, ಒಂದು ಒಳ್ಳೆ ಮೊತ್ತವನ್ನು ಕೊಡ್ಬೇಕು ಅನ್ನೋದು. ಸರ್ಕಾರ ಯಾವ ರೀತಿ ಅದನ್ನು ತಗೊಳ್ತದೆ ಅಂತ ಗೊತ್ತಿಲ್ಲ. ಬಟ್ ಬರೋದನ್ನು ಖಂಡಿತವಾಗ್ಲೂ ನಾನು ಖುಷಿಯಿಂದನೇ ಸ್ವೀಕರಿಸುತ್ತೇನೆ. ಇವಾಗ ನಾನು ಕೊಟ್ಟಿರೋದನ್ನ ಖುಷಿಯಿಂದನೇ ಸ್ವೀಕರಿಸಿದ್ದೇನೆ ನಾನು. ನನಗೇನು ಬೇಸರ ಆಗಲಿ ಆ ಥರ ಏನೂ ಇಲ್ಲ ಸರ್. ಯಾಕಂದರೆ ನನಗೆ ಯಾವ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಹೇಳಿದಾಗ ಆ ಥರನೇ ಒಂದು ಖುಷಿಯಾಗಿದೆ ಸರ್, ಒಂದು ಕೊಟ್ಟಿದಾರಂತ. ಬಟ್ ಬೇರೆ ಸ್ಟೇಟಲ್ಲೆಲ್ಲ ಒಳ್ಳೊಳ್ಳೆ ಮೊತ್ತ ಕೊಡುವಾಗ ನಮ್ಮ ಗೌರ್ಮೆಂಟು ಸ್ವಲ್ಪ ಕೊಡ್ಬೋದು. ಯಾಕಂದ್ರೆ ಸರ್ ಒಂದು ಒಳ್ಳೆ ಮೊತ್ತ ಕೊಟ್ರೆ ಅಂತ ಹೇಳಿದ್ರೆ ಇನ್ನು ಬರುವ ಕ್ರೀಡಾಪಟುಗಳಿಗೆ ಆಗಿರ್ಬೋದು ಅದೊಂದು ಒಳ್ಳೆ ಮೋಟಿವೇಶನ್ ಅಂತಾನೆ ಹೇಳ್ಬೋದು ಸರ್. ಯಾಕಂದ್ರೆ ಸರ್ 5 lakh ಕೊಟ್ಟಿದ್ದಾರೆ ಸರ್. ಯಾಕಂದ್ರೆ ನಮ್ಗೆ ಗೊತ್ತು ಒಂದು ಕ್ರೀಡಾಪಟುಗಳಿಗೆ ಎಷ್ಟು ಖರ್ಚಿರುತ್ತೆ, ಎಷ್ಟು ಕಷ್ಟ ಇರುತ್ತೆ ಅನ್ನೋದು. ಸೊ ಅದನ್ನೆಲ್ಲ ಅವರೊಂದು
ನೋಟ್ ಮಾಡಿ ಒಂದು ಒಳ್ಳೆ ಮೊತ್ತವನ್ನು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಫೀಲ್ ಆಯ್ತು ಸರ್. ಯಾಕಂದ್ರೆ ಇನ್ನು ಮುಂದೆ ಬರುವ ಕ್ರೀಡಾಪಟುಗಳು ಸರ್, ಈ ಗೌರ್ಮೆಂಟ್ ಇಂದ ಈ ತರ ಫೆಸಿಲಿಟಿ ಸಿಗುತ್ತೆ, ಈ ತರ ಜಾಬ್ ಸಿಗುತ್ತೆ ಅಂತ ಕ್ರೀಡಾಪಟುಗಳು ಬೆಳೀತಾರೆ. ಇಲ್ಲದಿದ್ರೆ ಸರ್ ಯಾವ ಕ್ರೀಡಾಪಟುಗಳು ಮೇಲೆ ಬರಲ್ಲ. ಯಾಕಂದ್ರೆ ಯಾಕೆ ನಾವು ಆಡ್ಬೇಕು, ಒಂದು ಗೌರ್ಮೆಂಟ್ ಜಾಬ್ ಸಿಗುದಿಲ್ಲ, ಗೌರ್ಮೆಂಟ್ ಇಂದ ಒಳ್ಳೆ ಫೆಸಿಲಿಟಿ ಸಿಗುದಿಲ್ಲ, ಯಾಕೆ ನಾವು ಕ್ರೀಡೆಯನ್ನು ಚೂಸ್ ಮಾಡ್ಬೇಕು ಅನ್ನೋ ಎಲ್ಲಾ ಕ್ರೀಡಾಪಟುಗಳು ಮೈಂಡಿಗೆ ಬಂದ್ರೆ ಸರ್, ಅದು ಕ್ರೀಡೆಯನ್ನೇ ನಮ್ಮ ರಾಜ್ಯದಲ್ಲೇ ಕ್ರೀಡಾ ವಿದ್ಯಾರ್ಥಿಗಳು ಕಮ್ಮಿ ಆಗ್ಬೋದು ಅಂತ ಫೀಲ್ ಆಗುತ್ತೆ ಸರ್. ಯಾವಾಗ ನಮ್ಮ ಕರ್ನಾಟಕದಿಂದ ಒಳ್ಳೆ ಫೆಸಿಲಿಟಿ ಆಗ್ಬೋದು, ಕ್ರೀಡಾಳುಗಳಿಗೆ ಒಳ್ಳೆ ಪ್ರೋತ್ಸಾಹವನ್ನು ನೀಡಿದ್ರೆ ಖಂಡಿತವಾಗ್ಲೂ ಸರ್ ಇನ್ನಷ್ಟು ಕ್ರೀಡಾಪಟುಗಳು ಬೆಳೀತಾರೆ, ಮುಂದಕ್ಕೆ ಬರ್ಬಹುದು ಅನ್ನೋದು ನನ್ನದೊಂದು ಇದು ಸರ್. ನಿಜ, 100ಕ್ಕೆ 100. ಯಾಕಂದ್ರೆ ನಾನು ಅದೇ ಹೇಳುವಂತಂದ್ರೆ ಇವರಿಗೆ ಪ್ರೋತ್ಸಾಹ ಕೊಟ್ಟಾಗ ಬಹಳಷ್ಟು ಮುಂದೆ ಬರ್ತಾರೆ, ಧೈರ್ಯ ಬರುತ್ತೆ. ಯಾಕಂದ್ರೆ ಕಬಡ್ಡಿ ಸ್ಕೋಪ್ ಉಂಡು, ಅಥವಾ ಬೇತೆ ಸ್ಪೋರ್ಟ್ಸ್ ಸ್ಕೋಪ್ ಉಂಡು, ಎಂಕುಲ್ದಾಲ ಮನ್ಪೊಲಿ ಅಥವಾ ಬಾಕ್ಸಿಂಗ್ ಸ್ಕೋಪ್ ಉಂಡು. ಅಥವಾ ಯಾವಾಗ ಸಪೋರ್ಟ್ ಸಿಗುತ್ತೆ ಸರ್ಕಾರದಿಂದ ಆವಾಗ ಒಂದು ಧೈರ್ಯ ಬರುತ್ತೆ. ಯಾವುದೇ ಸಪೋರ್ಟ್ ಸಿಗ್ಲಿಲ್ಲ ಅಂತ ಬಂದಾಗ ಬಹಳಷ್ಟು ಕಷ್ಟ ಆಗುತ್ತೆ. ಯಾಕಂದ್ರೆ ಇವರು ಈಗ ನಾವು ಎಲ್ಲರೂ ಕೂಡ ಕರ್ನಾಟಕದ ಹೆಸರಿದೆ ಈಗ ವಿಶ್ವಕಪ್ ಕಬಡ್ಡಿಯಲ್ಲಿ ಅಂತ ಬಂದಾಗ ಬಿಕಾಸ್ ಆಫ್ ಧನಲಕ್ಷ್ಮಿ. ಸೊ ಹಾಗಿದ್ದಾಗ ಕರ್ನಾಟಕದ ಹೆಸರಿದೆ ಅಂತ ಬಂದಾಗ ನಮ್ಮ ಕರ್ನಾಟಕದ CM ಅವರು ಇದರ ಬಗ್ಗೆಯೂ ಕೂಡ ಗಮನವನ್ನ ಹರಿಸಬೇಕಾಗುತ್ತೆ. ಯಾಕಂದ್ರೆ ಒಂದು ಹೆಣ್ಮಗಳು ಈ ರೀತಿ ಹೆಸರನ್ನ ತಂದು ಕೊಟ್ಟಿದ್ದಾರೆ ಅಂತ ಬಂದಾಗ ಅವರಿಗೆ ಒಳ್ಳೆಯ ಗೌರವವನ್ನು ಕೊಟ್ಟಾಗ ಅಲ್ಲೂ ಕೂಡ ಕರ್ನಾಟಕದ ಸರ್ಕಾರ ಅಲ್ಲಿಯ ಕ್ರೀಡಾಪಟುಗಳಿಗೆ, ಅಲ್ಲಿಯ ಕ್ರೀಡಾ ಸಾಧಕಿಗೆ ಇಷ್ಟು ಒಳ್ಳೆಯ ಬಹುಮಾನವನ್ನ ಕೊಟ್ಟಿದೆ, ಇಷ್ಟು ಒಳ್ಳೆಯ ಕೆಲಸವನ್ನ ಕೊಟ್ಟಿದೆ ಅಂತ ಹೇಳಿದಾಗ ತಾವುಗಳು ಕೂಡ ಮಾದರಿ ಆಗ್ತೀರಿ. ತಮ್ಮ ಅವಧಿಯಲ್ಲಿ ಇಂತಹ ಒಂದು ಒಳ್ಳೆಯ ಕೆಲಸಗಳಾದ್ರೆ ತಾವುಗಳು ನಿಜವಾಗ್ಲೂ ಕೂಡ ಮಾದರಿ ಆಗ್ತೀರಿ. ನಮ್ಮ ಸನ್ಮಾನ್ಯ UT ಖಾದರ್ ಅವರು, ನಮ್ಮ ಸ್ಪೀಕರ್ ಅವರು ಕೂಡ, ಯಾಕಂದ್ರೆ ಅವರ ಊರು ಕರಾವಳಿ ಭಾಗ, ಅವರ ತುಳುನಾಡು. ಸೊ ದಾಟ್ಸ್ ವೈ ಹಾಗಿದ್ದಾಗ ಅವರ ಕಾಲಘಟ್ಟದಲ್ಲಿ ಹೆಣ್ಮಗಳು ಈ ಸಾಧನೆಯನ್ನ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ನಿಜವಾಗ್ಲೂ ಕೂಡ ಇದು ಪ್ರಸಕ್ತ ಕಾಲಘಟ್ಟ. ತಮ್ಮ ಹೆಸರು ಯಾವತ್ತೂ ಕೂಡ ಉಳಿಬೇಕು, ಅಥವಾ ತಾವು ಮಾಡಿರುವಂತಹ ಈ ಒಂದು ಒಳ್ಳೆಯ ಕೆಲಸ ಉಳಿಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಧನಲಕ್ಷ್ಮಿ ಅವರಿಗೆ ಒಳ್ಳೆಯ ಸರ್ಕಾರಿ ಕೆಲಸ ಜೊತೆಗೆ ಒಳ್ಳೆಯ ಒಂದು ಬಹುಮಾನದ ಮೊತ್ತವನ್ನ ನೀಡಬೇಕಾಗುತ್ತೆ. ನೋ ಡೌಟ್ ಆ ಒಂದು ವಿಷಯ. ಯಾಕಂದ್ರೆ ಇದು ಹಕ್ಕಿನಿಂದ ಕೇಳುವಂತ, ಯಾಕಂದ್ರೆ ನಮ್ಮ ಹೆಸರು, ನಮ್ಮ ತುಳುನಾಡಿನ ಹೆಸರು, ನಮ್ಮ ಕರಾವಳಿ ಹೆಸರು, ನಮ್ಮ ರಾಜ್ಯದ ಹೆಸರು ದೇಶದಾದ್ಯಂತ ಕೇಳ್ತಾ ಇದೆ ಕಬಡ್ಡಿಲಿ ಅಂತ ಬಂದಾಗ ಬಿಕಾಸ್ ಆಫ್ ಧನಲಕ್ಷ್ಮಿ ಅವರು. ಸೊ ಹಾಗಿದ್ದಾಗ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ, ಸೂರ್ಯಪ್ರಸಾದ್ ಬಂಟ್ವಾಳ. ಸೂರ್ಯಪ್ರಸಾದ್ ಅವರು ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ತೆ. ಯೋಗ್ಯತೆ ಇದ್ದವನಿಗೆ ಯೋಗ ಬಂದೇ ಬರುತ್ತೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ ನಮ್ಮ ಧನಲಕ್ಷ್ಮಿ ಪೂಜಾರಿ ಅವರು. ಎಸ್ ಸರ್. ಅವರು ಮಾಡಿದ ಸಾಧನೆ ಅದಕ್ಕೆ ನಾವು ಹ್ಯಾಟ್ಸ್ ಅಪ್ ಹೇಳಲೇಬೇಕು. ಯಾಕೆಂದ್ರೆ ಒಂದು ಗ್ರಾಮೀಣ ಪ್ರತಿಭೆ, ಬಡತನದಿಂದ ಬಂದಿರುವಂತ ಗ್ರಾಮೀಣ ಪ್ರತಿಭೆ ಅಷ್ಟೊಂದಿಗೆ ಬರ್ಬೇಕಾದ್ರೆ ಅದು ಹಿಂದಿನ ಪರಿಶ್ರಮ, ಸಾಧನೆ, ಬೆನ್ನು ತಟ್ಟುವವರಿದ್ರೆ ಮಾತ್ರ ಅದಕ್ಕೊಂದು ಸಾಧನೆಗೊಂದು ಕಿರೀಟ ಬರುವುದು. ಅದನ್ನು ತಂದು ಕೊಟ್ಟಿದ್ದಾರೆ ಅವರು. ಇನ್ನೊಂದು ಏನಪ್ಪಾ ಅಂದ್ರೆ ಅವರಿಗೆ ಆದಷ್ಟು ಬೇಗ ಒಂದು ಸರ್ಕಾರಿ ಉದ್ಯೋಗ, ಅಂದ್ರೆ ಈಗ ಮಿಲಿಟರಿ, ಮಹೀಂದ್ರ ಅಂಡ್ ಮಹೀಂದ್ರ, ಮತ್ತೆ ಪೋಸ್ಟ್ ಆಫೀಸ್, ರೈಲ್ವೆ ಈಗೆಲ್ಲ ಸಿಗ್ತದೆ. ಈಗ ಕೇಂದ್ರ ಸರ್ಕಾರ ಒಂದು ಕೊಡ್ಬೋದು, ಅವ್ರಿಗೆ ಕೊಡುವಂತ ಯೋಗ್ಯತೆ, ಎಲ್ಲ ಯೋಗ್ಯತೆ ಇದೆ, ಪ್ರತಿಯೊಂದರಲ್ಲಿ ಅವ್ರಿಗೆ ಯೋಗ್ಯತೆ ಇದೆ, ಕೊಡ್ಬೇಕು. ಯಾಕಂದ್ರೆ ಕ್ರೀಡಾಪಟುಗಳನ್ನು ಉತ್ತೇಜಿಸುವಂತ ಕೆಲಸ ಮಾಡ್ಬೇಕು. ಇನ್ನೊಂದು ನಂಗೆ ಒಂದು ಬಾರಿ ಬೇಜಾರಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಇದಕ್ಕೆ ಉತ್ತೇಜನ ಕೊಡ್ತಾ ಇಲ್ಲ. ಯಾಕೆಂದ್ರೆ ನೀವು ಬೇರೆ ರಾಜ್ಯವನ್ನು ನೋಡಿದ್ರೆ 1 ಕೋಟಿವರೆಗೆ ಕೊಡ್ತಾರೆ. ನೋಡಿ, ಕ್ರಿಕೆಟ್ ನಲ್ಲಿ ಗೆದ್ದು ಬಂದ್ರೆ ಇಡೀ ಅವರನ್ನು ಭಾರಿ ವೈಭವ ಮೆರವಣಿಗೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ನೋಡಿ, ನಮ್ಮಲ್ಲಿ ಕಬಡ್ಡಿಯಲ್ಲಿ ಹಾಕಿ ನಮ್ದು, ಕಬಡ್ಡಿ ನಮ್ದು, ಇಂಥ ಆಟಕ್ಕೆ ಯಾವುದೇ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಅದು ಪಾಪ ಗೋಳಾಡ್ಬೇಕು ಅವರು, ಅಲ್ವಾ? ಇಂಥದ್ದೆಲ್ಲ ಇರುವಾಗ ನಾವು ಸ್ವಲ್ಪ ರಾಜ್ಯ ಸರ್ಕಾರ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು. ಈಗ ಒಂದು ಮಿನಿಮಮ್ ಆದ್ರೆ ಒಂದು 50 ಲಕ್ಷ ಇಂಥದ್ದಕ್ಕೆ ಕೊಟ್ರೆ ಅವರಿಗೆ ಮುಂದಿನ, ಯಾಕೆಂದ್ರೆ ಅದು ಹಿಂದುಗಡೆ ತುಂಬಾ ಸಾಧನೆ ಮಾಡ್ಲಿಕ್ಕೆ ತುಂಬಾ ಖರ್ಚು ಇದೆ. ಮತ್ತೆ ಕೆಲವು ಕಂಪನಿಗಳು, ಕೆಲವು ಸಂಘ ಸಂಸ್ಥೆಗಳು ಕೂಡ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡ್ಲಿಕ್ಕೆ, ಹಣಕಾಸಿನ ನೆರವು ಮಾಡ್ಬೇಕು. ಈಗ ನಮ್ಮಲ್ಲಿ ಗ್ರಾಮೀಣ ಪ್ರತಿಭೆಗಳು ತುಂಬಾ ಇದೆ, ಇವರಂತವರೇ ತುಂಬಾ ಗ್ರಾಮೀಣ ಪ್ರತಿಭೆ ಇದೆ. ಬಟ್ ಆ ಗ್ರಾಮೀಣ ಪ್ರತಿಭೆಯನ್ನು ಗುರುತಿಸುವಂತದ್ದು, ಅವರಿಗೊಂದು ವೇದಿಕೆಯನ್ನು ನಿರ್ಮಾಣ ಮಾಡುವಂತದ್ದು ನಮ್ಮಲ್ಲಿ ನಡೀಬೇಕಾಗಿದೆ. ಇನ್ನೂ ತುಂಬಾ ಕೆಲಸ ಇದೆ, ಬಾಕಿ ಇದೆ. ನನ್ನ ಪ್ರಕಾರ ಧನಲಕ್ಷ್ಮಿ ಪೂಜೆ ಭವಿಷ್ಯ ಉಜ್ವಲವಾಗಿ ಅಂತವರು ಇನ್ನೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಹುಟ್ಟಿ ಬರ್ಲಿ, ಅವರ ಗ್ರಾಮೀಣ ಪ್ರತಿಭೆಗಳು ಬೆಳಗ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ಲಿ, ಅವರು ಇನ್ನು ಮುಂದಕ್ಕೂ ರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೊಳ್ಳೆ ಹೆಸರು, ಖ್ಯಾತಿಯನ್ನು ತರುವಾಗೆ ಆಗಲಿ ಅಂತ ನನ್ನ ಹಾರೈಕೆ. ಓಕೆ ಸರ್, ಥ್ಯಾಂಕ್ ಯು ಸೂರ್ಯಪ್ರಸಾದ್ ಅವರೇ, ಧನ್ಯವಾದಗಳು ಸರ್. ಯಾಕಂದ್ರೆ ಬಹಳಷ್ಟು ಜನರಿಗೂ ಅದೇ ಇರುವಂತದ್ದು, ಯಾಕಂದ್ರೆ ನಮ್ಮ ತುಳುನಾಡಿನ ಹೆಣ್ಮಗಳು ಮಾಡಿದ ಸಾಧನೆ, ಒಳ್ಳೆಯ ಗೌರವ ಸಿಗ್ಬೇಕು ಅವರಿಗೆ ಅನ್ನುವಂಥದ್ದು. ಇವೆಲ್ಲದ ಜೊತೆಗೆ ನಮ್ಮ ದೇಶದ
ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ, ಗೃಹ ಸಚಿವರು ಅಮಿತ್ ಶಾ ಅವರು ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಈ ಹೆಣ್ಮಕ್ಳ ಸಾಧನೆಗೆ, ಭಾರತೀಯ ನಾರಿ ಶಕ್ತಿಗೆ. ಎಸ್, ನರೇಂದ್ರ ಮೋದಿ ಅವರು ಮಾಡಿರುವಂತಹ ಟ್ವೀಟ್ ಅವರ ಅಭಿನಂದನೆಗಳು. ಅದೇ ರೀತಿ ಎಸ್, ನರೇಂದ್ರ ಮೋದಿ ಅವರು ಅಧಿಕೃತವಾಗಿ ಈ ಒಂದು ಕಬಡ್ಡಿ ವಿಶ್ವಕಪ್ ಗೆದ್ದಿರುವಂತಹ ಭಾರತೀಯ ನಾರಿ ಶಕ್ತಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಅದರಲ್ಲಿ ನಮ್ಮ ಹೆಮ್ಮೆಯ ಸುರತ್ಕಲ್ದ ಇಂಡಿಯಾದ ನಮ್ಮ ಧನಲಕ್ಷ್ಮಿ ಉಲ್ಲೇರ್ ಪಂಪುನಂಚಿನ ನಮಕ್ ಖುಷಿತ ಸಂಗತಿ ದೇಪನಗ ತುಲೆ ಒಂಜಿ ನಮ್ಮ ಏಪ ನರೇಂದ್ರ ಮೋದಿ ಪನ್ನಗ ತುಳುನಾಡಿಗೆ ಬನ್ನಾಗ ಏತ್ತು ನಮ್ಮ ಕ್ರೇಜ್ ಉಡುಪ. ಸೊ ಅಂಚಿನ ನರೇಂದ್ರ ಮೋದಿ ಸರ್ ನಮ್ಮ ದೇಶದ ಪ್ರಧಾನಮಂತ್ರಿ, ಪ್ರೈಮ್ ಮಿನಿಸ್ಟರ್ ನಮ್ಮ ಪೆರ್ಮೆದ ಧನಲಕ್ಷ್ಮಿ ಮೇಡಮ್ಗೆ ಈ ಒಂಜಿ ವಿಶಸ್ ಮಲ್ಪಿರಕ್ಲ ಇಡೀ ತಂಡಗೆ ಪನ್ನಾಗ ನಿಜವಲ್ಲ ಖುಷಿ ಕೊರ್ಪುನಂಚಿನ ವಿಚಾರ. ದೇಪನಗ ಈತು ಮಲ್ಲ ಸಾಧನೆ ಮಲ್ದಿರ ಆಯ್ತೊಟ್ಟಿಗೆ ಗೃಹ ಸಚಿವ ಅಮಿತ್ ಶಾ ಆಯ್ತು ಒಟ್ಟಿಗೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಆರ್ಲ ಅಭಿನಂದನೆ ಮಲ್ದಿನಂಚಿನ ದೃಶ್ಯವಳಿತು ಒಂದುಲ್ಲಾರ್ನಿಕಲು. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಕೂಡ ಧನಲಕ್ಷ್ಮಿ ಪೂಜಾರಿ ಅವರನ್ನ ಅಭಿನಂದಿಸಿದ್ದಾರೆ. ಜೊತೆಗೆ ಸರ್ಕಾರದಿಂದ ಗೌರವವನ್ನು ಕೂಡ ಸಲ್ಲಿಸಿದ್ದಾರೆ. ಯಾಕೆಂದ್ರೆ ಭಾರತೀಯ ಕಬಡ್ಡಿಯಲ್ಲಿ ನಿಜವಾಗೂ ಕೂಡ ಮರೆಯದಂತಹ, ಎಂದೂ ಮರೆಯದಂತಹ ಹೆಸರು ನಮ್ಮ ತುಳುನಾಡಿನ ಧನಲಕ್ಷ್ಮಿ ಪೂಜಾರಿ ಅವರು. ಯಾವ ರೀತಿ ಮಮತಾ ಪೂಜಾರಿ ಅವರ ಹೆಸರನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ತೀವಿ, ದ ಸೇಮ್ ಟೈಮ್ ಎಸ್ ಧನಲಕ್ಷ್ಮಿ ಪೂಜಾರಿ ಅವರು ನಿಜವಾಗೂ ಕೂಡ ನಮ್ಮ ಕರಾವಳಿ ಭಾಗಕ್ಕೆ, ನಮ್ಮ ನಾಡಿಗೆ ಹೆಮ್ಮೆ ತಂದಿರುವಂತಹ ಹೆಣ್ಮಗಳು. ಇದರ ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರಲ್ಲಿಂದ ಮೇಡಮ್? ಪೂರ್ಣಿಮಾ, ಬೆದ್ರದ ಪೂರ್ಣಿಮಾ ಮೇಡಮ್. ನಮಸ್ತೆ ಮೇಡಮ್, ಪಾತೆಲ್ಲ ಮೇಡಮ್. ನಮ್ಮ ಊರದ ಬಾಲೆ ಧನಲಕ್ಷ್ಮಿಗೆ ಫಸ್ಟ್ ಅಭಿನಂದನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬೊಕ್ಕ ಎಕಡೆ ಬಲ್ತೇನೆ ಎನ್ನ ಕಣ್ಣನ ಎಕಡೆ ಕಾಲ್ ಮಾಡ್ತಿರ್ತೇನೆ. ಅರೆಗಿತ್ತ ಸರ್ಕಾರದ್ದು ದಾಲ ಸವಲತ್ತು ತಿಕ್ಕದಿಚ್ಚಿ ಬಂದ ಹೆಂಗ್ಲೆ ಗೊತ್ತಿತ್ತು ಜೇಕಡ ಇದೇನೊಂದ ನಮಸ್ಕಾರ. ಫೋನ್ ಮಾಡಿದ್ರೆ ಹೆಂಗ್ ಗೊತ್ತಿದ್ಯ ಯಾರಿಗೆ ಸರ್ಕಾರವ್ರ ದಾಲ ತಿಕ್ಕಿದ್ದಿ ಯಾನ್ ಬೇರೆ ಸ್ಟೇಟ್ ದಾಖಲೆ ಪ್ಲೇಯರ್ ನಕ್ಲೆ ಎದಂಡ ಕೊಡ್ತೇವೆ ಮಾದ್ರೆ ನಮ್ಮ ಬಾಲೆಗಳ ಕೊಡ್ತೇವೆ ಅಂಚ ಸಾರಿ ಫಿಟ್ನೆಸ್ ಗೆ ಖರ್ಚಾಪುಣ ಎಲ್ಲ ಮಟ್ಟದ ಎಲ್ಲೇ ಬಾಯ್ತು ಇರ್ನಮುಖಂದ್ರೆ ಸಜೆಷನ್ ದಾದ ಅನ್ಕೊಂಡ ಈ ಫುಡ್ ಐಟಮ್ ಲೇಗ ಪೂರ ಹೊಲ್ಟೊಡ್ದು ಆಕ್ಲೇನ್ ಮಕ್ಲೇನ್ ನಟರ ಎನ್ಕಾನದ್ದು ಬ್ರ್ಯಾಂಡ್ ಅಂಬಾಸಿಡರ್ ಅದು ಮಲ್ಪುವೇರು ನಮ್ಮನೆ ಕರಾವಳಿ ಭಾಗದಲ್ಲಿ ಉಂಟು. ಅಥ್ಲೆಟಿಕ್ ನಕ್ಲೇನು ಒಂದು ಅಂಬಾಸಿಡರ್ ಮಲ್ತದೆ ಅಪ್ಪ ದಾದನ ಒಂದು ಇವ್ ಮಲ್ತದೆ ಪ್ರೋತ್ಸಾಹ ಮಲ್ತದೆ ಎಂದು ಎನ್ನೊಂದು ಅಭಿಪ್ರಾಯ ಮಾತ್ರ. ಅಲ್ಲಿ ಉದ್ಯಮಿಗಳು ಒಳ್ಳೇದು, ಉದ್ಯಮಿಗಳು ನಮ್ಮನ್ನ ದಕ್ಷಿಣ ಕನ್ನಡ ಒಳ್ಳೆ ಒಳ್ಳೇದು ಇಡೀ ನಮಗೆ ಉಡುಪಿಲ್ಲ ನಮನಂದೆ ಅನ್ನೋಲ್ಲಿ ಅಂಚ ಒಂಜಿ ಬೊಕ್ಕ ನಮನ ಊರ್ದ MLA ನಕ್ಲೇಡ ಒಂಜಿ ರಿಕ್ವೆಸ್ಟ್ ಬಂದ ಈ ಬಾಲನಂಚಿ ತೂದು ಇಂಚಿನ ಜೋಕ್ಲಿಗೆ ಅನಾಥ ಪ್ರೋತ್ಸಾಹ ಕೊಡ್ಲಿ ಎಂದು ಒಂಜಿ ಒಂದು ಯಾರಿಗೆ ಬೊಕ್ಕ ಗವರ್ಮೆಂಟ್ ಜಾಬ್ ಒಂದು ದೆಪ್ಪಲ್ ಬರ್ಪುನಟ್ಲಿ ಅದು ಒಂದು ಮಲ್ಪೋಡು ಜೊತೆ ನೋಡು ಅಂದ್ ಒಂಜಿ ರಿಕ್ವೆಸ್ಟ್ ಬೊಕ್ಕ ಸರ್ಕಾರದ ಏತ್ ಆಂಡ್ ಆಗ್ತದೆ ಅದು ಬರೋಡು ಎಂಜಾಯ್ ಬರ್ತಂದೆ 5 ಲಕ್ಷ 1 ಕೋಟಿದ ವಿಷಯ ಐಕ್ ಆ ಸಾಧನೆಗೆ ಬಿಲಗಟ್ಟದಲ್ಲಿ ಅಂಡ್ ಇದು ಸರಿಯಾದ ಗೌರವ ನಮ್ಮನ್ನ ಸ್ಟೇಟ್ ಬಾಲೆಂದು ಬಂದಾಗ ನಮಗ ಆರ್ಥಿಕ ಗೌರವ ಹಾಕ್ಲಾಗಿದ್ದ ಸರ್ಕಾರವು ಸ್ಟೇಟ್ ಇದ್ ಕೊಡ್ತೇವೆ. ಒಂಜಿಗೆ ಜಾಸ್ತಿ ವಾಕ್ಯಂದ ಕ್ರೀಡಾಪಟುలు ಇದಾನೆ ಖರ್ಚು ಮಾಡ್ತಾರೆ ಬಚ್ಚನ್ನಿನಕ್ಕೆ ಜೆಸಿಬಿ ಖರ್ಚು ಐಕ್ ಖರ್ಚು ಖರ್ಚು ಮಾಡ್ತಾರೆ. Yes sir, thank you ಸೊಲ್ಮೇಲು ಸರ್ ಮಲ್ಲೇಜ್. ಓಕೆ, ಥ್ಯಾಂಕ್ ಯು ಸೊ ಮಚ್. ಇಲ್ಲ, ನಮ್ಮ ಕಳಕಳಿ ಕೂಡ ಅಷ್ಟೇ, ಬೇರೆ ಏನಿಲ್ಲ. ಉಳಿಬೇಕು ನಮ್ಮ ಸ್ಪೋರ್ಟ್ಸ್ ಉಳಿಬೇಕು, ಅದರಲ್ಲೂ ಕೂಡ ಭಾರತದ ಕಬಡ್ಡಿ. ಸೊ ಕಬಡ್ಡಿ ಉಳಿಬೇಕು, ಅದರಲ್ಲೂ ಕೂಡ ನಮ್ಮ ತುಳುನಾಡಿನ ಹೆಣ್ಮಕ್ಳು ಕಬಡ್ಡಿಯನ್ನು ಆಡಬೇಕು, ಗೆಲ್ಬೇಕು, ಮತ್ತಷ್ಟು ಗೆಲ್ಬೇಕಂದ್ರೆ ಇವರುಗಳಿಗೆ ಸಪೋರ್ಟ್ ಸಿಗ್ಬೇಕು. ಸೊ ದಟ್ಸ್ ವೈ ಹಾಗಿದ್ದಾಗ ನಾವೆಲ್ಲರೂ ಕೂಡ ಹೆಮ್ಮೆ ತರುವಂತಹ ಕೆಲಸ ಮಾಡಿರೋದು ಧನಲಕ್ಷ್ಮಿ ಅವರು. ಮಾತೆಲ್ಲ ಬಂದ್ಪೇರೆ ಇರೆಗೆ ಒಂಜಿ ಎಡ್ಡೆ ಅಮೌಂಟ್ ಕೊರೋಡು ಅಂಡ್ ಎಡ್ಡೆ ಜಾಬ್ ತಿಕ್ಕೊಡು ಬಂದೆ. ಸೊ ಇರ್ನ ಡ್ರೀಮ್ ದಾದೊಂಡು, ಇರ್ನ ಆಸೆ ದಾದೊಂಡು ಮೇಡಮ್. ಸರಿ, ಆಂದಾದ ಅನ್ಪನ್ನ ತುಳು ಬಾ ಪಲ್ಲೆ ಸರ್, ಏನಿಲ್ಲ ಕನ್ನಡ ಕೂಡ ನೋ ಇಶ್ಯೂಸ್, ಕನ್ನಡದಲ್ಲಿ ಮಾತಾಡಿ.
ಸರ್ ಒಂದು ಸ್ಪೋರ್ಟ್ಸ್ ಮಾಡ್ಬೇಕಂದ್ರೆ ಈಸಿ ಅನ್ನೋದೇ ಇಲ್ಲ ಸರ್. ಇವಾಗ ನಾನೇ ಇರ್ಬೋದು, ನಾನು ಓಪನ್ ಮ್ಯಾಚ್ ಟೂರ್ನಮೆಂಟ್ ಆಡಿದ್ದಿಂದ ಅದ್ರಲ್ಲಿ ನನಗೆ ಸಿಗುವ ಅಮೌಂಟಿಂದ ನಾನು ಬ್ಯಾಲೆನ್ಸ್ಡ್ ಆಗಿದ್ದೆ ಸರ್. ಅಂದರೆ ನಾನು ಆ ಅಮೌಂಟನ್ನೇ ನನಗೆ ಕ್ರೀಡೆಗೆ ಯಾವ ರೀತಿ ಎಲ್ಲ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ಶೂ ಆಗಿರ್ಬೋದು, ಪ್ರತಿಯೊಂದನ್ನು ನಾನು ನನ್ನ ಮ್ಯಾಚ್ ಅಮೌಂಟಲ್ಲೇ ನಾನು ತಗೋತಿದ್ದೆ. ಯಾಕಂದರೆ ಈಸಿ ಅಲ್ಲ ಸರ್, ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ಗೆ ಗೊತ್ತಿರೋದು ಒಂದು ಸ್ಪೋರ್ಟ್ಸ್ ಮಾಡಬೇಕಂದ್ರೆ ಈಸಿ ಇಲ್ಲ. ಬಟ್ ನಾನು ಕಬಡ್ಡಿ ಇದರಿಂದ ನನಗೆ ಅಂದರೆ ಈಗ ಅಥ್ಲೆಟಿಕ್ಸ್ ಆದರೆ ಸ್ಪೈಕಿಗೆ ಒಂದು 12,000 ಆ ಥರ ಇರುತ್ತೆ ಸರ್. ನನಗೆ ಆ ಥರದ್ದೊಂದು ಇಲ್ಲ. ನಮ್ಗೊಂದು ಸರ್ ಮ್ಯಾಟ್ ಶೂ ಒಂದು ಕಿಟ್ ಸರ್, ಈ ಸ್ಪೈಕ್ಗೆಲ್ಲ ಸರ್ ಅಥ್ಲೆಟಿಕ್ಸ್ ಶೂಗೆಲ್ಲ 12,000 ಆ ತರ ಇರುತ್ತೆ ಸರ್. ನಮ್ದು ಈ ತರ ಗ್ರಾಮೀಣ ಕ್ರೀಡೆ ಆದ್ರಿಂದ ಸರ್ ಇವಾಗ ಒಂದು ಮ್ಯಾಟ್ ಅಲ್ಲಿ ಆಡ್ತೇವೆ, ಒಂದು ಮ್ಯಾಟ್ ಶೂ ಇದು ಅವಶ್ಯಕತೆ ಇರುತ್ತೆ ಸರ್. ಮತ್ತೆ ಒಂದು ಜಾಗಿಂಗ್ ಶೂ, ಅಂದ್ರೆ ಸ್ವಲ್ಪ ನಮ್ಗೆ ಕಂಪೇರ್ ಟು ಅಥ್ಲೆಟಿಕ್ಸ್ ಗೆ ಕಂಪೇರ್ ಎಲ್ಲ ಮಾಡಿದ್ರೆ ಸರ್ ಸ್ವಲ್ಪ ನಮ್ಗೆ ಕಾಸ್ಟ್ ಕಡಿಮೆ. ಬಟ್ ಸರ್ ನಾವೊಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ಬೇಕಂದ್ರೆ ನಾವು ಫುಡ್ ಮೇಂಟೈನ್ ಮಾಡ್ಲೇಬೇಕು ಸರ್. ಇವನ್ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ನಾವು ನಾನ್ ವೆಜ್ ಆದ್ರೆ ನಾನ್ ವೆಜ್, ಆ ತರ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರ್ಬೇಕಂದ್ರೆ ನಾವು ಅದಕ್ಕೆ ಸ್ವಲ್ಪ ನಮ್ದೇ ಸೆಲ್ಫ್ ಆಗಿ ನಾವು ಮೇಂಟೈನ್ ಮಾಡ್ಬೇಕಾಗುತ್ತೆ ಸರ್. ಅದಕ್ಕೆಲ್ಲ ಸ್ವಲ್ಪ ಫಿನಾನ್ಷಿಯಲಿ ನಾವು ಸ್ವಲ್ಪ ಬೇಕಾಗುತ್ತೆ ಸರ್. ಅವಾಗ ಅಂದ್ರೆ ಈಸಿ ಇಲ್ಲ ಸರ್, ಕಷ್ಟ ಇದೆ. ನಾವು ಯಾವ ರೀತಿ ಅದನ್ನ ಇದ್ ಮಾಡ್ತೇವೆ ಅಂತ ನಾನು ಆಳ್ವಾಸಲ್ಲಿ ಇದ್ರದಿಂದ ನಾನು ಓಪನ್ ಮ್ಯಾಚ್ ಎಲ್ಲ ಜಾಸ್ತಿ ಸ್ವಲ್ಪ ಆಡಿದ್ರಿಂದ ನಾವು ವಿನ್ ಆದ ಅಮೌಂಟ್ ಅಲ್ಲಿ ನಮ್ಗೆಲ್ಲರೂ ಅಂದ್ರೆ ಅದರಿಂದ ನಾವೆಲ್ಲ ಸೇವ್ ಮಾಡ್ಕೊಂಡು ಅದಕ್ಕೆ ನಾನು ಯೂಸ್ ಮಾಡ್ಕೊಂಡೆ ಸರ್ ಪ್ರತಿಯೊಂದಕ್ಕೂ. ನೂರಕ್ಕೆ ನೂರು. ಯಾಕಂದ್ರೆ ಬಹಳಷ್ಟು ಅನ್ಕೊಳ್ತಾರೆ ಕಬಡ್ಡಿ ಅಂತ ಬಂದಾಗ ಕಬಡ್ಡಿ ಗುಂಪು ಅಥವಾ ನಮಗೆ ಗುಂಪೋಲಿ ಅಂತ ಹೇಳಿ. ಸೊ ಆ ರೀತಿ ಅಲ್ಲ ಸರ್, ಯಾವ್ದು ಅಂದ್ರೆ ಈಸಿ ಇಲ್ಲ ಸರ್. ಯಾಕಂದ್ರೆ ಲೈಫ್ ಅಲ್ಲಿ ತುಂಬಾ ಅಪ್ ಅಂಡ್ ಡೌನ್ಸ್ ಇದೆ, ಇಂಜುರೀಸ್ ಆಗುತ್ತೆ ಸರ್. ಅದರಿಂದ ರಿಕವರಿ ಆಗಿ ನಾವು ಪ್ರತಿಯೊಂದನ್ನು ನೋಡ್ಬೇಕಾಗುತ್ತೆ. ನಮ್ಗೆ ಮಾತ್ರ ಗೊತ್ತಿರುತ್ತೆ ಸರ್ ಪ್ರತಿಯೊಂದು ಅಥ್ಲೆಟಿಕ್ಸ್. ನಾನು ಕಬಡ್ಡಿ ಅಂತಾನೆ ಹೇಳುದಿಲ್ಲ ಸರ್, ಪ್ರತಿಯೊಬ್ರು ಅಥ್ಲೆಟ್ ಅಂದ್ರೆ ಅವ್ರವ್ರಿಗೆ ಗೊತ್ತಿರುತ್ತೆ ಸರ್ ಯಾವ ರೀತಿ ನಾವು ರಿಕವರಿ ಮಾಡಿ ಮತ್ತೆ ಕಮ್ ಬ್ಯಾಕ್ ಆಗ್ಬೇಕು, ಯಾವ ರೀತಿ ಅದಕ್ಕೆ ನಾವು ಅಂದ್ರೆ ಯಾವ ರೂಟಲ್ಲಿ ಹೋಗ್ಬೇಕು, ಯಾವ್ದನ್ನ ತಿನ್ಬೇಕು ಯಾವ್ದನ್ನು ತಿನ್ಬಾರ್ದು ಅನ್ನೋದು ಅಥ್ಲೆಟ್ ಅವ್ರಿಗೇನೆ ಗೊತ್ತಿರುತ್ತೆ ಸರ್. ಸೊ ತುಂಬಾ ಕಷ್ಟ ಇದೆ ಸರ್. ಸ್ಪೋರ್ಟ್ಸ್ ಅಂದ್ರೆ ಈಸಿ ಅಲ್ಲ ನನ್ನ ಪ್ರಕಾರ. ನಾನು ಯಾಕಂದ್ರೆ 15 ವರ್ಷ ಜರ್ನಿ ಸರ್ ನಂದು. ಲೈಫಲ್ಲಿ ತುಂಬಾ ಅಪ್ ಅಂಡ್ ಡೌನ್ಸ್ ಆಗಿದೆ. ಸೊ ಪ್ರತಿಯೊಂದನ್ನ ಖುಷಿಯಲ್ಲಿ ಸರ್ ಮುಂದೆ ಬಂದಿದ್ದೇನೆ ನಾನು. ಪ್ರತಿಯೊಂದನ್ನ ಅಕ್ಸೆಪ್ಟ್ ಮಾಡಿ ಏನಾದ್ರೂ ಒಂದು ಜೀವನದಲ್ಲಿ ಸಾಧನೆ ಮಾಡ್ಬೇಕನ್ನೋ ಆಸೆ ತುಂಬಾ ಇತ್ತು ಸರ್. ಇವತ್ತು ನಾನು ಏನೋ ಒಂದು ಮಾಡಿದೆ, ನಾನು ಒಂದು ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ ಸರ್ ಏನೋ ಒಂದು ಮಾಡಿದ್ದೇನೆ ಅನ್ನೋದು. ಇನ್ನು ಮುಂದೇನು ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಸರ್. ಖಂಡಿತವಾಗ್ಲೂ ನನ್ನ ಪ್ರಯತ್ನ ಹೀಗೆ ಮುಂದೆ ಇರುತ್ತೆ, ಮುಂದುವರಿಸ್ತಾ ಹೋಗ್ತೇನೆ ಸರ್. ಅಲ್ವಾ, ನಿಜವಾಗ್ಲೂ ಯಾಕಂದ್ರೆ ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು ಯಾವತ್ತು ಕೂಡ ನಾವುಗಳು ಯಾವುದೇ ಅಥ್ಲೆಟ್ ಆಗಿರ್ಬೋದು ಅಥವಾ ಈ ಕಬಡ್ಡಿ ಅಥವಾ ಯಾವುದೇ ಕ್ರೀಡೆ ಆಗಿರ್ಬೋದು, ಅಲ್ಲಿ ಒಂದು ಹೆವಿ ಡಯಟ್ ಅನ್ನೋಂತಿರುತ್ತೆ, ಅವರ ಒಂದು ಫುಡ್ ಸಿಸ್ಟಮ್ ಇರುತ್ತೆ. ಸೊ ಅದನ್ನೆಲ್ಲ ಅವರುಗಳು ಪಾಲನೆಯನ್ನ ಮಾಡಲೇಬೇಕಾಗುತ್ತೆ. ಅದರಲ್ಲಿ ಕಾಂಪ್ರಮೈಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಹಳಷ್ಟು ಖರ್ಚಿರುತ್ತೆ. ನೋಡಿ, ಒಂದು ಸ್ಪೋರ್ಟ್ಸ್ ಶೂಗೆ 12,000 ಸಂವೇರ್ ಇರುತ್ತೆ ಅಂತ ಬಂದಾಗ ಸೊ ಬಹಳಷ್ಟು ಕಷ್ಟ ಇದೆ. ಸೊ ಈ ಎಲ್ಲ ಹಣದ ಒಂದು ವಿಚಾರ ಆಗಿರ್ಬೋದು, ಎಲ್ಲ ವಿಚಾರವನ್ನ ಅವರು ಬೇರೆ ಬೇರೆ ಕ್ರೀಡೆಗಳಲ್ಲಿ ಗೆದ್ದಾಗ ಸಿಕ್ಕಂತಹ ಅಮೌಂಟ್ ಅನ್ನ ಬಳಕೆ ಮಾಡ್ಕೊಂಡು ಅವರು ಯೂಸ್ ಮಾಡೋದ್ರಿದ್ದಕ್ಕೆ. ಸೊ ಅದರಿಂದ ಅಷ್ಟು ತ್ಯಾಗದಿಂದ ಇತರ ಜಸ್ಟ್ ಇಮ್ಯಾಜಿನ್, ಬೇರೆ ಇದೇ ಟೈಮಲ್ಲಿ ಇತರ ಹುಡುಗಿರು ಜಸ್ಟ್ ಇಮ್ಯಾಜಿನ್ ಬೇರೆ ಬೇರೆ ಶಾಪಿಂಗ್ ಮಾಲ್ಗೆ ಹೋಗಿ ಶಾಪಿಂಗ್ ಮಾಡಿದಾಗ ಎಂಜಾಯ್ ಮಾಡಿದಾಗ, ಅಥವಾ ಬೇರೆ ಹುಡುಗರು ಕೂಡ ಎಂಜಾಯ್ ಮಾಡಿದಾಗ, ಅಥವಾ ಅವರ ಲೈಫನ್ನು ಅಂದ್ರೆ ಕಲಿಯುವಂತಹ ಸಂದರ್ಭ, ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡಿಕೊಂಡು ಎಲ್ಲವನ್ನು ಕೂಡ ಸ್ಯಾಕ್ರಿಫೈಸ್ ಮಾಡಿಕೊಂಡು ಓನ್ಲಿ ಸ್ಪೋರ್ಟ್ಸ್ ಅಂತ ಹೇಳಿ ನಾನು ಇದರಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿ ಇಷ್ಟು ತಪಸ್ಸಿನ ರೀತಿಯಲ್ಲಿ ಸಾಧನೆ ಮಾಡಿದಂತಹ ಹೆಣ್ಮಗಳು ಅಲ್ಟಿಮೇಟ್ಲಿ ದೇಶಕ್ಕೆ ಹೆಮ್ಮೆ ಪಡುವಂತಹ ವಿಶ್ವಕಪ್ ಅನ್ನ ಗೆದ್ದು ತಂದಾಗ ಆ ಒಂದು ಎಲ್ಲಾ ವರ್ಷಗಳ ಅಂದ್ರೆ ಇಲ್ಲಿ 10-15 ವರ್ಷಗಳನ್ನ ಅವರು ಸ್ಯಾಕ್ರಿಫೈಸ್ ಮಾಡ್ತಾರೆ. ತಮಾಷೆ ಇಲ್ಲ, 15 ವರ್ಷಗಳು ಸ್ಯಾಕ್ರಿಫೈಸ್ ಆಗುತ್ತೆ. ಈ ಒಂದು ಟೈಮ್ಗಳು ಏನಿರುತ್ತೆ ಅಂತ ಬಂದಾಗ ಕಲಿಯುವಂತಹ PU ಡಿಗ್ರಿ ಟೈಮಲ್ಲಿ ನಮಗೆ ಏನು ದಾರಿ ತಪ್ಪುವಂತಹ ಮನಸ್ಥಿತಿಗಳು ಜಾಸ್ತಿ. ಇವೆಲ್ಲದರ ಜೊತೆಗೆ ನನ್ನ ಸಾಧನೆ ಮಾಡಲೇಬೇಕು ಅನ್ನೋ ಹಠ ತೊಟ್ಟಂತ ಹೆಣ್ಮಗಳು ಸಾಧನೆಯನ್ನ ಮಾಡಿದ್ರೆ ಅಂತ ಬಂದಾಗ ಪಕ್ಕ ನಾವುಗಳು ಅವರ ಈ ಶ್ರಮಕ್ಕೆ ಸಪೋರ್ಟ್ ಅನ್ನ ಮಾಡ್ಲೇಬೇಕು. ಹೌದಲ್ವಾ? ಹೌದಲ್ವಾ? ಬಹುಶಃ ತಮಗೂ ಕೂಡ ಆಗಿರ್ಬೋದು, ಯಾಕಂದ್ರೆ ಬೇರೆಯವರು ಎಂಜಾಯ್ ಮಾಡಿದಾಗ ಹೌದಲ್ವಾ, ತಮ್ಮ ಒಂದು ಕ್ಲಾಸ್ಮೇಟ್ಸ್ಗಳು ಇತರರು ಆ ಒಂದು ಟೈಮಲ್ಲಿ. ಬಟ್ ನೀವು ನಿಮ್ಗೆ ಆಗಿದೆ ಇಲ್ವಾ ಗೊತ್ತಿಲ್ವಾ ಅದು ನಮ್ಗೆ ಅಲ್ವಾ, ಬೇರೆಯವ್ರು ನೋಡಿದಾಗ ಅಂದ್ರೆ. ಬಟ್ ನೀವು ಸಾಧನೆ ಮಾಡ್ತಾ ಇರ್ಬೇಕು, ಅಂದ್ರೆ ನೀವು ಆ ಒಂದು ಮೈಂಡ್ ಸೆಟ್ ಅನ್ನ ಬಿಟ್ಟು ಹೋಗ್ಬಾರ್ದು. ಅನ್ಸಿದ್ಯಾ ಮೇಡಮ್ ಹೇಗೆ? ಸರ್ ಅಂದ್ರೆ ಆ ರೀತಿ ಶೈಲಿಯಲ್ಲಿ ಇರ್ಬೇಕಂತ ನನಗೆ ಅನ್ಸ್ಲಿಲ್ಲ ನನಗೆ. ಅಂದ್ರೆ ಒಬ್ರೊಬ್ರ ಶೈಲಿ ಒಂದೊಂದು ರೀತಿಯಲ್ಲಿ ಇರುತ್ತೆ ಸರ್, ಅವರ ರೀತಿ ಬೇರೆ ಇರ್ಬೋದು. ಬಟ್ ನಾನು ಕ್ರೀಡೆಯಲ್ಲಿ ಇದ್ದದ್ರಿಂದ ನನಗೆ ಇಷ್ಟ ಇತ್ತು ಸರ್. ನಾನು ಅಮೌಂಟ್ ಅನ್ನ ಬೇರೆದಕ್ಕೆ ಯಾವತ್ತೂ ಯೂಸ್ ಮಾಡಲಿಲ್ಲ ಸರ್. ಒಂದು ಯೂಸ್ ಮಾಡಿದ್ರೆ ನಾನು ಹೊಟ್ಟೆಗೆ ಯೂಸ್ ಮಾಡಿದ್ದೇನೆ ತಿನ್ನೋದಕ್ಕೆ. ಅದು ಬಿಟ್ರೆ ಸರ್ ನಾನು ಸ್ಪೋರ್ಟ್ಸ್ಗೆ
ಅಂತಾನೆ ನನಗೆ ಏನ್ ಬೇಕು ಅದಕ್ಕೆ ಖರ್ಚು ಮಾಡಿದ್ದೇನೆ ಬಿಟ್ರೆ ಬೇರೆ ಯಾವ ರೀತಿ ನಾನು ದುರುಪಯೋಗ ಮಾಡಲಿಲ್ಲ ಸರ್. ಇದುವರೆಗೆ ನನ್ನ ಮನೆಯವರು ಸರ್ ನಾನು ಇಷ್ಟು ಮ್ಯಾಚ್ ಆಡಿದ್ದೇನೆ, ಟೂರ್ನಮೆಂಟ್ ಆಡಿದ್ದೇನೆ, ಅಮೌಂಟ್ ಸೇವ್ ಮಾಡಿಟ್ಟಿದ್ದೇನೆ, ಒಂದ್ ದಿವಸ ಅಮೌಂಟ್ ಏನ್ ಮಾಡಿದ್ಯಾ ಅಂತ ಇದುವರೆಗೂ ಕೇಳಲಿಲ್ಲ ಸರ್. ಏನ್ ಮಾಡಿದ್ಯಾ ಏನು ಅಂತ ಇದುವರೆಗೆ ಎಷ್ಟಿದೆ ಒಂದ್ ದಿವಸನೂ ಕೇಳಿಲ್ಲ ಸರ್ ನನ್ನ ಮನೆಯವರು. ಅಂದ್ರೆ ಅವರಿಗೆ ಅಂದ್ರೆ ನನ್ನ ಮನೆಯವರಿಗೆ ಅಷ್ಟು ಗೊತ್ತಿಲ್ಲ ಸರ್. ಅಂದ್ರೆ ಒಂದು ಶೂವಿನ ಬೆಲೆ 5,000 6,000 ಅಂತ ಹೇಳಿದಾಗ ಅವ್ರಿಗೆ ಶಾಕ್ ಆಗುತ್ತೆ. ಬಟ್ ನಾನು ದುರುಪಯೋಗ ಮಾಡದೆ ಎಲ್ಲವನ್ನ ನಾನು ಸ್ಪೋರ್ಟ್ಸಿಗಂತಾನೆ ನಾನು ಇದ್ ಮಾಡ್ಕೊಂಡು ಯೂಸ್ ಮಾಡಿದ್ದೇನೆ ಸರ್. ಮನೆಯವರ ಸಪೋರ್ಟ್ ನನಗೆ ತುಂಬಾ ಇತ್ತು ಸರ್. ಅಂದ್ರೆ ನಿಜ 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 100ಕ್ಕೆ 100 ನಾನು ಸ್ಯಾಕ್ರಿಫೈಸ್ ಅಂತ ಹೇಳಿ ಇದೆಲ್ಲ ಮಾಡ್ಲೇಬೇಕು ಅಲ್ವಾ. ಇಲ್ಲ ಗ್ರೇಟ್ ನಮ್ಮ ಧನಲಕ್ಷ್ಮಿ ಅವರು. ಅಂಡ್ ಅವ್ರಿಗೆ ಒಳ್ಳೇದಾಗ್ಬೇಕು ಇಷ್ಟೇ ಹೇಳುವಂಥದ್ದು, ಬೇರೆ ಏನಿಲ್ಲ. ಬಹಳಷ್ಟು ಕರೆಗಳು ಬರ್ತಾ ಇದೆ, ಅದೇ ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಸೊ ಆಗಿದ್ದಾಗ ಕರೆಗಳನ್ನು ನಾನು ಕೊನೆಯದಾಗಿ ಒಂದು 2 ಕರೆಯನ್ನು ತೆಗೆದುಕೊಳ್ತೀನಿ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಕಾರ್ಯಕ್ರಮವನ್ನು ನೋಡ್ತಾ ಇದ್ದಾರೆ. ಸುಜಾತ ಅವರು, ಸೊ ಅವರು ಕೂಡ ನಿಮ್ಮ ಸಾಧನೆಗೆ ಸಿಕ್ಕ ನಿಜವಾದ ಪ್ರತಿಫಲ, ಕಂಗ್ರ್ಯಾಚುಲೇಷನ್ಸ್ ಧನಲಕ್ಷ್ಮಿ ಹೇಳಿದ್ದಾರೆ. ಆ್ಯಂಡ್ ರವೀಶ್ ಕುಮಾರ್ ವಿಟ್ಲ ಅವರು, ಆ್ಯಂಡ್ ವಿಶ್ ಯು ಗ್ರೇಟ್ ಧನಲಕ್ಷ್ಮಿ ಅವರು, ಆ್ಯಂಡ್ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ಧನಲಕ್ಷ್ಮಿ ಅವರಿಗೆ, ರಮೇಶ್ ಅವರು. ಸೊ ಹೀಗೆ ಬಹಳಷ್ಟು ಜನರು ಕಮೆಂಟ್ಸನ್ನು ಹಾಕ್ತಾ ಇದ್ದಾರೆ. ಬಹಳಷ್ಟು ಕರೆಗಳಿವೆ. ಕೊನೆಯದಾಗಿ ಒಂದು 2 ಕರೆಗಳನ್ನು ತೆಗೆದುಕೊಂಡು ನಾನು ವೈಂಡ್ ಅಪ್ ಮಾಡ್ತೀನಿ ಕಾರ್ಯಕ್ರಮವನ್ನು. ಯಾಕೆಂದರೆ ಇವರಿಗೆ ಮತ್ತಷ್ಟು ಒಳ್ಳೆಯದಾಗಬೇಕು ಆ್ಯಂಡ್ ಮತ್ತಷ್ಟು ಸಾಧನೆಯನ್ನು ಮಾಡಬೇಕು, ಹೆಮ್ಮೆ ಇದೆ. ಆ ಒಂದು ಕಷ್ಟ ಇದೆಲ್ಲದರ ನಡುವೆ ಗೆದ್ದು ಬಂದಂತಹ, ವಿಶ್ವ ಗೆದ್ದಂತಹ ನಮ್ಮ ತುಳುನಾಡಿನ ಲಕ್ಷ್ಮಿಯವರು ನೋ ಡೌಟ್ ಆ ಒಂದು ವಿಚಾರಕ್ಕೆ ನಮ್ಮ ಲಕ್ಷ್ಮಿಯ ರೀತಿಯಲ್ಲಿ ಹೇಗೆ ಲಕ್ಷ್ಮಿ ಬಂದಾಗ ಧನ ಕನಕವನ್ನು ತರ್ತಾರೆ ಅಂತ, ಅದೇ ರೀತಿ ಗೋಲ್ಡನ್ನು ನಮ್ಮ ರಾಜ್ಯಕ್ಕೆ ತಂದು ಕೊಟ್ಟಂತಹ ಲಕ್ಷ್ಮಿ, ನಮ್ಮ ತುಳುನಾಡಿನ ಲಕ್ಷ್ಮಿ ಧನಲಕ್ಷ್ಮಿಯವರು. ಸೊ ಕೊನೆಯದಾಗಿ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ತಮ್ಮ ಹೆಸರುಲಿಂದ ಸರ್? ಸರ್ ನಮಸ್ತೆ. ಪಾತರ್ಲೆ ಸರ್, ಪಾತರ್ಲೆ ಪಾಲನೆ ಸರ್. ಭಾರಿ ಖುಷಿ ಆಗ್ತದೆ, ಭಾರಿ ಸಂತೋಷ ಆಗ್ತದೆ. ಹಾಗಾಗಿ ಗೊಬ್ಬು ನೈಟ್ ಕೂಡ ಎಂಕಲ್ನ ಸಾನೋಕ್ ಬರ್ತದೆ, ಭಾರಿ ಬೇರೆ ಮಾಡ್ತೇನೆ ಬೇರಾಡಿ ಕಲತ್ತಿ ನಂದು ಸಂತೋಷ ಅಂಡಿ ಅಜ್ಜಿಯ ಕೈ ಬಿಡ್ತೀವಿ ಅದೇನೆ ಭಾರಿ ಸಂತೋಷ ಎಂಕಲಾಗಿ ಭಾರಿ ಬೇರೆ ಮಾಡ್ತಾರೆ ಎಂಕಲಾಗಿ. ಥ್ಯಾಂಕ್ ಯು ಸರ್. ಇನ್ನ ಪಾತ್ರ ಹಾರ್ಟ್ ಫೆಲ್ಟ್ ವಿಶಸ್ ಒಂದು ಎಸ್ ಮೇಡಮ್ ಅಕ್ಲ ಮತ್ತ ಆಶೀರ್ವಾದನೆಂದು ಪನ್ಪೆ ಸರ್ ಯಾನ್ ಅಡೆ ಪೋಂದಿತ್ತೆ ದೇರಾಡಿದ ಮಣ್ಣಗ್ ಅಲ್ಲಿ ದೈವ ದೇವರು ಇತ್ತಿರು ಸರ್ ಪನ್ನ ಅಜ್ಜೇನು ಮಸ್ತ್ ನಂಬೊಂದಿತ್ತೆ ಅಜ್ಜನ ಬೊಕ್ಕ ನಮ್ಮ ಬ್ರಹ್ಮ ಮೊಗೆರ್ಲು ದೇವರು ಇತ್ತೇರು, ಕತ್ತಲ ಕಾಣ ಗುಳಿಗ ದೇವರು ಇತ್ತೇರು, ಮಾಕಾಲ್ ದೇವರು ಇತ್ತೇರು, ಕನ್ನಡ ಮಾನ್ ದೇವರು ಇತ್ತೇರು ಸರ್. ಅಡೆಗೆ ಒಡೆ ಪೋಪು ನೆಡ್ದು ಮ್ಯಾಚ್ ಪೋಪು ನೆಡ್ದು ಆ ಸಾನಗು ಪೋದೆ ಪೋಂದಿತ್ತೆ ಸರ್. ಅವಕ್ಕ ಅಂಚಿನ ಅಜ್ಜರ್ನಕ್ಲ ಆಶೀರ್ವಾದ ಸರ್. ಅಲ್ಲಿ ಇತ್ತಿನ ಮಾತೆಲ್ಲ ಸರ್ ಅದು ಅಜ್ಜರ್ ಸರ್ ಎಂಕ್ ಒಂಜಿರೆ ಗಂಧ ಕೊರೊಂದಿತ್ತೇರು ಉಂದಿನ ಪಾಡ್ಲ ಮಾತ ಎಡ್ಡಾಪಣಿಂದ ಪನೊಂದಿತ್ತೇರು ಸರ್. ಇನ್ನು ಪಂತೇರ ಪೋನ ದುಂಬುಲ ಪಂತೇರೆ ಈ ಇಂಡೆ ಗೊಬ್ಬುದು ಬರ್ಪ ಅಜ್ಜೆರು ಉಲ್ಲೇರು ನಿಕ್ಕಿಂದ ಪಂದ್ ಇನ್ನು ಈ ಗೊಬ್ಬುದು ವೈದೆ ಸರ್. ಅಲ್ಲಿ ಇತ್ತಿನ ಮಾತ ಜನಕ್ಕೂ ಸರ್ ಅಲ್ಲಿ ಆ ದೈವಸ್ಥಾನ ಪೋದು ಉಪ್ಪನಾಗ ಅಲ್ಲಿ ಇಪ್ಪನ ಮಾತೆರ್ಲ ಸರ್. ಅಲ್ಲಿ ಮಸ್ತ್ ಹಿರಿಯರ್ ನಕ್ಲು ಉಲ್ಲೇರು ಮಾತೆರ್ಲ ಸಪೋರ್ಟ್ ಮಲ್ತೊಂದಿತ್ತೇರು ಸರ್. ಪನೊಂದಿತ್ತೇರು ಒಂಜಿ ದಿನ ಈ ಇಂಡೆ ಗೊಬ್ಬು ಎಂದು ಪಂದ್ ಅಲ್ಲಿ ಮಸ್ತ್ ಖುಷಿ ಮಲ್ತೊಂದುಲ್ಲೇರು ಸರ್. ಏನ ದೈವ ದೇವರನ್ನ ಆಶೀರ್ವಾದನೆ ಪನ್ಪೆ ಸರ್. ಇದನ್ನ ಖಂಡಿತವಾದ್ಲ ಈ ಮಟ್ಟಗೂ ಬರ್ರೆ ಸಾಧ್ಯನೇ ಇಜ್ಜಿ ಸರ್. ಯಾನ್ ಆ ಮಣ್ಣದ ದೈವ ದೇವರ್ಲಿ ಎಂಕುಲ್ಲೇರು ಅಂಚ ಮಾತ ದೈವ ದೇವರ್ಲಿ ಸರ್ ಯಾನ ಪನ್ಪುನು ಎನ್ನೊಟ್ಟು ಇತ್ತಿನೇಕಿ ಯಾನ್ ಈತ್ ಮಲ್ಲ ಸಾಧನೆ ಮನ್ಪರೆ ಕಾಂಡ್ ಅಕ್ಲ ಆಶೀರ್ವಾದ ಇಜ್ಜಿಡ ಖಂಡಿತವಾದ್ಲ ಆ ಒಂದಿನ ಬೇಲೆ ಸರ್ ಒಂದು ಮಾತ ಸರ್ ಉಲ್ಲ ಲೈನ್ ಉಡಲ್ಲದೆ ಓಕೆ ಎಸ್ ಇದು ಕೊರ್ತಿನ ಅಂಚಿನ ಒಂಜಿ ಆಶೀರ್ವಾದ ಮಲ್ತು ಕೊರ್ತಿನ ಅಂಚಿನ ಒಂಜಿ ಗಂಧದೈರೆ ಐತ ಒಂಜಿ ಶಕ್ತಿ ಏತುಂಡು ಪಂಡದು ಈತ ಗೊತ್ತಾವನುಂಡು ಯಾನ್ ಇದನ್ ತೂನಾಗಲ ಕೈ ಮುಗಿದು ಪೋಂದಿತ್ತಾರೆ ಅಲ್ಲ ಕೃಷ್ಣ ಅಜ್ಜೇರಿನ್ಲ ಇತ್ತೇರು ಸರ್. ಅಜ್ಜರ್ನ ಸೇವೆ ಮಂತಂದಿತ್ತೇರು ಆದ್ರೆ ಇಂಥ ದಿನ ಇಜ್ಜೇರು ಸರ್. ಇದು ದೂರ ಮಸ್ತ್ ಬಣ್ಣ ಮಸ್ತ್ ಖುಷಿ ಮಲ್ದಿವೇರು ಏಪಲ ಪನೊಂದಿತ್ತೇರು ಸರ್. ಪ್ರೈಸ್ ಬತ್ತಂಡ ಇಡ ಬತ್ತದ ಕಣತ ತೋಜಾದ ಪೊಲ ಇಂದ ಎಂಚಿನ ಬತ್ತಂಡ ಇತ್ತನ ಆ ಸಾನಾಗೆ ಅನ್ಕೊಂದಿತ್ತೆ ಸರ್. ಕೈ ಮುಗಿದು ಒಂಜಿ ಗಂಧ ಹಿರೇನಿಯನ ಪಾತ ಮುಂದಿದೆ ಸರ್. ದೇರಾಡಿದ ಮಣ್ಣು ಸರ್ ಮೂಡಬಿದ್ರೆ ಉಪ್ಪನು ಸರ್ ಪೋಂದು ಉಪ್ಪೆ ಸರ್ ಎಪ್ಪಲ್ಲ ಕೊರಗಜ್ಜನ ಭಕ್ತಿರಿ ರಂಜನ ಸರ್. ಕೊರಗಜ್ಜ ಕೈ ಬಿಡು ಪೂಜೆ ಅತೆ ನೋ ಡೌಟ್ ಒಂಜಿ ವಿಚಾರ ದಯಪಣ ಕೈಕ್ ಸಾಕ್ಷಿ ಇಲ್ಲ ಐತೊಟ್ಟಿಗೆ ನಮ್ಮ ಪರಿಶ್ರಮಲ ಬೋರ್ಡ್ ಅತೆ. ಸೊ ದಟ್ಸ್ ವೈ ಧನಲಕ್ಷ್ಮಿ ಸೊ ಅವರಿಗೆ ಎಡ್ಡಾವಡ್ ಸುರತ್ಕಲ್ದ ಇಡ್ಯಾಡ್ದು ವೈದಿನಂಚಿನ ಒಂಜಿ ಪೊಣ್ಣು ಮಗಲ್ ಇತ್ತೆ ನಮ್ಮ ಇಡೀ ನಮ್ಮ ದೇಶ ತಿರುಗು ತೂಪುಲಾಕ ತುಳುನಾಡದಂಚಿ ತೂಪುಲಾಕ ನಮ್ಮ ಮಂಗಳೂರದಂಚಿ ತೂಪುಲಾಕ ಮಲ್ದಿನಂಚಿನ ಪೆರ್ಮೆದ ಪೊಣ್ಣು ಮಗಲ್ ನಿಜವಾದ್ಲ ಪೆರ್ಮೆ ಆಪಣದ ಯಪನಾಗ ಒಂಜಿ ಕಬಡ್ಡಿ ವಿಶ್ವಕಪ್ ತಿಕ್ಕು ನಂಚಿನ ವಿಚಾರಡ್ ನಮ್ಮ ತುಳುನಾಡದ ಒಂಜಿ ಕೊಡುಗೆಲ ಉಂಡು ಪಂಡು ನಂಚಿನ ಬಾರಿ ಖುಷಿತ ಸಂಗತಿ ಆಯ್ತು ನಂಡುಟ್ಟು ಏನ್ ಧನಲಕ್ಷ್ಮಿ ಮೇಡಮ್ ಮರಣ ಒಂಜಿ ಜೀವನ
ಮಾತ್ರೆಗಳ ಸ್ಫೂರ್ತಿ ಒಂಜಿ ಕಡೆಟ್ ಕಷ್ಟ ಸ್ಯಾಕ್ರಿಫೈಸ್ ಐತೊಟ್ಟಿಗೆ ಶಿಸ್ತು ಅಂಡ್ ಬದುಕುಡು ಸಾಧನೆ ಮಲ್ಪುಡುಪನಾಗ ಅಟ್ ಎನಿ ಕಾಸ್ಟ್ ಮಲ್ಪೊಲಿ ಪಂದ್ ನಮ್ಮ ಇಡೀ ನಮ್ಮ ತುಳುನಾಡದಕ್ಲೆ ಕರಾವಳಿ ಭಾಗದಕ್ಲೆಗೆ ನಾಡಿಗೆ ತೊಚ್ಪಾಯಿ ನಂಚಿನ ಪೆರ್ಮೆದ ಪೊಂಡು ಮಗಲ್ ಸೊ ಅಂಚದುಮ್ನಾರಿಗೆ ನನ್ನ ದುಂಬಗ್ ಅರೆಗೆ ಎಡ್ಡ ಆವಡು ಪಂದೆ ಎಂಗುಲ್ಕಿಯನ್ನು ಬಿಫೋರ್ ದಟ್ ನಮ್ಮ ಕುಡ್ಲ ವಾಹಿನಿಗ್ಲ ಬೈದೇರು ದಯಪಣಗಾರೊಂಜಿ ಬಿಸಿ ಶೆಡ್ಯೂಲ್ಡ್ ಇತ್ತಿನ ದಯಪಣ ಮುಣದಿಂಚ ಸನ್ಮಾನ ಗೌರವ ಸದನಗ್ ಪೋಯಿರು ಐತೊಟ್ಟಿಗೆ ಮುಖ್ಯಮಂತ್ರಿ ಭೇಟಿ ಆಯ್ರು ಅದಕ್ಕೆ ಮಸ್ತ್ ಗಂಡ ಮೆತ್ತಿನಗಳಿಗೆ ಸನ್ಮಾನ ಮಲ್ದಿರು ಗೌರವ ಮಲ್ದಿರು ಐತೊಟ್ಟಿಗೆ ನಮ್ಮ ಕುಡ್ಲ ವಾಹಿನಿಗೆ ಬಿಸಿ ಶೆಡ್ಯೂಲ್ ಮಸ್ಸಿನ ಬಂದಿತ್ತು ಧನಲಕ್ಷ್ಮಿ ಪೂಜಾರ್ಲು ದಾಂಡ ಬೈಚೇರು ನಮ್ಮ ಕುಡ್ಲ ವಾಹಿನಿಗೆ ಎಸ್ ಬರೋಡು ನಾವು ಒಂದಿಟ್ಟು ಕಾಲ ಕೊಡುದು ಬರೋದು ಸೊ ಇನಿ ಬರ್ತೀರಿ ಸೊ ಅಂಚದಪ್ಪನಾಗ ನಮ್ಮ ಕುಡ್ಲ ವಾಹಿನಿ ಪರವಾದಲ ಒಂದು ಎಲ್ಲಿಯ ಮಟ್ಟದ ಗೌರವ ನಮ್ಮ ವಾಹಿನಿ ಧನಲಕ್ಷ್ಮಿ ಮೇಡಮ್ ಕೊರಿಯಾ ತಗೊಂಡು ಒಂದು ನಮ್ಮ ಕುಡ್ಲವಾಯಿಂದ ಪರವಾದಲ ಒಂದು ಎಲ್ಲಿಯ ಗೌರವ ಧನಲಕ್ಷ್ಮಿ ಮೇಡಮ್ ಅಂಡ್ ಖುಷಿ ಅಂಡ್ ಮೇಡಮ್ ಅಂಡ್ ನಲ್ಲಾತ್ ಎಡ್ಡೆ ಅವಡು ನನ್ನ ವಾಟ್ ನೆಕ್ಸ್ಟ್ ಇನ್ನ ಆಸೆದಾದುಂಡು ಸರ್ ಅವೇ ಜಾಬ್ ಅವಾರ್ಡ್ ಪಂಪಣ ಆಸೆ ಉಂಡು ಭರವಸೆ ಇಡ್ಲೆ ಖಂಡಿತವಾದ್ಲ ನಮ್ಮ ಗೌರ್ಮೆಂಟ್ ನಮ್ಮ ಎಂಕ್ ಸಪೋರ್ಟ್ ಮಲ್ಪುಂಡು ಬೊಕ್ಕ ನಮ್ಮನ ಊರ್ದ ಶಾಸಕರ ಆದಿತ್ತ ಭರತ್ ಶೆಟ್ಟಿ ಸರ್ ಆದುಪ್ಪೋಡು ಮಾತ ಸರ್ ವೇದವಾಸ ಕಾಮತ್ ಸರ್ ಆದುಪ್ಪೋಡು ನಮ್ಮ ಮಾತ ಶಾಸಕರು ಸರ್ ಅಕಲ್ ಮಾತ ಇಂಕ್ ಉಂತ್ವೇರು ಅಂಚನೆ ಬ್ರಿಜೇಶ್ ಚೌಟ ಸರ್ ಆದುಪ್ಪೋಡು ಮಾತೆಲ್ಲ ಸರ್ ಸಪೋರ್ಟ್ ಮಲ್ತೊಂದುಲ್ಲೇರು ಖಂಡಿತವಾದ್ಲ ಒಂಜಿ ಎಡ್ಡೆ ಉದ್ಯೋಗನ ಒದಗಾದು ಕೊರ್ಪೇರು ಪನ್ಪುನ ಆಸೆಡುಲ್ಲೆ ಅವೇ ಸರ್ ಏನ್ ಬನ್ನೆಕ ಒಡೆ ಮುಟ ಏನ ಪರ್ಫಾರ್ಮೆನ್ಸ್ ಉಪ್ಪುನ ಅಡೆ ಮುಟ ಖಂಡಿತವಾದ್ಲ ಏನ ಗೊಬ್ಬುವೆ ಏನಾರ್ದಿ ಏನ ಮನ್ಪರೆಗ ಅಪ್ನವಿನ ಖಂಡಿತವಾದ್ಲ ಏನ ಮನ್ಪೆಂದ ಪನ್ಪುನ ಸರ್ ಓಕೆ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಲಾಸ್ಟ್ ಗಾದ ಮಾತಾಡ್ಲ ಒಂದು ಇದಲ್ಲ ಪನ್ನೋಡು ನಿತ್ತು ನಾಡ ದಾದ ಬಂದ್ರೆ ಇಷ್ಟಪಡುವಾರ ಇದೇ ಮೇಡಮ್ ಮಸ್ತ್ ಜನ ಇತ್ತು ಕಾಲ್ ಬಂತು ತುಲೇರು ಅಂಡ್ ಟೈಮ್ ಲೋಂಡು ತೆಪ್ಪರ ಆಯ್ತು ಮಸ್ತ್ ಅಂತ ಸೊ ಮಸ್ತ್ ಜನ ಕೊಂಜಿ ಖುಷಿ ಉಂಡು ದಯಪಣ್ಣಗ ಎಂಕಲ್ ಪೊಂಡು ಮಗಲು ಈ ಸಾಧನೆ ಮಲ್ದಾರ ಬಂದ ವಿಚಾರ ಪ್ರತಿಯೊರಿಗಳು ಉಂಡು ಈ ಕಮೆಂಟ್ಸ್ ಪತ್ತಿನ ಈ ಕಾಲ್ ಹಿಡಿದು ಬತ್ತಿನ ಮಸ್ತ್ ಬರೋದುಂಡು ಸೊ ಮಾತಾಡಲ ಪಾತ್ರ ಆಯ್ತು ಅಂಡ್ ಅಕ್ಕಲ್ ಒಂಜಿ ಮೋಕೆ ದಾದ ನಕ್ಲ ಒಂಜಿ ಹಾರೈಕೆ ಆತೆ ಇರೇಗೆಡ್ಡೆ ಅವಡು ಪಂಡು ಬೇತ ದಾಲತ್ ಮತ್ತೆ ಮೇಡಮ್ ಮಸ್ತ್ ಜನ ಆಯ್ತ ಕಾಲ್ ಬಂದಾಗ ಅಕ್ಕಲ್ ಒಂಜಿ ಹಾರೈಕೆ ಇರೇಗೆಡ್ಡೆ ಅವಡು ಇರೇಗೆ ಒಂಜಿ ಎಡ್ಡೆ ಬೆಲೆ ತಿಕ್ಕೊಡು ಎಡ್ಡೆ ಅಮೌಂಟ್ ತಿಕ್ಕೊಡು ಮೇಡಮ್ 20 ಕಷ್ಟ ಗೊಂಚರ ಎಡ್ಡೆ ಒಂದು ಅವಳು ಇದೆಂತದ್ದು ಬೇತಕ್ಕಲ್ಲ ನನ್ನ ದುಂಬಗೆ ಬರೋಡು ಬಂದ ಆಸೆ ಇದೆ ದಾದ ಬಂದ್ಪಂದು ಮೇಡಮ್ ಮಾತಾಡಕ್ಕೆ ಸರ್ ಫಸ್ಟ್ ಗೆ ಏನ ಕೋಚ್ ಗೆ ಥ್ಯಾಂಕ್ಸ್ ಪಂಡ್ರೆ ಒಂದ್ ಮನ್ಪೆ ಸರ್ ದಯಪನ 10 ವರ್ಷದಿಂಚ ಏನ ಪಿರೌಡಿ ಹಂಸವತಿ ಮ್ಯಾಮ್ ಕೋಚ್ 10 ವರ್ಷದಿಂಚ ಯಾರೇನ ಪಿರೌಡಿತದ ಏನ ಬೆರಿಟ್ ಉಂತುದಾರೆ ಎಂಕ ಸಪೋರ್ಟ್ ಮಲ್ತೊಂಬತ್ತೇರು ಆರೇನ ಈ ರೀತಿ ಏನ ಟ್ರೈನ್ ಮಲ್ತನೈಕ ಯಾನ ಈ ಮಟ್ಟಗೂ ಪೋಯೆ ದಯಪಂಡ ಒಂಜಿ ಕೋಚ್ ಒಂಜಿ ಕ್ರೀಡಾಪಟು ಕೋಚ್ ಇಜ್ಜಂದ ಖಂಡಿತವಾದ್ಲ ಈ ಮಿತ್ತಗ ಬರ್ರೆಗ ಸಾಧ್ಯನೇ ಇಜಿ ಸರ್ ಆ ಕೆಲ್ಸನ ಏನ ಹಂಸವತಿ ಮ್ಯಾಮ್ ಅಂತದೇರು ಅರೆಗೆ ಏನ ಏಪಲ ಸರ್ ಏನ ಆಭಾರಿ ಆದುಲ್ಲೆ ಬೊಕ್ಕ ಸರ್ ಕುಡೊಂಜಿ ಏನ ಡಾಕ್ಟರ್ ಎಂ ಮೋಹನ್ ಆಳ್ವ ಸರ್ ಬೊಕ್ಕ ವಿವೇಕ್ ಸರ್ಗೆ ಧನ್ಯವಾದ ಪನೋಡೆ ಸರ್ ದಯಪನ್ನಾಗ ಇಂಕ್ ಈತ್ ಮಲ್ಲ ಒಂಜಿ ಪ್ಲಾಟ್ಫಾರ್ಮ್ ಹಾಕಲ್ ಒದಗಾದು ಕೊರಿನ ಇಕ್ ದಯಪಣ್ಣ ಸಂಸ್ಥೆನು ಯಾನೊಂಜಿ ಆಯ್ಕೆ ಮಲ್ಪುಜಿಂದ ಇತ್ತಂಡ ಸರ್ ಯಾನ್ ಈ ಮಟ್ಟಗ ಬರ್ರೆ ಸಾಧ್ಯನೇ ಇಜ್ಜಿ ಸರ್ ಮಸ್ತ್ ಒಂಜಿ ಮಾತ ರೀತಿಡ್ಲ ಎಂಕ್ ಹೆಲ್ಪ್ಫುಲ್ ಆದಿತ್ತೇರು ಅಂಚನೆ ಸರ್ ಇಂಕ್ ಕರ್ನಾಟಕ ರಾಜ್ಯ ಕಬಡ್ಡಿ ಅಮ್ಮೆಚೂರ್ ಅಸೋಸಿಯೇಷನ್ BC ರಮೇಶ್ ಸರ್ ಆದಿಪ್ಪಡು ಸರ್ ಯಾನ್ ಆರ್ ಇಂಕ್ ಈ ಮಟ್ಟಗ ಬರ್ರೆ ಪ್ರಮುಖ ರೂವಾರಿಯಿಂದ ಏನ ಪನ್ನುವೆ ದಯಪನ್ನ ಸರ್ ಮಸ್ತ್ ರೀತಿಡ್ ಎಂಕ್ ಸಪೋರ್ಟ್ ಮಲ್ತೊಂದು ಪ್ರತಿಯೊಂದು ರೀತಿ ಎಂಕ್ ಸಪೋರ್ಟ್ ಆದು ಅಂತ ಇತ್ತೇರು ಅಂಚನೆ ಅಲ್ಲ ಅಸೋಸಿಯೇಷನ್ ಇತ್ತಿನ ಮುನ್ರಾ ಸರ್ ಹರೀಶ್ ಸರ್ ಆದಿಪ್ಪಡು ಗೌರಿ ಸರ್ ಆದಿಪ್ಪಡು BC ಸುರೇಶ್ ಸರ್ ಅಸೋಸಿಯೇಷನ್ ಮಾತೆಲ್ಲ ಸಪೋರ್ಟ್ ಮಲ್ದೇರು ಸರ್ ಅಂಚನೆ ನಮ್ಮ ದಕ್ಷಿಣ ಕನ್ನಡ ಕಬಡ್ಡಿ ಅಮ್ಮೆಚೂರ್ ಅಸೋಸಿಯೇಷನ್ ರಾಕೇಶ್ ಮಲ್ಲಿ ಸರ್ ಅದುಪ್ಪಡು ಮಾತ ಅಸೋಸಿಯೇಷನ್ ಮಾತ ಸಪೋರ್ಟ್ ಮಲ್ತೊಂಬ ಇದ್ದೀರಿ ಸರ್ ಇಂಕ ಅಂಚನೆ ಇಂಕ್ ಇಂಜುರಿ ಅದುಪ್ಪುನ ಟೈಮ್ ಒಂಜಿ 2 ಸರ್ಜರಿ ಅಂಡ್ ಸರ್ ಆ ಟೈಮ್ ಇಂಕ್ ಪ್ರಶಾಂತ್ ಮೋಹನ್ ಡಾಕ್ಟರ್ ಎನ್ನೊಟ್ಟು ಗುಂತಿಯರು ಸರ್ ಅರೆಗ್ಲ ಯಾನ್ ಏಪುಗ್ಲ ಥ್ಯಾಂಕ್ಫುಲ್ ಆದುಲ್ಲೆ ಆಯ್ಬೊಕ್ಕ ಸರ್ ಎನ್ನ ಊರುಗು ಎನ್ನ ಡಿಸ್ಟಿಕ್ ಆದುಪ್ಪಡು ಆಯ್ಬೊಕ್ಕ ಎನ್ನ ರಾಜ್ಯಗ ಆದುಪ್ಪಡು ಸರ್ ಅಕುಲು ಕೊರ್ನ ಪ್ರೀತಿಗೆ ಯಾನ್ ಏಪಲ ಆಭಾರಿ ಆದುಲ್ಲೆ ಸರ್ ಯಾನು ಇತ್ತ ಸುಮಾರು ಜನ ಮತ್ತ ಒಂಜಿ ಮೋಕೆಡ್ ಕಾಲ್ ಮಲ್ತೇರು ಸರ್ ಮಸ್ತ್ ಖುಷಿ ಅಂಡ್ ಅಕಲ್ನ ಪಾತೆರ ಮತ್ತ ಕೇಂದ್ ಬೊಕ್ಕ ಸರ್ ಯಾನ್ ಬತ್ತದ ಒಂಜಿ ಅಕಲ್ನ ಒಂಜಿ ಜನಕ್ಕಲ ಒಂಜಿ ಪ್ರೀತಿ ತೂನಗ ಎಂಕ್ ಮಸ್ತ್ ಬಣ್ಣ ಮಸ್ತ್ ಖುಷಿ ಅಂಡ್ ಅಕಲ್ ಒಂಜಿ ಉಲಾಯಿಡ್ದ ಒಂಜಿ ನನ್ನ ಹಗ್ಮಂತನ ರೀತಿ ಆದುಪ್ಪಡು ಎಂಕ್ ಕಿಸ್ಕೊರ್ನಿಯ ರೀತಿ ಆದುಪ್ಪಡು ಅಕಲ್ ಒಂಜಿ ಅವು ರಿಯಲ್ ಒಂಜಿ ಖುಷಿನೂ ತುನಗ ಸರ್ ಯಾನೊಂಜಿ ಜೀವನಡ್ ಏನ ಬದುಕದ ಸಾರ್ಥಕ ಅಂಚಿನ ಫೀಲ್ಗ್ ಬತ್ತೆ ಸರ್ ದಯಪಣ್ಣ ಆತ್ ಪ್ರೀತಿ ಇತ್ತೆಲ್ಲ ಸುಮಾರು ಜನ ಕಾಲ್ ಮಲ್ತೊಂದುಲ್ಲೇರು ಸುಮಾರು ಜನ ಮೆಸೇಜ್ ಮಲ್ದೇರು ಸುಮಾರು ಜನ ಇಂಕ್ಲ ಮೆಸೇಜ್ ಮಲ್ದೇರು ಸರ್ ಅವು ಪ್ರೀತಿನ ಮತ ತೂನಾಗ ಮಸ್ತ್ ಪಣ್ಣ ಮಸ್ತ್ ಖುಷಿ ಅಂಡ್ ಆ ಪ್ರೀತಿನ ಯಾನ್ ಪಡೆಯಂಡ್ರೆ ಯಾನ್ ಪುಣ್ಯ ಮಲ್ತದೆ ಅಂಚಿನ ಫೀಲ್ಗ್ ಬತ್ತೆ ಸರ್ ಯಾನ್ ಮಾತೆರೆಗ್ಲ ಕೈ ಮುಗಿದು ಸರ್ ಯಾನ್ ಅಕಲೆ ಮಾತೆರೆಗ್ಲ ಯಾನ್ ಆಭಾರಿ ಆದುಲ್ಲೆ ನಿಕ್ಲ ಪ್ರೀತಿಯನ್ನ ಮಿತಿ ಇಂಚನೆ ಎಪ್ಪಡಿಂದ ಪಂದಕ್ಕೆ ಏನನ್ವೆ ಸರ್ ಅಂಚನೆ ಇಂಕ ಸಪೋರ್ಟ್
నా మాతెరగల నా ఫ్రెండ్స్ ఉప్పేరు సరే నా సీనియర్స్ ఉల్లేరు జూనియర్స్ ఉల్లేరు సరే ಸುಮಾರು ಜನ ಉಲ್ಲೇರು ಸರ್ ಪುದರ್ ಬಂಡ್ರಪಂಡ ಅಕಲ ಮಾತೆರ್ನ ಆಶೀರ್ವಾದ ಮಾತೆರ್ನ ಸಪೋರ್ಟ್ ಉಡ್ದು ಯಾನಿ ಈ ಮಟ್ಟೋಗು ಬತ್ತೆ ಹಾರ್ಡ್ ವರ್ಕ್ ಉಪ್ಪು ಸರ್ ದಯಪಂಡ ಸಪೋರ್ಟ್ ಇಜ್ಜಂದೆ ಖಂಡಿತವಾದ್ಲ ಈ ಮಟ್ಟೋಗು ಬರ್ರೆಗೆ ಸಾಧ್ಯ ನಿಜ ದಯಪಂಡ ಲೈಫ್ ಮಸ್ತ್ ಅಪ್ ಅಂಡ್ ಡೌನ್ ಸಾತನ್ ಸರ್ ಅನ್ನ ದಯಪಂಡ ಈ ಲೆವೆಲ್ ರೀಚ್ ಔಟ್ ಪಣ್ಣ ಈಸಿ ಇಜ್ಜಿ ಸರ್ ಸೊ ಈ ಲೆವೆಲ್ ಬರ್ಪುಲೆಕ ಮಂತನ ಮಾತೆರ್ನ ಆಶೀರ್ವಾದ ಉಪ್ಪಡು ಸಪೋರ್ಟ್ ಉಪ್ಪಡಕಲೆ ಮಾತೆರೆಗ್ಲ ಕೈ ಮುಗಿವೆ ಸರಿ ಅನ್ನ ನಿಜವಾದ್ಲ ದಯಪಣಗ ತುಂಬಿದ ಕೂಡ ತುಳುಕಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ನಿಜವೂ ಕೂಡ ವಿಶ್ವಕಪ್ ಗೆದ್ದಿದ್ದಾರೆ, ಬಟ್ ಸ್ವಲ್ಪವೂ ಕೂಡ ಹಮ್ಮು ಬಿಮ್ಮುಗಳಿಲ್ಲ, ತಲೆಯಲ್ಲಿ ಯಾವುದೂ ಕೂಡ ಇಲ್ಲ. ತುಂಬಾ ಹಂಬಲ್, ವೆರಿ ಹಂಬಲ್. ನಾನು ಫ್ರಮ್ ದ ಫಸ್ಟ್ ಡೇ ಇಂದ ನೋಡ್ತಾ ಇದ್ದೀನಿ. ಅವ್ರ ಜೊತೆ ನಾನು ಫಸ್ಟ್ ಡೇ ಕಾಲ್ ಮಾಡಿದಾಗದಿಂದ ಇಲ್ಲಿ ತನಕ ಕೂಡ ಯಾವ ರೀತಿ ಇದ್ರು ಅದೇ ರೀತಿ ಹಮ್ಮು ಬಿಮ್ಮಿಲ್ಲದಿರುವಂತಹ ಹೆಣ್ಮಗಳು. ನಿಜವಾಗ್ಲೂ ಕಷ್ಟಪಟ್ಟವರಿಗೆ ಮಾತ್ರ ಜೀವನದ ನಿಜವಾಗಿರುವಂತಹ ಗೆಲುವು ಗೊತ್ತಾಗುತ್ತೆ, ಜೊತೆಗೆ ಯೋಗ್ಯತೆ ಇದ್ದವರಿಗೆ ಮಾತ್ರ ಯೋಗ ಬಂದೇ ಬರುತ್ತೆ ಅನ್ನುವಂತಹ ಮಾತು 100ಕ್ಕೆ 100 ಸತ್ಯ. ಅದು ಧನಲಕ್ಷ್ಮಿ ಅವರ ವಿಚಾರದಲ್ಲಿ ಆಗಿದೆ. ಬಹಳಷ್ಟು ಕಷ್ಟಪಟ್ಟಿದ್ದಾರೆ. ಜೊತೆಗೆ ಇವೆಲ್ಲದ್ರ ಜೊತೆಗೆ ಯಾರೆಲ್ಲ ಸಹಾಯ ಮಾಡಿದ್ರು ನೋಡಿ, ಅವರ ಕೋಚ್ ಅವರು ಹಂಸಾವತಿ ಮೇಡಮ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂದ್ರೆ ಅವರ ಒಂದು ಕೊಡುಗೆ ಬಹಳಷ್ಟಿದೆ ಅನ್ನುವಂಥದ್ದು, ಹಂಸಾವತಿ ಅವರ ಕೊಡುಗೆ ಬಹಳಷ್ಟಿದೆ ಅನ್ನುವಂಥದ್ದು ಧನಲಕ್ಷ್ಮಿ ಅವರು ಪ್ರತಿ ಬಾರಿ ಹೇಳ್ತಾರೆ. ಸೊ ಹಾಗಿದ್ದಾಗ ಮೇಡಮ್ ಅವರೇ ಥ್ಯಾಂಕ್ ಯು ಸೋ ಮಚ್. ತಾವು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು, ಬಟ್ ತಾವು ಇಲ್ಲಿ ಶಿವಮೊಗ್ಗದಲ್ಲಿದ್ದಾರೆ, ಇದು ಮಂಡ್ಯದಿಂದ ಬರ್ತಾ ಇದ್ದಾರೆ. ಸೊ ದಟ್ಸ್ ವೈ ಹಾಗಿದ್ದಾಗ ಬರ್ಲಿಕ್ಕೆ ಆಗ್ಲಿಲ್ಲ ಅವರಿಗೆ. ಅಂಡ್ ಧನಲಕ್ಷ್ಮಿ ಅವರು ಹೇಳಿದ್ದಾರೆ ಕೋಚ್ ಜೊತೆ ಬರಬೇಕಾಗಿತ್ತು ಅನ್ನುವಂಥದ್ದು ಅವರಿಗೆ ಕೂಡ ಆಸೆ ಇತ್ತು. ಸೊ ಬಟ್ ಸ್ಟಿಲ್ ಆಗ್ಲಿಲ್ಲ ಕೆಲವು ವಿಚಾರಗಳಿಂದ, ಆ ಒಂದು ವಿಚಾರಕ್ಕೆ ಅಂದ್ರೆ. ಬಟ್ ಸ್ಟಿಲ್ ಹಂಸಾವತಿ ಅವರು ಮೇಡಮ್ ಅವರು ಮಾಡಿರುವಂತಹ ಇವರಿಗೆ ಗೈಡ್ ಮಾಡಿದಂತಹ ರೀತಿ ನಿಜವೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥದ್ದು. ನಾವೆಲ್ಲರೂ ಕೂಡ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳಲೇಬೇಕು ಹಂಸಾವತಿ ಮೇಡಮ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದೇ ರೀತಿ ಅವರ ತಂದೆ ತಾಯಿಯವರಿಗೆ ಕಷ್ಟಪಟ್ಟು ಬಡತನ ಇದ್ರೂ ಕೂಡ ಮಗಳು ಕಲಿಯುವಂತಹ ಜೊತೆಗೆ ಕ್ರೀಡೆಯಲ್ಲೂ ಕೂಡ ಸಪೋರ್ಟ್ ಮಾಡಿದಂತಹ ತಂದೆ ತಾಯಿ ಇದ್ದಾರಲ್ವಾ, ಅವ್ರು ನಿಜವಾಗ್ಲೂ ಕೂಡ ಇಡೀ ನಮ್ಮ ಸಮಾಜಕ್ಕೆ ಮಾದರಿ ಅಲ್ವಾ. ಯಾವತ್ತೂ ಕೂಡ ಅವರ ಇಡೀ ಕುಟುಂಬ ಅವರ ಜೊತೆ ನಿಂತಿದೆ, ಕೂಡು ಕುಟುಂಬ ಎಲ್ಲವೂ ಕೂಡ ಅವರ ಜೊತೆ ನಿಂತಿದೆ. ಸೊ ಇಡೀ ಕುಟುಂಬ ಜೊತೆಗೆ ಧನಲಕ್ಷ್ಮಿ ಅವರ ತಂದೆ ತಾಯಿ ದೊಡ್ಡ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬಿಕಾಸ್ ಆಫ್ ಸರ್ ಅಂಡ್ ಮೇಡಮ್, ನಿಮ್ಮ ಒಂದು ಧೈರ್ಯ, ಆತ್ಮಸ್ಥೈರ್ಯ, ಮಗಳನ್ನ ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಸಾಧನೆಯನ್ನ ಮಾಡಿಸಿದ್ದೀರಿ ತಾವೆಲ್ಲರೂ ಕೂಡ. ತಾವುಗಳು ನಿಜವೂ ಕೂಡ ಈ ಕ್ರೆಡಿಟ್ಸ್ಗೆ ಪ್ರಮುಖವಾಗಿರುವಂತಹ ಕಾರಣಕರ್ತರಾಗ್ತೀರಿ. ಅಟ್ ದ ಸೇಮ್ ಟೈಮ್ ಸರ್ ಅದೇ ನನ್ನ ತಂದೆ ತಾಯಿ ಸರ್ ಖಂಡಿತವಾಗ್ಲೂ ಅವರ ಸಪೋರ್ಟ್ ಇಲ್ಲದೆ, ಖಂಡಿತವಾಗ್ಲೂ ಅವರ ಆಶೀರ್ವಾದ ಇಲ್ಲದೆ ನಾನು ಈ ಮಟ್ಟಕ್ಕೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಇದುವರೆಗೆ ನಾನು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೇನೆ. ಇದುವರೆಗೆ ನನಗೆ ಯಾವುದೇ ರೀತಿಯಲ್ಲಿ ಕಮ್ಮಿ ಯಾವತ್ತೂ ಮಾಡ್ಲಿಲ್ಲ ಸರ್, ಒಂದು ರೀತಿಯಲ್ಲಿ ಕಮ್ಮಿ ಮಾಡ್ಲಿಲ್ಲ ನನಗೆ. ಯಾವತ್ತು ಒಂದಾದ್ರೂ ದಿನ ಹೇಳಿದಾರೆ ಕಬಡ್ಡಿ ಎಲ್ಲ ಬೇಡ ಅನ್ನೋದು ಇದೆಯಾ ಸರ್? ಒಂದೇ ನನಗೆ ಸರ್ಜರಿ ಆಗೋ ಟೈಮಲ್ಲಿ ಅಮ್ಮ ಹತ್ತಿದ್ದುಂಟು, ಅಪ್ಪ ಹೇಳಿದ್ದುಂಟು ಸಾಕು ಕಬಡ್ಡಿ ದಾದಾಗೊಬ್ಬು ಅಂತ, ಆತರ. ಅಂದ್ರೆ ಸರ್ ಅವರಿಗೆ ಜಾಸ್ತಿ ಕಬಡ್ಡಿ ಬಗ್ಗೆ ನಾಲೆಜ್ ಇರ್ಲಿಲ್ಲ ಸರ್. ಅಂದ್ರೆ ನಾನು ನ್ಯಾಷನಲ್ಸ್ ಹೋದಾಗ ಆಗಿರ್ಬೋದು, ನ್ಯಾಷನಲ್ಸ್ ಗೇಮ್ಸ್ ಹೋದಾಗ ಒಂದ್ ದಿವಸ ಊರವ್ರು ಬಂದು ಅಪ್ಪನಿಗೆ ಹೇಳಿದ್ರಂತೆ ಮೊಬೈಲ್ ಅಲ್ಲಿ, ನಿಮ್ ಮಗಳು ಫೋಟೋ ಎಲ್ಲ ಬಂದಿದೆ, ಕ್ಯಾಪ್ಟನ್ ಆಗಿದ್ದಾಳ ಅಂತ. ಅವಾಗ್ಲೇ ಗೊತ್ತಿರೋದು, ನಾನು ಮನೆಗೆ ಹೇಳಿ ಹೋಗ್ತಿದ್ದೆ ನ್ಯಾಷನಲ್ಸ್ಗೆ ಹೋಗ್ತಿದ್ದೇನೆ, ಬಟ್ ಆ ಮಟ್ಟಕ್ಕೆ ಹೋಗಿದ್ದೇನೆ ಅನ್ನೋದು ನನ್ನ ಮನೆಯವರಿಗೆ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಅದರ ಜಾಸ್ತಿ ನಾಲೆಜ್ ಇಲ್ಲದ ಕಾರಣ ಅಪ್ಪ ಬಂದು ಫುಲ್ ಖುಷಿಯಲ್ಲಿ ಊರವರೆಲ್ಲ ಇಲ್ಲಿಗೆ ಹೋಗಿದ್ದಾರೆ, ಕ್ಯಾಪ್ಟನ್ ಆಗಿದಾರಂತೆ ಅಂತ ಹೇಳಿ ತುಂಬಾ ಖುಷಿ ಪಟ್ರು ಆ ಟೈಮಲ್ಲಿ ಅಪ್ಪ. ಆಮೇಲೆನೆ ಅಪ್ಪನಿಗೆ ಗೊತ್ತಾಯ್ತು ಅಂದ್ರೆ ಈ ಮಟ್ಟಕ್ಕೆಲ್ಲ ಹೋಗ್ತಿದ್ದಾರೆ ಅನ್ನೋದು. ಬಟ್ ಸರ್ ಯಾವತ್ತು ನನಗೆ ಇದ್ ಮಾಡ್ಬೇಡ ಅದ್ ಮಾಡ್ಬೇಡ ಅಂತ ಯಾವತ್ತೂ ಹೇಳಿಲ್ಲ. ನಾನೊಂದು ರೀತಿಯಲ್ಲಿ ಅಪ್ಪ ನಾನು ಇವತ್ತು ಹೋಗ್ತಿದ್ದೇನೆ ಅಂತ ಹೇಳಿದ್ರೆ ಹೋಗ್ಬೇಡ ಅಂತ ಇದುವರೆಗೂ ಯಾರು ಮನೆಯವರು, ನನ್ನ ಇಷ್ಟು ಕೂಡು ಕುಟುಂಬದಲ್ಲಿ ಇದ್ದೇನೆ, ಒಬ್ರು ಅಡ್ಡದಾರಿಯಾಗಿ ಯಾವತ್ತೂ ನಿಂತಿಲ್ಲ. ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಸಪೋರ್ಟ್ ಆಗಿ ನಿಂತಿದ್ದಾರೆ. ಬಟ್ ಸರ್ ಅದೇ ಇಂಜುರಿ ಆಗೋ ಟೈಮಲ್ಲಿ ಅವರು ಹತ್ತಿದ್ದುಂಟು. ಆ ಟೈಮಲ್ಲಿ ನಾನು ಎಣಿಸಿದ್ದೆ ಇವತ್ತು ಅಳಿಸಿದ್ದೇನೆ, ನಾನು ನಗಿಸ್ಬೇಕು ಅವರನ್ನ, ಏನಾದ್ರೂ ಒಂದು ಮಾಡ್ಬೇಕು ಅವರಿಗೋಸ್ಕರ ಅನ್ನೋದು. ಸೊ ಇವತ್ತು ನಾನು ಅವರ ಮುಖದಲ್ಲಿ ನಗು ತಂದಿದ್ದೇನೆ, ಖುಷಿ ತಂದಿದ್ದೇನೆ ಮನೆಯವರಿಗೆ ಅಂತ ಅದೊಂದು ಫೀಲ್ ಇದೆ ಸರ್. ಯಾಕಂದ್ರೆ ನಂಗೆ ಗೊತ್ತಿದೆ ಸರ್ ಎಷ್ಟು ಕಷ್ಟಪಟ್ಟು ನನ್ನನ್ನು ಸಾಕಿದ್ದಾರೆ ಅನ್ನೋದು. ಯಾಕಂದ್ರೆ ನನ್ನ ಅಪ್ಪ ಹೇಳೋರು, ನಾನು ನಿನಗೆ ಎಜುಕೇಶನ್, ನನ್ನ 3 ಮಕ್ಕಳಿದೆ, ನನ್ನ ಅಣ್ಣ ಅಕ್ಕ ನಾನು ಲಾಸ್ಟ್, 3 ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಕಮ್ಮಿ ಮಾಡ್ಲಿಲ್ಲ. ಎಜುಕೇಶನ್ ನೀವು ಹೇಳ್ತಿದ್ರು ನೀನ್ ಎಷ್ಟು ಕಲಿತೆ ಅಷ್ಟು ನಾನು ಕಲಿಸ್ತೇನೆ, ನಾನು ಕಲಿಸುವಷ್ಟು ಅಂದ್ರೆ ನೀನು ಯಾವ ರೀತಿಯಲ್ಲಿ ಎಲ್ಲಿ ಕರಿಬೇಕು ನಾನು ನಿನ್ನನ್ನು ಕಲಿಸ್ತೇನೆ ಅಂತ ಹೇಳ್ತಿದ್ರು ನಮ್ಮ 3 ಮಕ್ಕಳಿಗೂ. ಸೊ ನನಗೊಂದು ಅದೊಂದು ಆಳ ಸಂಸ್ಥೆ ಆಯ್ಕೆ ಆಗಿದ್ರಿಂದ ಅವರಿಗೆ ಜಾಸ್ತಿ ನಾನು ಇದಾಗಿಲ್ಲ, ಅಂದ್ರೆ ತೊಂದರೆ ಆಗ್ಲಿಲ್ಲ ಅಂದ್ರೆ ಇದು. ಆದ್ರೂ ಸರ್ ಅಂದ್ರೆ ಆ ರೀತಿ ನನ್ನನ್ನು ಬೆಳೆಸಿದ್ದಾರೆ. ಇವತ್ತು ನಾನು ಈ ಮಟ್ಟಕ್ಕೆ ಈ ರೀತಿಯಲ್ಲಿ ನಾನು ಇದ್ದೇನೆ ಅಂದ್ರೆ ನನ್ನ ಅಪ್ಪ ಅಮ್ಮನೇ ಒಂದು ನನಗೆ ದೀಪ ಅಂತಾನೆ ನಾನು ಹೇಳ್ಬೋದು. ಹಾಗೆ ನನ್ನ ಅಕ್ಕ ಇರ್ಬೋದು, ಅಣ್ಣ ಇರ್ಬೋದು, ಭಾವ ಇರ್ಬೋದು, ಅತ್ತಿಗೆ ಇರ್ಬೋದು, ಮನೆಯವರೆಲ್ಲರೂ ಸರ್ ತುಂಬಾ ಸಪೋರ್ಟ್ ಇತ್ತು. ಅವ್ರು ಇದ್ದದಕ್ಕೆ ನಾನು ಈ ರೀತಿಯಲ್ಲಿ ಇದ್ದೇನೆ ಸರ್, ಈ ಮಟ್ಟಕ್ಕೆ ಬಂದಿದ್ದೇನೆ. ವಿತೌಟ್ ಫ್ಯಾಮಿಲಿ ಸಪೋರ್ಟ್ ಆಗಿರ್ಬೋದು ಖಂಡಿತವಾಗ್ಲೂ ಮೇಲೆ ಒಂದು ಕ್ರೀಡಾಪಟು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಇವತ್ತು ನನ್ನ ಮನೆಯವರೆಲ್ಲ ನನ್ಗೆ ನಿಂತಿದ್ದಾರೆ, ಅದೇ ತುಂಬಾ ಖುಷಿ. ಯಾಕಂದ್ರೆ ಸರ್
ನನಗೆ 26 ವರ್ಷ ಆಯ್ತು ಸರ್. ಯಾಕಂದ್ರೆ ನನ್ನ ಸೀನಿಯರ್ಸ್ ಎಲ್ಲರನ್ನು ನಾನು ನೋಡಿದ್ದೇನೆ ಸರ್. ಯಾಕಂದ್ರೆ ಈ ತರ ಅಂದ್ರೆ ಅಪರ್ಚುನಿಟಿ ಇಲ್ಲದಾಗ ಗೌರ್ಮೆಂಟ್ ಇಂದ ಬಿಟ್ಟು ಒಳ್ಳೊಳ್ಳೆ ಪ್ಲೇಯರ್ಸ್ ಸರ್, ಅಂದ್ರೆ ನನ್ನ ಸೀನಿಯರ್ಸ್ ಒಳ್ಳೊಳ್ಳೆ ಪ್ಲೇಯರ್ಸ್ ಈಗ ಬೇರೆ ಬೇರೆ ಜಾಬ್ ಮಾಡ್ಕೊಂಡು ಮದುವೆ ಆದವ್ರು ಇದ್ದಾರೆ. ನಾನು ಫೀಲ್ ಮಾಡ್ಕೊಂಡಿದ್ದೆ ಒಳ್ಳೊಳ್ಳೆ ಪ್ಲೇಯರ್ ಅಕ್ಕನವ್ರಿದ್ದಾರೆ, ಅವ್ರಿಗೂ ಜಾಬ್ ಆಗ್ಬೇಕಿತ್ತು ಅನ್ನೋ ಒಂದು ಇದರಲ್ಲಿದೆ. ಅಂದ್ರೆ ಕೆಲವು ಮನೆಯ ಬ್ಯಾಕ್ ಗ್ರೌಂಡ್ ಇರ್ಬೋದು ಸರ್, ಅಂದ್ರೆ ಪ್ರೆಷರ್ ಇರ್ಬೋದು, ಸಾಕು ಏಜ್ ಆಯ್ತಲ್ಲ ಇದು ನೀನು ಕೆಲಸ ಮಾಡು ಸಾಕು ಅಂತ ಹೇಳಿ ಬಿಟ್ಟದ್ದು ಇದೆ ಸರ್. ನನ್ನ ಮನೆಯವರು ಒಂದು ಮಾತು ಆಡಿದ್ರು, ಬಟ್ ನಾನು ಹೇಳಿದೆ ಅಪ್ಪ ನಾನು ಮನೆಗೆಲ್ಲ ಹೇಳಿದ್ದೆ ನಾನು ಏನಾದ್ರೂ ಒಂದು ಮಾಡಬೇಕು ಅಂತ, ಇಲ್ಲ ಅಂತ ಹೇಳಲಿಲ್ಲ. ಆ ಸಪೋರ್ಟ್ ಇಂದ ಸರ್ ನಾನು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಾಂದ್ರೆ ಖಂಡಿತವಾಗ್ಲೂ ಸರ್ ಅಂದ್ರೆ ಹೇಳ್ತಿದ್ರು ಈ ತರ ಅಪರ್ಚುನಿಟಿ ಜಾಬ್ ಅದು ಇದು ಆಗೋದಿಲ್ಲ ಅಂತ ಹೇಳಿದ್ರೆ ಮತ್ತೇನಕ್ಕೆ ಸ್ಪೋರ್ಟ್ಸ್ ಮಾಡ್ತೀಯ ಅಂತ. ಸೊ ನನಗೆ ಸಪೋರ್ಟ್ ಆಗಿ ನನ್ನ ಮನೆಯವರು ನಿಂತಿದ್ದಾರೆ ಸರ್. ಅವರಿಗೆ ನಾನು ಯಾವತ್ತೂ ಸರ್ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ನನ್ನ ಮನೆಯವರಿಗೆ. ಯಾವತ್ತು ಅವ್ರ ಜೊತೆ ನಾನು ಖಂಡಿತವಾಗ್ಲೂ ಸರ್ ನನ್ನ ಮನೆಯವ್ರ ಜೊತೆ ಯಾವತ್ತೂ ನಾನು ನಿಲ್ತೇನೆ, ಅವ್ರಿಗಂತ ನಾನು ಯಾವತ್ತೂ ಇರ್ತೇನೆ ಅನ್ನೋ ಮಾತು ನಾನು ಹೇಳ್ತೇನೆ ಸರ್. ಗ್ರೇಟ್ ಮೇಡಮ್. ಇದ್ರೆ ಮಕ್ಕಳು ಇಂಥ ಮಕ್ಕಳು ಇರಬೇಕು, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಯಾಕಂದ್ರೆ ಬಹಳಷ್ಟು ಖುಷಿ ಆಯ್ತು ಅಂಡ್ ಥ್ಯಾಂಕ್ ಯು. ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ. ಒಂದ್ ಕಡೆ ತಂದೆ ತಾಯಿಯ ಮೇಲೆ ನನಗೆ ಹೆಮ್ಮೆ ಇದೆ ಅಂತ ಹೇಳಿದ್ರೆ, ಬಹುಶಃ ನಾನು ಹೇಳ್ತೀನಿ ಇಂಥ ಮಗಳಿದ್ದಾಳೆ ಅಂತ ಬಂದಾಗ ಸರ್ ಆ್ಯಂಡ್ ಮೇಡಮ್ ತಾವುಗಳು ಹೆಮ್ಮೆ ಪಡಬೇಕು. ಯಾಕಂದ್ರೆ ಇಂತಹ ಒಳ್ಳೆಯ ಮನಸ್ಸು, ಇಂತಹ ತಮ್ಮ ಕಷ್ಟಗಳನ್ನ ನೋಡಿ ಮಾಡಿರುವಂತಹ ಒಂದು ಸಾಧನೆ ನಿಜವಾಗ್ಲೂ ಕೂಡ ಇಂತಹ ಮಕ್ಕಳು ಎಲ್ರಿಗೂ ಕೂಡ ಸಿಗಲ್ಲ. ನಿಜವಾಗ್ಲೂ ಕೂಡ ತಾವು ಪುಣ್ಯವಂತರು, ನೋ ಡೌಟ್. ಆ ಒಂದು ವಿಚಾರದಲ್ಲಿ ನಾನು ನೋಡಿದಾಗ ಅವ್ರ ಜೊತೆ ಮಾತಾಡಿದಾಗ ನೋ ಡೌಟ್. ಯಾಕಂದ್ರೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಅವ್ರ ಆಶೀರ್ವಾದ ಯಾವತ್ತೂ ಕೂಡ ಇರುತ್ತೆ ನಮಗೆ. ನೀವು ಟೆನ್ಷನ್ ಮಾಡ್ಬಿಟ್ಟು ದೇವರಿದ್ದಾರೆ, ತಾವು ನಮ್ಮ ಹತ್ರ ಕೊರಗಜ್ಜೆ ಇದ್ದಾರೆ, ಬ್ರಹ್ಮ ಮುಗಿಯರು ದೈವಗಳಿದ್ದಾರೆ, ಯಾವತ್ತೂ ಕೂಡ ಕೈ ಬಿಡಲ್ಲ. ಇಲ್ಲಿ ತನಕ ತಂದು ನಿಲ್ಲಿಸಿದ್ದಾರೆ, ಇನ್ನು ಮುಂದಕ್ಕೂ ಕೂಡ ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನ ಕರೆದುಕೊಂಡು ಹೋಗ್ತಾರೆ. ನೋ ಡೌಟ್. ವಿಚಾರ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಕೊಡ್ತಾರೆ. ಯಾಕಂದ್ರೆ ನಂಬಿದವರನ್ನ ಯಾವತ್ತೂ ಕೂಡ ಕೈ ಬಿಡಲ್ಲ, ಇದು ನಮ್ಮ ತುಳುನಾಡವರ ನಂಬಿಕೆ. ಸೊ ಹಾಗಿದ್ದಾಗ ಅವರ ತಂದೆ ತಾಯಿ ಕೂಡ ಯಾವುದೇ ರೀತಿಯ ಟೆನ್ಷನ್ ಮಾಡುವಂಥದ್ದು ಬೇಡ. ಬಹಳಷ್ಟು ಕಷ್ಟಪಟ್ಟಿದ್ದಾರೆ, ಒಳ್ಳೆದಾಗುತ್ತೆ, ನೋ ಡೌಟ್. ಅಂಡ್ ಡಾಕ್ಟರ್ ಎಂ ಮೋಹನ್ ಆಳ್ವ ಸರ್, ನಮ್ಮ ಆಳ್ವಾಸ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು, ಅವರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಟ್ರಸ್ಟಿ ವಿವೇಕ್ ಸರ್, ತಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ತಾವುಗಳು ತಮ್ಮ ಕ್ರೀಡಾ ದತ್ತು ನಿಧಿ ಮೂಲಕ ಇಂತಹ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಬಹಳಷ್ಟು ದೊಡ್ಡ ಶಕ್ತಿಯನ್ನು ತುಂಬುತ್ತಾ ಇದ್ದೀರಿ. ಬಿಕಾಸ್ ಆಫ್ ದ್ಯಾಟ್ ನಮಗೆ ಧನಲಕ್ಷ್ಮಿ ಪೂಜಾರಿ ಅವರು ಇವತ್ತು ವಿಶ್ವಕಪ್ ಅನ್ನು ತಂದು ಕೊಟ್ಟಿರುವಂಥದ್ದು ಕಬಡ್ಡಿಯಲ್ಲಿ. ಇವೆಲ್ಲವೂ ಕೂಡ ತಮ್ಗಳ ಒಂದು ವಿಷನ್ ಇಂದ, ತಮ್ಗಳ ಒಂದು ದೂರದೃಷ್ಟಿಯಿಂದ, ಒಂದು ಆಲೋಚನೆ. ಯಾಕಂದ್ರೆ ತಾವುಗಳು ಎವ್ರಿ ಟೈಮ್ ಡಿಫ್ರೆಂಟ್ ಆಗಿರ್ತೀರಿ. ಕಲ್ಚರಲ್ ಆಗಿರೋದು, ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು, ಕಲಿಕೆಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂತಹ ಏಕೈಕ ಶಿಕ್ಷಣ ಸಂಸ್ಥೆ ನಮ್ಮ ನಾಡಿನಲ್ಲಿ ಇದೆ ಅಂತ ಹೇಳಿದ್ರೆ ಅದು ಆಳ್ವಾಸ್ ಶಿಕ್ಷಣ ಸಂಸ್ಥೆ. ನಾನು ಎದೆ ತಟ್ಟಿಕೊಂಡು ಹೇಳ್ತೇನೆ, ಎದೆ ಮುಟ್ಟಿಕೊಂಡು ಹೇಳ್ತೇನೆ. ಯಾಕಂದ್ರೆ ನಾಡಿನ ಬಹಳಷ್ಟು ಕಡೆಗಳಿಂದ ಬಹಳಷ್ಟು ವಿದ್ಯಾರ್ಥಿಗಳು ಆಳ್ವಾಸ್ಗೆ ಬರ್ತಾರೆ ಅಂತ ಬಂದಾಗ ಬಿಕಾಸ್ ಆಫ್ ದಟ್ ಅಲ್ಲಿ ವಿದ್ಯಾಭ್ಯಾಸದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಿಗೆ ಬಹಳಷ್ಟು ಶಕ್ತಿಯನ್ನು ತುಂಬುತ್ತೀರಿ. ಹಾಗಿದ್ದಾಗ ಮಾತ್ರ ಇಂತಹ ಸಾಧಕ ವಿದ್ಯಾರ್ಥಿಗಳು, ಇಂತಹ ಸಾಧಕಿಯರು ನಮ್ಮ ದೇಶಕ್ಕೆ, ನಮ್ಮ ಜಗತ್ತಿಗೆ ಪರಿಚಯ ಆಗ್ತಾರೆ ಬಿಕಾಸ್ ಆಫ್ ತಮ್ಮ ಒಂದು ನಿಸ್ವಾರ್ಥ ಸೇವೆಯಿಂದ. ಸೊ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಎಂ ಮೋಹನ್ ಆಳ್ವ ಸರ್, ಅದೇ ರೀತಿ ವಿವೇಕ್ ಆಳ್ವ ಸರ್, ಯಾಕಂದ್ರೆ ತಮ್ಮ ಒಂದು ಸಪೋರ್ಟ್ ಇಂದ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಧನಲಕ್ಷ್ಮಿ ಮೇಡಮ್ ಅವರಿಗೆ, ಇಡೀ ನಮ್ಮ ತುಳುನಾಡು ಹೆಮ್ಮೆ ಪಡುವಂತೆ ಮಾಡಿದಂತಹ ಧನಲಕ್ಷ್ಮಿ ಮೇಡಮ್ ಅವರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ ಮೇಡಮ್. ಅಂಡ್ ಇದೇ ಒಂದು ತಮ್ಮ ಒಂದು ಮುಗ್ಧತೆ, ತಮ್ಮ ಒಂದು ಹಾರ್ಡ್ ವರ್ಕ್ ನಿಜವೂ ಕೂಡ ಯಾವತ್ತೂ ಕೂಡ ದೇವರ ಒಳ್ಳೆದನ್ನು ಮಾಡ್ತಾರೆ, ನೋ ಡೌಟ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಅಂಡ್ ಸಾರಿ ನಮ್ಮ ಎಲ್ಲ ವೀಕ್ಷಕರಿಗೆ, ಯಾಕಂದ್ರೆ ಬಹಳಷ್ಟು ಕರೆಗಳು ಬರ್ತಾ ಇದೆ ಅಂಡ್ ತಮ್ಮ ಕರೆಗಳನ್ನ ತೆಗೆದುಕೊಳ್ಳುವಂತ ಸಮಯ ಇಲ್ಲ. ಸೊ ಹಾಗಿದ್ದಾಗ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಾರಿ ಫಾರ್ ದ್ಯಾಟ್ ಪ್ರತಿಯೊಬ್ಬರಿಗೂ ಕೂಡ. ಅಂಡ್ ಒಳ್ಳೆದಾಗ್ಲಿ. ತಮ್ಮ ಒಂದು ಹಾರೈಕೆ ತಲುಪಿದೆ ಅವರಿಗೆ, ತಾವು ಕಾಲ್ ಸಿಗ್ಲಿಲ್ಲ ಬಟ್ ತಮ್ಮ ಹಾರೈಕೆ ತಲುಪಿದೆ ಅವರಿಗೆ, ಎಲ್ಲರೂ ಹಾರೈಕೆ. ಅಂಡ್ ತಾವು ಮಾಡಬೇಕಾಗಿರೋದು ಇಷ್ಟೇ, ಅವ್ರಿಗೆ ಒಳ್ಳೇದಾಗಲಿ. ಅಂಡ್ ಇನ್ನು ಮುಂದೆ ಒಳ್ಳೆಯ ಸರ್ಕಾರಿ ಕೆಲಸ ಸಿಗಲಿ, ಒಳ್ಳೆಯ ಅವರ ಕಷ್ಟಗಳು ಹೋಗಲಿ, ಅಂಡ್ ಮತ್ತಷ್ಟು ಸಾಧನೆಯನ್ನು ಮಾಡಲಿಕ್ಕೆ ದೈವದವರು ಶಕ್ತಿಯನ್ನು ನೀಡಲಿ ಅನ್ನೋಂಥ ಒಂದು ಕೋರಿಕೆಯನ್ನು ನೀವು ನಿಂತಲ್ಲೇ ಮಾಡಿ ಅಂತ ಹೇಳ್ತಾ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.